ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಅರ್ಕುಳದಲ್ಲಿದ್ದೆ. ಅಲ್ಲಿಂದ KMC ರೀಚ್ ಹೇಗೆ ಆಯ್ತಂತ ಅದೇನು ನನಗೆ ಗೊತ್ತಿಲ್ಲ. ಅದು ರೈಲ್ವೆ ಗೇಟ್ ಬಂದಾಗಿತ್ತು. ಅಲ್ಲಿಂದ 10 ನಿಮಿಷ ಹೊಂಪೆಲ್ ಸರ್ಕಲ್ ಹತ್ರ ಬರುವಾಗ ಅದು ಎದೆ ನೋವು ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಐ ಡೋಂಟ್ ನೋ ವೆದರ್ ಐ ವಿಲ್ ರೀಚ್ ಆ್ಯಂಡ್ ಮೇಕ್ ಇಟ್ ಅಂತ. ಎಲ್ಲ ಹಿರಿಯರ ಆಶೀರ್ವಾದ ಮತ್ತೆ ಎಲ್ಲ ನಮ್ಮ ಪೇಷಂಟ್ಸ್ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ that has made me to sit in front of them. ಮನಸ್ಸನ್ನ ಗೆದ್ದವ ಜಗತ್ತನ್ನ ಗೆಲ್ತಾನೆ ಅನ್ನುವಂತಹ ಆಳ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಕುಂದಾಪುರದ ಸಾಸ್ತಾನ ಅನ್ನುವಂತಹ ಪುಟ್ಟ ಹಳ್ಳಿಯಿಂದ ಬಂದಂತಹ ಈ ವ್ಯಕ್ತಿ ಬೀದಿ ದೀಪದ ಕೆಳಗಡೆ ಚಿಮಣಿಯ ಬೆಳಕಿನಲ್ಲಿ ಓದಿದಂತಹ ವ್ಯಕ್ತಿ ನಮ್ಮ ಕರಾವಳಿ ಭಾಗದ ನಾಡಿನ ಜನರ ಮನಸ್ಸಿನಲ್ಲಿ ಮನೋರೋಗ ವೈದ್ಯರ ವಿಚಾರದಲ್ಲಿ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಗಳನ್ನ ಬದಲಾವಣೆಗಳನ್ನ ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ರವೀಶ್ ತುಂಗ ಐರೋಡಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಮನೋರೋಗ ವೈದ್ಯರು. 60 ವರ್ಷ ಪ್ರಾಯ, 60 ವರ್ಷ ಆಯ್ತು, ಈಗ 61ನೇ ವರ್ಷದಲ್ಲಿ ಇದ್ದೀರಿ ಸರ್. ಅಂಡ್ ಅದೇ ಎನರ್ಜಿ, ಅದೇ ಒಂದು ಚಾಮ್. ಮನುಷ್ಯ ಏನೇ ಸಾಧನೆ ಮಾಡ್ಬೋದು, ಆದ್ರೆ ಈ ಮೆಂಟಲ್ ಇಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಇದೇ ಮಾತನ್ನ ಹೇಳುವಂಥದ್ದು. ನಮ್ಮ ಯಶಸ್ಸು, ಸೋಲು, ನಮ್ಮ ಬಂಧನ, ನಮ್ಮ ಮೋಕ್ಷ, ನಮ್ಮ ಗೆಲುವು ಎಲ್ಲವೂ ಕೂಡ ಇಲ್ಲೇ ಅಡಗಿದೆ. ಅದು ನಮ್ಮ ಮೆಂಟಲ್ ಹೆಲ್ತ್ ಅನ್ನೋದು. ಕೆಲಸ ಅಂತೇಳಿ ಮಾಡೋದಲ್ಲ, ಅದು ನನ್ನ ಪ್ಯಾಷನ್. ಅಂದರೆ ಯು ವಿಲ್ ಎಂಜಾಯ್ ದಟ್. ಇಫ್ ಐ ಲವ್ ಮೈ ಸೆಲ್ಫ್ ಐ ಕ್ಯಾನ್ ಲವ್ ಅದರ್ಸ್. ಪೌರಹಿತ್ಯಕ್ಕೆ ಮತ್ತು ಕೃಷಿದಕ್ಕೆ ಅಷ್ಟು ಭವಿಷ್ಯ ಇರಲಿಲ್ಲ. ಅದಕ್ಕೆ ಅವರ ಒಂದು ಆಶೆ ಇತ್ತು, ನಾನು ಎಷ್ಟು ಕಷ್ಟಪಟ್ಟಾದರೂ ನನ್ನ ಮಕ್ಕಳನ್ನೆಲ್ಲ ಒಂದು ವಿದ್ಯಾಭ್ಯಾಸ ಕೊಡ್ಬೇಕನ್ನುವಂತ ಒಂದಿತ್ತು. 4ನೇ ಕ್ಲಾಸಲ್ಲಿರುವಾಗ ತಂದೆನ ಕಳ್ಕೊಂಡ್ರು. ಅವರು ಹೇಳಿದಂಥ ಮಾತು, ಸಾಯೋ 1-2 ತಿಂಗಳ ಮುಂಚೆ ನನ್ನನ್ನು ಕರೆದು ಹೇಳಿದ್ರು, ವೈದ್ಯನಾದದ್ದು ಆಕಸ್ಮಿಕ. ದಾರಿ ಏನು ಸುಖ ಇರಲಿಲ್ಲ, ಕಷ್ಟ ಇತ್ತು, ಚಾಲೆಂಜಿಂಗ್ ಇತ್ತು. ಫಸ್ಟಿಗೆ ನಾನು ಜಾಯ್ನ್ ಆದಾಗ ಅನಿಸಿತು, ಇದರಲ್ಲಿ ನಾನು ಜಯಿಸೇನ ಆಗ್ತದ. ತಮಗೂ ಕೂಡ ಕನ್ಫ್ಯೂಷನ್ ಆಯ್ತು, ಒಂದ್ ಕಾಲಘಟ್ಟದಲ್ಲಿ ಕನ್ಫ್ಯೂಷನ್ ಆಯ್ತು. ಬಟ್ ನನ್ಗೆ ಇದೇ ಮಾರ್ಗ ಯಾಕೆ ಆಗೋದಿಲ್ಲ, ಚಾಲೆಂಜ್ ಆಗಿ ತಗೊಳ್ಬೇಕು. ಬೇರೆಯವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಇದು ನನ್ನ ಫಸ್ಟ್ ಕಾರ್ EMI ಕಟ್ಟಬೇಕಲ್ಲ. ಹೌದೌದು. ಹಾಗೆ ನಾನು ಸಂಬಳದಲ್ಲೇ ಆಗ್ತಿರ್ಲಿಲ್ಲ. ಸ್ಟಾರ್ಟ್ ಮಾಡಿದ ಮೇಲೆ ನಾನು ಕಾರ್ ತಗೊಂಡು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸಂಪೂರ್ಣವಾಗಿರುವಂತಹ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ತಲೆ ಎತ್ತಿ ನಿಂತಿದೆ. ನನಗೆ ನಿಮಾನ್ಸಲ್ಲಿ ಕೆಲಸ ಮಾಡೋ ಒಂದು ಆಸೆ ಇತ್ತು. ಈ ಕರಾವಳಿ ಭಾಗದಲ್ಲಿ ನಿಮಾನ್ಸಿನ ತರವೇ ಒಂದೇನಾದ್ರೂ ಮಾಡಬೇಕು. ತಾವು ದೇವರನ್ನ ನಂಬ್ತೀರಾ? ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವರನ್ನು ನಂಬುದು, ಇಲ್ಲಿದೆ ದೇವ್ರಿಲ್ಲ. ದೇವರನ್ನು ನಂಬುದು ಅದೊಂದು ಕಾನ್ಸೆಪ್ಟ್. ಅದು ದೇವಸ್ಥಾನದಲ್ಲೇ ದೇವರಿದ್ದಾರೆ ಅಂತೇಳಿ ಹೋಗಿ ನಂಬುದು ಅಂತೇಳಿ ಅಲ್ಲ. ಅವ್ರು ನನ್ನ ಪಾಲಿನ ದೇವರು ಅಂತೇಳಿ ಬಹಳಷ್ಟು ಜನರು ಹೇಳ್ತಾರೆ ಈಗಲೂ ಕೂಡ. ಯಾಕಂದ್ರೆ ಮಾನಸಿಕ ರೋಗನಂತೂ ಎಷ್ಟು ನರಕ ಯಾತನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾರೂ ಇಲ್ಲ ಅಂತ ಬಂದಾಗ ದ ಲಾಸ್ಟ್ ಪರ್ಸನ್ ಡಾಕ್ಟರ್ ರವೀಶ್ ತುಂಗ. ಅದೇನೋ ಒಂದು ದೇವರ ಕೊಟ್ಟ ವರ ಇರ್ಬೋದು, ನನ್ನ ಅದೃಷ್ಟ ಅಂತ ಹೇಳ್ಬೋದು. ಈಗ 3.5 ದಶಕಗಳ ಕಾಲ ಅದ್ಭುತವಾಗಿರುವಂತಹ ಬೋಧನಾ ಅನುಭವ ಇದೆ. ಇವೆಲ್ಲರ ಜೊತೆಗೆ 3.5 ದಶಕಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ರವೀಶ್ ತುಂಗ ಅವರು. ಅವರು ತೊಡೆ ಮೇಲೆ ಮಲಗಿ ಐ ವಾಸ್ ಸೋ ಹ್ಯಾಪಿ ಅಬೌಟ್. ಅವರಿಗೆ ಒಂದು ಆಸೆ ಇತ್ತು, ಅಮ್ಮನಿಗೆ ಮಗ ಒಂದು ಡಾಕ್ಟರ್ ಆಗ್ಬೇಕು ಹೇಳಿ. ಇನ್ನೂ ಕೂಡ ನೆನಪಿದೆ, ಅಮ್ಮನ ಒಂದು ಕಡೆ ದಿವಸ ಅವಳೇನು ಹೆಚ್ಚು ನರಳಲಿಲ್ಲ. ಹ್ಯಾಡ್ ಅ ವೆರಿ ಸ್ಮೂತ್ ಡೆತ್. ಅಮ್ಮನನ್ನು ಕಳ್ಕೊಂಡಾಯ್ತು. ದೊಡ್ಡಣ್ಣನಿಗೂ ಹಾಗೆ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಮನೆಯಲ್ಲಿ ಆ ಥರ ಆದರೂ ಸಮೇತ ಅವ್ರನ್ನ ಮತ್ತೆ ಕಡೆಗೆ ಆಸ್ಪತ್ರೆಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಮಧ್ಯ ಆ್ಯಂಬುಲೆನ್ಸಲ್ಲಿ ನನ್ನನ್ನು ಮನೆಯಲ್ಲಿ ಡಾಕ್ಟ್ರ್ ಮಾಡಿದ್ದೆಲ್ಲ ಅವರು ಕಷ್ಟಪಟ್ಟು ಅವರೆಲ್ಲ ತಿಂಗಳಿಗೆ 100 ರೂಪಾಯಿ ಅಣ್ಣಂದ್ರೆಲ್ಲ ಕೊಡ್ತಾ ಇದ್ರು. ನನ್ನನ್ನು ಒಂದು ಮನೆಯಲ್ಲಿ ಡಾಕ್ಟರ್ ಮಾಡಿದ್ದೇ ಫ್ಯಾಮಿಲಿ ವೈದ್ಯನಾಗಿ ಹೆಲ್ಪ್ ಆಗ್ಬೇಕಂತ. ಅದು ಕನೆಕ್ಷನ್ದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ತುಂಬ ಬೇಸರ ಆಯಿತು. ಫೇಲಿಯರ್ ಅಂತ ಇದೆಯಲ್ಲ, ಫೇಲಿಯರ್ ನೀವು ಹೇಗೆ ತಗೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ಫೇಲಿಯರನ್ನು ನನಗೆ ಆಗೋದಿಲ್ಲ ಅಂತ ಬಿಟ್ಟು ಹೋದರೆ ಅಲ್ಲಿ ಮುಗಿತು, ಅದು ಎಂಡ್. ದೈವಿ ಸ್ವರೂಪಿಯಾಗಿರುವಂತಹ ವೈದ್ಯರಿವರು, ದೇವರ ರೂಪದಲ್ಲಿ ಅವರಿಗೆ ಸೇವೆಯನ್ನ ಸಲ್ಲಿಸಿದಂತಹ ಮನೋರೋಗ ವೈದ್ಯರಿವರು. ಹೇಗಿದೆ ಸರ್ ಈಗ ಆರೋಗ್ಯ? ಈಗ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಮುಂಚಿನ ಹುರುಪೆಲ್ಲ ಬಂದಿದೆ, ಆದ್ರೆ ಪಕ್ಕ ಇದೆ ಸರ್. ನೋಡೋಣ, ಯಾಕಂದ್ರೆ ಬಹಳಷ್ಟು ಜನರೊಂದು ಹಾರೈಕೆಗಳು ಯಾವತ್ತೂ ಕೂಡ ತಮ್ಮ ಮೇಲೆ ಇದೆ ಸರ್. ನಮ್ಮ ಕುಡ್ಲ ರಿಯಲ್ ಹೀರೋಸ್.
ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಕೋ ಸ್ಪಾನ್ಸರ್ಡ್ ಬೈ ಹೋಟೆಲ್ ತೃಷ್ಣಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಏರ್ಪೋರ್ಟ್ ರೋಡ್, ಪದವಿನಂಗಡಿ, ಪ್ರೆಸ್ಟೀಜ್ ಎಂಟರ್ಪ್ರೈಸಸ್, RJR ಹರ್ಬಲ್ ಹಾಸ್ಪಿಟಲ್, ರೋಹನ್ ಕಾರ್ಪೊರೇಷನ್. ವೀಕ್ಷಕರ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನ ಬೆನ್ನಟ್ಟಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ, ಇದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದ ಮತ್ತೊಂದು ಅದ್ಭುತವಾಗಿರುವಂತಹ ಸಾಧಕರ ಜೊತೆ ನಿಮ್ಮ ಜೊತೆ ನಾನು ಬಂದಿದ್ದೀನಿ. ನಮ್ಮ ಕರಾವಳಿ ಭಾಗದ ತುಳುನಾಡಿನ ಹೆಮ್ಮೆಯ ಸಾಧಕರು ಇವರು. ಕುಂದಾಪುರದ ಸಾಸ್ತಾನ ಅನ್ನುವಂತಹ ಪುಟ್ಟ ಹಳ್ಳಿಯಿಂದ ಬಂದಂತಹ ಈ ವ್ಯಕ್ತಿ ಬೀದಿ ದೀಪದ ಕೆಳಗಡೆ ಚಿಮಣಿಯ ಬೆಳಕಿನಲ್ಲಿ ಓದಿದಂತಹ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದ ಮನೋರೋಗ ವೈದ್ಯರಾಗಿ ಬೆಳೆದಂತಹ ರೋಚಕವಾಗಿರುವಂತಹ ಕತೆ ಇವತ್ತಿನ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ. ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತೇನಿದೆ ತಮಗೆಲ್ಲ ಕೂಡ ಗೊತ್ತೇ ಇದೆ. ಯಾಕಂದ್ರೆ ಮನುಷ್ಯ ಕಷ್ಟ ಅಂತ ಬಂದಾಗ ಕಣ್ಣಿಗೆ ಕಾಣದಂತಹ ದೇವರನ್ನ ನಂಬ್ತೀವಿ, ಅದೇ ಮತ್ತೊಂದು ಕಡೆ ಕಣ್ಣಿಗೆ ಕಾಣುವಂತಹ ದೇವರು ಅಂದ್ರೆ ವೈದ್ಯರನ್ನ ನಂಬ್ತೀವಿ. ನಮ್ಮಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ದೇವರ ಕೈಯಲ್ಲಿ. ನಮ್ಮಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಇನ್ನು ಮುಂದೆ ಡಾಕ್ಟರ್ ಕೈಯಲ್ಲಿ, ವೈದ್ಯರ ಕೈಯಲ್ಲಿ ಅನ್ನುವಂತಹ ನಂಬಿಕೆ. ಇವೆಲ್ಲದರ ನಡುವೆ ನಾನು ಯಾಕೆ ಈ ವಿಚಾರವನ್ನ ಹೇಳಿದೆ ಅಂತ ಬಂದಾಗ, ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನರಿಗೆ ದೈವಿ ಸ್ವರೂಪಿಯಾಗಿರುವಂತಹ ವೈದ್ಯರಿವರು, ದೇವರ ರೂಪದಲ್ಲಿ ಅವರಿಗೆ ಸೇವೆಯನ್ನ ಸಲ್ಲಿಸಿದಂತಹ, ಹೊಸ ಬದುಕಿನ ಆಯಾಮವನ್ನ, ಬದುಕಿನ ಬೆಳಕನ್ನ ನೀಡಿದಂತಹ ಮನೋರೋಗ ವೈದ್ಯರಿವರು. ಈ ಒಂದು ವಿಚಾರವನ್ನ ಗೆದ್ರೆ ಬದುಕನ್ನ ಗೆದ್ದಂತೆ, ಜಗತ್ತನ್ನ ಗೆದ್ದಂತೆ ಅನ್ನುವಂತಹ ಮಾತುಗಳಿದೆ. ಏನಂತ ಬಂದಾಗ ಅದು ಮೈಂಡ್, ನಮ್ಮ ಮನಸ್ಸನ್ನ ಗೆದ್ದವ ಜಗತ್ತನ್ನ ಗೆಲ್ತಾನೆ ಅನ್ನುವಂತಹ, ಆಳ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆದ್ರೆ ಮನಸ್ಸನ್ನ ಗೆಲ್ಲುವಂಥದ್ದು ಇತ್ತೀಚಿನ ಕಾಲಘಟ್ಟದಲ್ಲಿ ಬಹಳಷ್ಟು ಕಷ್ಟ. ನಾನು ಮಾತನಾಡ್ತಿರುವಂಥದ್ದು ಇದೇ ಮನಸ್ಸನ್ನ ಗೆದ್ದಂತಹ ನಮ್ಮ ಕರಾವಳಿ ಭಾಗದ ನಾಡಿನ ಜನರ ಮನಸ್ಸಿನಲ್ಲಿ ಮನೋರೋಗ ವೈದ್ಯರ ವಿಚಾರದಲ್ಲಿ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಗಳನ್ನ, ಬದಲಾವಣೆಗಳನ್ನ ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ರವೀಶ್ ತುಂಗ ಐರೋಡಿ ಅವರು, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಮನೋರೋಗ ವೈದ್ಯರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಗೌರವದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಸರ್. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಹೌ ಆರ್ ಯು ಸರ್? ಐ ಆಮ್ ಫೀಲಿಂಗ್ ವೆರಿ ಗುಡ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಒಂದು ನಮ್ಮ ಕುಡ್ಲ ರಿಯಲ್ ಹೀರೋ ಅಂತ ಕನ್ಸಿಡರ್ ಮಾಡಿದ್ರಲ್ಲ, ಅದು ತುಂಬಾ ಅತಿ ಆನಂದ ಕೊಡ್ತದೆ. ಹಾಗೂ ಅದಕ್ಕೆ ನಾನು ಅರ್ಹನ ಅನ್ನುವಂಥದ್ದು ಬೇರೆ ಪ್ರಶ್ನೆ, ಬಟ್ ಖುಷಿ ಅಂತೂ ತುಂಬಾ ಆಗ್ತಾ ಇದೆ. ಇದೇ ವೇದಿಕೆಯಲ್ಲಿ ತುಂಬಾ ಸಲ ಮಾತಾಡಿದ್ದೇವೆ. ಈಗ ನನ್ನನ್ನು ಹೀರೋ ಅಂತ ಹೇಳಿ ನೀವು ಉದ್ದೇಶಿಸಿ ಮಾತಾಡ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತದೆ ನಿತಿನ್ ಅವರೇ. ವೆರಿ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ 60 ವರ್ಷ ಪ್ರಾಯ, 60 ವರ್ಷ ಆಯ್ತು, ಈಗ 61ನೇ ವರ್ಷದಲ್ಲಿ ಇದ್ದೀರಿ ಸರ್. ಅಂಡ್ ಅದೇ ಎನರ್ಜಿ, ಅದೇ ಒಂದು ಚಾಮ್, ನಾವು ಇವರನ್ನ ನೋಡಿದಾಗ ಆ ಒಂದು ಹುಮ್ಮಸ್ಸು, ಆ ಒಂದು ಉತ್ಸಾಹ ಅದ್ಭುತವಾಗಿರುವಂಥದ್ದು. ಮಾನಸಿಕ ರೋಗ, ಮೆಂಟಲ್ ಡಿಸಾರ್ಡರ್ ಅಂತ ಬಂದಾಗ ಬಹಳಷ್ಟು ಸಮಸ್ಯೆಗಳಿದೆ. ಪ್ರತಿ ರೋಗಿಯ ಜೊತೆಯೂ ಕೂಡ ಇವರು ಮಾತಾಡುವಂತಹ ಕಾರ್ಯವೈಖರಿ ಅದ್ಭುತ. ಇವೆಲ್ಲದರ ಜೊತೆಗೆ 3.5 ದಶಕಗಳ ಕಾಲ ಅದ್ಭುತವಾಗಿರುವಂತಹ ಬೋಧನಾ ಅನುಭವ ಇದೆ. ಇವೆಲ್ಲರ ಜೊತೆಗೆ 3.5 ದಶಕಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ರವೀಶ್ ತುಂಗ ಅವರ ಒಂದು ಕನಸಿನ ಕೂಸು ಈಗ ಅರ್ಕುಳದಲ್ಲಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸಂಪೂರ್ಣವಾಗಿರುವಂತಹ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ತಲೆ ಎತ್ತಿ ನಿಂತಿದೆ. ಬಹಳಷ್ಟು ನೊಂದಂತಹ ರೋಗಿಗಳಿಗೆ, ಬದುಕಲ್ಲಿ ಏನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಇದು ಬಹಳಷ್ಟು ದಾರಿದೀಪವಾಗಿದೆ, ಒಂದು ಹೊಸ ಭವಿಷ್ಯದ ಬೆಳಕನ್ನು ತೋರಿಸಿದೆ. ಸೊ ಹಾಗಿದ್ದಾಗ ಅಷ್ಟು ಪುಣ್ಯದ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಅರ್ಹವಾಗಿಯೇ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ, ನೋ ಡೌಟ್. ಯಾಕಂದ್ರೆ ನಾನು ಅದೊಂದು ಮಾತು ಹೇಳಿದೆ ಸರ್, ಮನುಷ್ಯ ಏನೇ ಸಾಧನೆ ಮಾಡ್ಬೋದು, ಆದ್ರೆ ಈ ಮೆಂಟಲ್ ಇಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಇದೇ ಮಾತನ್ನ ಹೇಳುವಂಥದ್ದು, ನಮ್ಮ ಯಶಸ್ಸು, ಸೋಲು, ನಮ್ಮ ಬಂಧನ, ನಮ್ಮ ಮೋಕ್ಷ, ನಮ್ಮ ಗೆಲುವು, ನಮ್ಮ ಯಶಸ್ಸು ಎಲ್ಲವೂ ಕೂಡ ಇಲ್ಲಿ ಅಡಗಿದೆ. ಅದು ನಮ್ಮ ಮೆಂಟಲ್ ಹೆಲ್ತ್ ಅನ್ನೋದು. ಸೊ ಆ ಒಂದು ಕ್ಷೇತ್ರದಲ್ಲಿ ತಾವು ಮಾಡಿರುವಂತಹ ಸೇವೆ ಅದ್ಭುತ. ಸೊ ಹಾಗಿದ್ದಾಗ ಮತ್ತಷ್ಟು ಹೆಮ್ಮೆ ಇದೆ ಸರ್. ಯಾಕಂದ್ರೆ ಕರಾವಳಿ ಭಾಗದಂತಹ ವ್ಯಕ್ತಿ ನಮ್ಮವರು, ನೀವು ಮಾಡಿದಂತಹ ಸಾಧನೆಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ 60 ವರ್ಷ ಆಯ್ತು. ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಪುಟ್ಟ ರವೀಶ್ ಸರ್, ಪುಟ್ಟ ಡಾಕ್ಟರ್ ರವೀಶ್, ಈಗ ಈ ಹಿಂದೆ ರವೀಶ್ ಅವರು ಅಲ್ವಾ? ಹೌದು. ಸೊ ಹೀಗೆ ಹಿಂದೆ ತಿರುಗಿ ತಾವು ನೋಡಿದಾಗ ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ ತಮ್ಮ ಜೀವನದ ಬಗ್ಗೆ ಸರ್, ಏನ್ ಹೇಳ್ತೀರಾ ಸರ್? ಖುಷಿ ಆಗೋದ್ರ ಜೊತೆಗೆ ಹಿಂದೆ ನೋಡುವಾಗ ಹಿಂದಿನ ದಿನಗಳನ್ನು
ಬಾಲ್ಯದ ದಿನಗಳನ್ನು ಎಣಿಸ್ಕೊಂಡಾಗ ನನಗೆ ಈ ಮಟ್ಟಕ್ಕೆ ತಲುಪಿದ್ದು ಆಶ್ಚರ್ಯ ಅಂತ ಕಾಣ್ತದೆ. ಅದು ಆಶ್ಚರ್ಯ ಆದರೂ ಕೂಡ ನಿಜ. ಇದು ನೀವು ಹೇಳುವ ಹಾಗೆ ಒಂದು ಸಾಧನೆ ಹೌದು, ನಾನು ಅಲ್ಲ ಅಂತ ಖಂಡಿತ ಹೇಳುವುದಿಲ್ಲ. ಇದು ಈ ಮಟ್ಟಕ್ಕೆ ಒಂದು ತಲುಪಿದ ಒಂದು ಇದು ದೇವರ ಕೃಪೆ, ಹಿರಿಯರ ಆಶೀರ್ವಾದ, ಮತ್ತು ತುಂಬ ಈ ಒಂದು ಅವಕಾಶ ಸಿಕ್ಕಿದ್ದನ್ನು ನಾನು ಏನೋ ಒಂದು ಉಪಯೋಗಿಸ್ಕೊಂಡೆ. ಎರಡು ರೀತಿಯಲ್ಲಿ ಅವಕಾಶ ಸಿಕ್ಕಿತ್ತು. ಒಂದು ವೈದ್ಯನಾಗಿ, ಅದು ಮನೋವೈದ್ಯನಾಗಿ. ನನಗೆ ಫಸ್ಟ್ ಆಫ್ ಆಲ್ ವೈದ್ಯ ಆಗಲಿಕ್ಕೆ ಅಂತೇಳಿ ಒಂದು ಅಷ್ಟೊಂದು ಮನಸ್ಸು ಇಲ್ಲದೇ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಒಬ್ಬರು ಡಾಕ್ಟ್ರು ಬೇಕು, ನಮ್ಮ ಊರಲ್ಲಿ ಒಬ್ಬರು ಡಾಕ್ಟ್ರು ಬೇಕನ್ನುವಂಥ ಉದ್ದೇಶದಿಂದ ನನ್ನ ಅಣ್ಣಂದರು ಎಲ್ಲ ಸೇರಿ ನನಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಡಾಕ್ಟ್ರ್ ಮಾಡಿದರು. ಆದರೆ ಒಂದ್ಸಲ MBBS ಆದಮೇಲೆ, ಮಣಿಪಾಲದಲ್ಲಿ MBBS ಆದಮೇಲೆ ನನಗೆ ಮತ್ತೆ ಒಂದೇ ಉದ್ದೇಶ ಇತ್ತು, ನಾನು ಮನೋರೋಗ ತಜ್ಞನಾಗಬೇಕು. ಡಾಕ್ಟ್ರ್ ಅವರ ಆಶೆ ಅಂತ ಆಯಿತು. ಇನ್ನು ನನ್ನ ಆಶೆಯ ಪ್ರಕಾರ ಮನೋವೈದ್ಯನಾಗಿ ಆಗಬೇಕಂತ ಹಾಗಿತ್ತು. ಹಾಗೆ ಅದೇ ಒಂದು MD ಸೈಕ್ಯಾಟ್ರಿಯನ್ನು ಅದೇ ಮಣಿಪಾಲದಲ್ಲಿ ಮಾಡಿ, KMC ಮಣಿಪಾಲದಲ್ಲಿ, ಆಮೇಲೆ ಇದೇ ಜಾಡಿನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಈ ಮಟ್ಟಕ್ಕೆ ಬಂದಿದ್ದೇನಂತ ಹೇಳುವಂಥದ್ದು ನನಗೆ ಸಂತೋಷದೊಟ್ಟಿಗೆ ಆಶ್ಚರ್ಯ ಆಗ್ತದೆ. ಅದು ದೇವರ ಕೃಪೆ, ಹಾಗೆ ಎಲ್ಲರ ಆಶೀರ್ವಾದ, ಮತ್ತು ನಮ್ಮ ಹಿರಿಯರು ನನ್ನನ್ನು ಒಂದು ಬೆಳೆಸಿದ ರೀತಿ, ಪ್ರೋತ್ಸಾಹಿಸಿದ ರೀತಿ ಅದೇ ಥರ ಇತ್ತು. ಚಿಕ್ಕಂದ್ರಲ್ಲೇ ತಂದೆನ ಕಳ್ಕೊಂಡಿದ್ರು. ನನ್ನ ಅಣ್ಣಂದ್ರೆಲ್ಲ, ನಮಗೆ ಅತ್ತಿಗೆಂದರು ಇರ್ಬೋದು, ಅಕ್ಕಂದ್ರು ಎಲ್ಲರೂ ಕೂಡ, ನಾನು 8ನೇವನು, 8ರಲ್ಲಿ ಲಾಸ್ಟ್. ಹಾಗೆ ತುಂಬ ಪ್ಯಾಂಪರ್ಡ್ ಬಾಯ್ ಅಂತೇಳಿ, ಹಾಗೆ ಎಲ್ಲರೂ ನನಗೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು. ಹಾಗೆ ಪ್ರೀತಿ ಜೊತೆಗೆ ಪ್ರೋತ್ಸಾಹ ಕೂಡ ಅಷ್ಟೇ ಇತ್ತು. ಹಾಗೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಖುಷಿಯಿಂದ ಮನಸಾಳದಿಂದ ಹೇಳ್ತೀನಿ ಅಲ್ವಾ ಸರ್. ಜೊತೆಗೆ ಸರ್, ಆದ್ರೆ ತಂದೆ ತಾಯಿಯವರಿಗೆ 8 ಮಕ್ಕಳು. 8 ಮಕ್ಕಳಲ್ಲಿ ತಾವು 8ನೇವರು, ಸಣ್ಣವ. ಓಕೆ, ತುಂಬಾ ಮುದ್ದಾಗಿ ಬೆಳೆಸಿದರೆ. ಹಾಗಾದ್ರೆ ಸಣ್ಣವ ಅಂತ ಹೇಳುವಾಗ ಆ ಒಂದು ಮೋಕೆ ಅಂತ ಹೇಳ್ತೀವಿ ನೋಡಿ. ಆದ್ರೆ ಸಣ್ಣದ್ರಲ್ಲಿ ನಾನು ಹಾಗೆ ಎಣಿಸುವಾಗ ನನಗೆ ಕಡೆಯವನಾದ್ರೂ ಸಮೇತ ತಂದೆದು ಎಲ್ಲ ಜ್ಞಾಪಕ ಇದೆ. ನಾನು 4ನೇ ಕ್ಲಾಸಲ್ಲಿರುವಾಗ ತಂದೆನ ಕಳ್ಕೊಂಡ್ರು. ಅವರು ಹೇಳಿದಂಥ ಮಾತು, ಅವರು ಒಂದು ಪೂಜೆ ವೃತ್ತಿಯಲ್ಲಿದ್ದರು, ಪ್ರೀಸ್ಟ್ ಆಗಿದ್ರು, ನಮ್ಮ ಪುರೋಹಿತದಲ್ಲಿದ್ದರು, ಹಾಗೆ ಕೃಷಿಕರಾಗಿದ್ದರು. ಆಗ ಪೌರೋಹಿತ್ಯಕ್ಕೆ ಮತ್ತೆ ಕೃಷಿದಕ್ಕೆ ಅಷ್ಟು ಅಂದ್ರೆ ಅಷ್ಟು ಭವಿಷ್ಯ ಇರಲಿಲ್ಲ. ಅದಕ್ಕೆ ಅವರ ಒಂದು ಆಶೆ ಇತ್ತು, ನಾನು ಎಷ್ಟು ಕಷ್ಟಪಟ್ಟಾದರೂ ನನ್ನ ಮಕ್ಕಳನ್ನೆಲ್ಲ ಒಂದು ವಿದ್ಯಾಭ್ಯಾಸ ಕೊಡ್ಬೇಕನ್ನುವಂಥ ಒಂದು ಇತ್ತು. ಹಾಗೆ ಅವರಿಗೆ ಏನೋ ಒಂದು ಸಾಯೋ 1-2 ತಿಂಗಳ ಮುಂಚೆ ನನ್ನನ್ನು ಕರೆದು ಹೇಳಿದ್ರು, ರವಿ ಅಂತ ಕರೆದು ನಮ್ಮ ಮನೆಯಲ್ಲಿ, ರವಿ ಇಲ್ಲಿ ಬಾ ಅಂತ ಹೇಳಿದ್ರು. ಹಾಗೆ ಹತ್ರ ಹೋದಾಗ ಹೇಳಿದ್ರು, ನನಗೆ ಇನ್ನೂ ಹೆಚ್ಚು ಸಮಯ ನಾನು ಬದುಕುವುದಿಲ್ಲ ಕಾಣ್ತದೆ, ನಿಮಗೆ ದೊಡ್ಡಣ್ಣ ಉಪನಯನ ಮಾಡ್ತಾನೆ, ಹಾಗೆ ನೀನು ಒಳ್ಳೆ ಕಲಿಬೇಕು, ನಿನಗೆ ಒಳ್ಳೆ ಭವಿಷ್ಯ ಉಂಟು. ಹಾಗೆ ನನ್ನ ತಂದೆಗೆ ಜಾತಕ ನೋಡ್ಲಿಕ್ಕೆಲ್ಲ ಬರ್ತಿತ್ತು. ಮೇ ಬಿ ಹಿ ನ್ಯೂ ದ್ಯಾಟ್ ಅವ್ರದ್ದು ಇನ್ನೊಂದು 2 ತಿಂಗಳಲ್ಲಿ ಅದು. ಹಾಗೆ 60ನೇ ವರ್ಷ ಕಂಪ್ಲೀಟ್ ಆಗ್ತಾನೆ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಕರೆಕ್ಟ್ 60 ಇಯರ್ಸ್. ಹೌದು. ಆವಾಗ ಅವರು ಹೇಳಿದ ಮಾತು ಇನ್ನೂ ನಂಗೆ ನೆನಪಾಗ್ತದೆ, ನಿನಗೆ ಒಳ್ಳೇದಾಗ್ತದೆ, ನಿನ್ಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿತೀನಿ, ನೀನು ಮುಂದೆ ಸಾಧನೆ ಮಾಡಬೇಕು ನೀನು ಅಂತೇಳಿ ಹೇಳಿದರು. ಅದು ಇನ್ನೂ ನೆನಪಿದೆ ನನಗೆ ಅಲ್ವಾ. ಹಾಗೆ ನಮ್ಮ ಅಮ್ಮ ಕೂಡ, ಅವರ ಹೆಸರೇ ಸರಸ್ವತಿ. ಹೌದು. ಆದರೆ ಅವರು ಸರಸ್ವತಿ ಆದರೂ ಕೂಡ ಅವರಿಗೆ ಬರಲಿಕ್ಕೆ ಬರ್ತಿರ್ಲಿಲ್ಲ, ಓದ್ಲಿಕ್ಕೆ ಬರ್ತಿರ್ಲಿಲ್ಲ. ಅವರು ಇಲಿಟ್ರೇಟ್. ಆದರೂ ನಮ್ಮನ್ನೆಲ್ಲರನ್ನು ಕೂಡ, ಎಲ್ಲ 8 ಜನರನ್ನು ವಿದ್ಯಾಭ್ಯಾಸ ಎಲ್ಲರಿಗೂ ಕೊಟ್ಟು ಕಲಿಸಿ. ಇನ್ನೂ ಕೂಡ ನನಗೆ ಸಣ್ಣದಲ್ಲಿ ನೆನಪಾಗ್ತದೆ, ನಾವು ಸ್ಕೂಲಿಗೆ ಹೋಗುವಾಗ ಆವಾಗ ನಮಗೆ ಕಾಪಿ ಬರೀಲಿಕ್ಕೆಲ್ಲ ಇರ್ತಿತ್ತು. ಅದನ್ನು ಕಾಪಿ ಬರೆದನ್ನು ಮನೆಯಲ್ಲಿ ಬರೆದು ಅಮ್ಮನ ಹತ್ರ ತೋರಿಸೋದಿತ್ತು. ಅಮ್ಮ ಇದು ಸರಿ ಉಂಟ ನೋಡು ಅಂತೇಳಿ. ಆಗ ಅದನ್ನು ನೋಡಿ ಅವಳು, ಎಲ್ಲ ಚೆಂದ ಬರೆದಿದ್ದು ಅಡ್ಡಿಲ್ಲ, ಆದರೆ ಇನ್ನೂ ಒಳ್ಳೇದು ಮಾಡಬೇಕು, ಇನ್ನೂ ಚಂದದಲ್ಲಿ ಬರೀಬೇಕು ಅಂತೇಳಿ ಅವಳು ಅಮ್ಮ ಹೇಳ್ತಿದ್ರು. ಆಗ ನಾವು ಆಯ್ತಾಯ್ತು ಅಂತ ಹೇಳ್ತಿದ್ವಿ. ಆಮೇಲೆ ಗೊತ್ತಾಯ್ತು ಕೆಲವು ಸಮಯದ ನಂತರ, ಒಂದು ವರ್ಷದ ಮೇಲೆ, ಅಮ್ಮನಿಗೆ ಓದ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ. ಯಾಕಂದ್ರೆ ಮಾರ್ಕ್ಸ್ ಕಾರ್ಡಿಗೆ ಹೋಗಿ ಅಮ್ಮ ಸೈನ್ ಮಾಡ ಅಂತ ಹೇಳಿದ್ರೆ ನಂಗೆ ಸೈನ್ ಮಾಡಿ ಬರುದಿಲ್ಲ, ಓದ್ಲಿಕ್ಕೆ ಬರುದಿಲ್ಲ ಅಂತ ಆಗ ಗೊತ್ತಾಯ್ತು. ಆದ್ರೂ ಸಮೇತ ಅವರ ಪ್ರೋತ್ಸಾಹ ಅಷ್ಟಿತ್ತು, ನೀನು ಒಳ್ಳೆ ಬರಿಬೇಕು, ಒಳ್ಳೆ ವಿದ್ಯಾವಂತ ಆಗ್ಬೇಕು ಅಂತ. ಅಷ್ಟು ಒಂದು, ಅವಳು ಇಲಿಟ್ರೇಟ್ ಆದ್ರೂ ಕೂಡ, ವಿದ್ಯೆ ಇಲ್ಲದಿದ್ರು ಕೂಡ ಮಕ್ಕಳನ್ನೆಲ್ಲರನ್ನು ಕೂಡ ಒಂದು ಒಳ್ಳೆ ದಾರಿಗೆ
ವಿದ್ಯಾವಂತರನ್ನಾಗಿ ಮಾಡಿದ ಸರಸ್ವತಿ ದೇವಿ. ನಿಜ ನಿಜ ಸರ್. ಬಹುಶಃ ತಾವು ತುಂಬಾ ಮಿಸ್ ಮಾಡ್ಕೊಳ್ತೀರಿ ಸರ್ ತಂದೆ ಮತ್ತು ತಾಯಿಯನ್ನ. ನಾನು 100% ಹೇಳ್ತೀನಿ, ಯಾಕಂದ್ರೆ ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಆ ಒಂದು ದೃಶ್ಯ ಇನ್ನೂ ಕೂಡ ನಿಮ್ಮ ಕಣ್ಣ ನೆನಪಿನಲ್ಲಿದೆ, ಆ ಸ್ಮೃತಿ ಪಟಲದಲ್ಲಿದೆ. ಯಾಕಂದ್ರೆ ನೀವು ಮಾತಾಡ್ದಂಗೆ ಅರ್ಥ ಆಯ್ತು, ತಂದೆ ಕೊನೆಯ ಕ್ಷಣದಲ್ಲಿ ಕರೆದು ನಿಮ್ಮ ಹತ್ರ ಮಾತಾಡಿದಂತಹ ಸಂದರ್ಭ, ನನ್ನ ಮಗ ಒಳ್ಳೇದಾಗ್ಬೇಕು, ಕಲಿಬೇಕು ಅನ್ನೋಂಥದ್ದು. ಜೊತೆಗೆ ತಾಯಿ ನೋಡಿ, ಬಹುಶಃ ಅವರು ಕಲೀಲಿಲ್ಲ, ಬಟ್ ಸ್ಟಿಲ್ ಮಕ್ಕಳು ಒಳ್ಳೇದಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡ ಆ ನಿರ್ಧಾರ ಉಂಟಲ್ವಾ, ಇದು ತಂದೆ ತಾಯಿಯ ಒಂದು ಶಕ್ತಿ, ಋಣ ಅಂತ ಹೇಳುವಂಥದ್ದು ಸರ್. ಹೌದು, ಅವರನ್ನು ಮಿಸ್ ಮಾಡ್ಕೊಳ್ಳೋದು ಕರೆಕ್ಟ್. ಅದ್ರ ಜೊತೆಗೆ ನನ್ನ ಅಣ್ಣಂದರು ಅದರದ್ದೆಲ್ಲ, ಅತ್ತಿಗೆ ಅಕ್ಕಂದರು ಅವರೆಲ್ಲ ಅಷ್ಟು ಪ್ರೋತ್ಸಾಹ ಮಾಡಿ ನನಗೆ ಯಾವಾಗಲೂ ತಂದೆ ತಾಯಿ ಇರಲಿಲ್ಲ ಅಂತ ಅನಿಸಿಲ್ಲ. ಅಂದರೆ ತಾಯಿ ನನ್ನ ಮದುವೆ ನಂತರದವರೆಗೂ ಇದ್ರು, ಒಟ್ಟಿಗೆ ಇದ್ರು. ತಮ್ಮ ಯಶಸ್ಸನ್ನು ತಾಯಿ ನೋಡಿದ್ದಾರೆ. ಖಂಡಿತ. ನಾನು MBBS ಮುಗಿಸಿ ಫಸ್ಟ್ ನನಗೆ MBBS ಸಿಕ್ಕಿತು ಅನ್ನುವಂಥ ಒಂದು ಖುಷಿಯಲ್ಲಿ ಹೋದಾಗ ಅವಳಿಗೆ ಅಷ್ಟು ಆನಂದ ಆಯಿತು. ನನ್ನ ಒಬ್ಬ ಮಗ ಡಾಕ್ಟರ್ ಆದ ಅಂತೇಳಿ ಅಷ್ಟು ಖುಷಿ ಆಯಿತು. ಅವಳು ತೊಡೆ ಮೇಲೆ ಅವಳ ತೊಡೆ ಮೇಲೆ ನನ್ನ ಮಲಗಿ, ಐ ವಾಸ್ ಸೋ ಹ್ಯಾಪಿ ಅಬೌಟ್ ಇಟ್. ದ್ಯಾಟ್ ಡೇ ಐ ಕಾಂಟ್ ಫರ್ಗೆಟ್ ಅಲ್ವಾ? ಇದು ಸಾರ್ಥಕತೆ ಬದುಕಿನ. ಖಂಡಿತ. MBBS ಆದ ಸಂದರ್ಭದಲ್ಲಿ ಅಲ್ವಾ? ಈಗಲೂ ನೆನಪಿದೆ ನನಗೆ. ಈ SSLC ಆದ ಮೇಲೆ ನಮಗೆ PUCಗೆ SSLC ನಾನು ಚೇತನ ಹೈಸ್ಕೂಲಲ್ಲಿ ಮಾಡಿದ್ದು, ಹಳ್ಳಿ ಶಾಲೆಯಲ್ಲಿ ಓದಿ. ಆವಾಗ ನಮಗೆ ಇಂಗ್ಲೀಷ್ ಸಹ ಮಾತಾಡ್ಲಿಕ್ಕೆ ಹೆಚ್ಚು ಕಮ್ಯುನಿಕೇಶನ್ ಬರ್ತಿರ್ಲಿಲ್ಲ. ಆವಾಗ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು, ರಾಜ್ಯದಲ್ಲಿ ಒಂದು 11ನೇ ರ್ಯಾಂಕ್ ತರ ಬಂದಿತ್ತು SSLC. ಹಾಗೆ ನಂಗೆ ಒಂದು ಆಸೆ ಇತ್ತು, MGM ಅಲ್ಲಿ ಓದ್ಬೇಕಡಿ. ಆವಾಗ ಅಂದ್ರೆ ನಮ್ಗೆ ಕೋಟಕ್ಕೆ ಹೋಗಿ ಬರೋದು ಸ್ವಲ್ಪ ದೂರ ಆಗ್ತಿತ್ತು. ಅಂದ್ರೆ PUC ಇರೋದು ಕೋಟದಲ್ಲಿ. ಉಡುಪಿಯಲ್ಲಿ ಆದ್ರೆ ಅಣ್ಣನ ಮನೆ ಇತ್ತಲ್ಲಿ. ಅಣ್ಣನ ಮನೆಯಿಂದ MGM ಕಾಲೇಜಿಗೆ ಹೋಗೋದು ಸ್ವಲ್ಪ ಸುಲಭ ಆಗ್ತಿತ್ತು ಅಂತೇಳಿ ಉಡುಪಿಯಲ್ಲಿ MGM ಕಾಲೇಜಲ್ಲಿ ಹೋಗುವಾಗ ಅಡ್ಮಿಷನ್ ಟೈಮಲ್ಲಿ, ಅಡ್ಮಿಷನ್ಗೆ ತಂದೆ ತಾಯಿ ಹೋಗ್ಬೇಕಲ್ಲ, ಅಮ್ಮನನ್ನು ಕರ್ಕೊಂಡು ಹೋದೆ, ಅಮ್ಮನೊಟ್ಟಿಗೆ ಹೋದೆ. ಅದು ಇನ್ನೂ ಕೂಡ ನನಗೆ ಸ್ಮೃತಿ ಪಟಲದಲ್ಲಿದೆ. ಅವಳಿಗೆ ಸೈನ್ ಹಾಕ್ಲಿಕ್ಕೆ ಬರೋದಿಲ್ಲ, ಹೆಬ್ಬೆಟ್ಟು ಹಾಕುವಂಥದ್ದು ಅಲ್ಲಿ. ಆಗ ನಂಗೆ ಒಂದು ಸ್ವಲ್ಪ ಮುಜುಗರ ಆಯಿತು, ಆದರೂ ಕೂಡ ಐ ವಾಸ್ ಪ್ರೌಡ್ ದಟ್ ಐ ಕುಡ್ ಅಕಂಪನಿ ಹರ್ ಅಂತೇಳಿ. ಆಮೇಲೆ ಅದೇ 2 ವರ್ಷ ಆದಮೇಲೆ ಮತ್ತೆ ನಾನು ಮಣಿಪಾಲದ ಅಲ್ಲಿ KMCಯಲ್ಲಿ MBBSಗೆ ಜಾಯ್ನ್ ಆದ. ಅದು ಕೂಡ ಒಂದು ಏನೋ ದೈವಿಕ ಇಚ್ಛೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಜನರಲ್ ಮೆರಿಟಲ್ಲಿ 4 ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಕ್ಕಲಿಲ್ಲ. ನನ್ನದು 136 ರ್ಯಾಂಕ್ ಸ್ಟೇಟ್ ಅಲ್ಲಿ. 120ಗೆ ಅಲ್ಲಿಗೆ ಕಟ್ ಆಫ್ ಆಯ್ತು. 30 120 ಸೀಟ್ ಭರ್ತಿ ಆಯ್ತು. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಇಲ್ಲ. ಹಾಗೆ ಇನ್ನು KREC ಇಂಜಿನಿಯರಿಂಗ್ ಮಾಡೋದಂತ ಅಂದರೆ ಇಲ್ಲಿ ಮನೆಗೆ ಹೋಗಿ ಬರೋದು ಹತ್ತಿರದಲ್ಲಿ ಅಂತೇಳಿ, ಉಡುಪಿಯಿಂದ ಹೋಗಿ ಬರ್ಬೋದು ಅಂತೇಳಿ ಆ ಒಂದು ಆಸೆ ಇತ್ತು. ಹಾಗೆ KRECಯಲ್ಲಿ ಆವಾಗ ಎಲೆಕ್ಟ್ರಾನಿಕ್ಸ್ ಆಗಾಯಿತು, ಕಂಪ್ಯೂಟರ್ ಸೈನ್ಸ್ ಇನ್ನು ಬಂದಿರಲಿಲ್ಲ. ಅದು ಆ ಮೂಮೆಂಟಲ್ಲಿ ನನ್ನ ಅಣ್ಣಂದರಿಗೆ ಅನಿಸಿತು, ಬಹುಶಃ ಅಂದರೆ ಜನರಲ್ ಮೆರಿಟ್ ಅಂತ ಹೇಳಿದರೆ ನಮ್ಮ ಉದ್ಯೋಗ, ಅಮ್ಮನ ಉದ್ಯೋಗ ತಗೊಂಡ್ರೆ ಕೃಷಿ ಅಲ್ವಾ, ಕೃಷಿಯಲ್ಲಿ ನಾವು ಕೆಟಗರಿಯಲ್ಲಿ ಬರ್ತೇವೆ, ಅಂದರೆ ಇದು ಇಕನಾಮಿಕ್ ಬ್ಯಾಕ್ವರ್ಡ್. ಆದರೆ ನನ್ನ ಅಣ್ಣಂದ್ರೆಲ್ಲ ವಿದ್ಯಾವಂತರಲ್ಲಿ LIC ಅಲ್ಲಿದ್ದರು, ಲೆಕ್ಚರರ್ ಆಗಿದ್ದರು, ಮತ್ತೆ ಹೆಡ್ ಮಾಸ್ಟರ್ ಆಗಿದ್ದರು, ಬ್ಯಾಂಕಲ್ಲಿದ್ದರು ಒಬ್ಬರಣ್ಣ. ಹಾಗೆ ಇರುವಾಗ ನಾನು ಆಬ್ವಿಯಸ್ಲಿ ಐ ವಿಲ್ ಕಮ್ ಅಂಡರ್ ಜನರಲ್ ಕ್ಯಾಟಗರಿ. ಅವ್ರಿಗೆ ಅನ್ಸುತ್ತೆ ನಮ್ಮಿಂದಾಗಿ ಅವನಿಗೆ ವೈದ್ಯಕೀಯ ಸೀಟ್ ಸಿಕ್ಕಿತ್ತಲ್ಲ ಅಂತ ಒಂದು ಇದರಿಂದ ನಮ್ಮಲ್ಲಿ ಮನೆಯಲ್ಲಿ ಒಬ್ರು ಡಾಕ್ಟರ್ ಆಗಬೇಕು ಅನ್ನೋಂಥ ಒಂದು ನಿರ್ಧಾರ ಇತ್ತು ಅವರದ್ದು, ಆಸೆ ಇತ್ತು. ಹಾಗೆ ಅವರೆಲ್ಲ ಡಿಸೈಡ್ ಮಾಡಿ ನನ್ನ 2ನೇ ಅಣ್ಣ AC ತುಂಗ ಅಂತೇಳಿ, ಚಂದ್ರಶೇಖರ್ ತುಂಗ ಅಂತ, ಅವರು ಬಂಡಾರ್ಸಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರಿಗೆ ಅದು ಇದು ಮಣಿಪಾಲ್ ಮಾಹೆ ಗ್ರೂಪ್ ಇದ್ದ ಕಾಲೇಜು. ಹಾಗೆ ಅಲ್ಲಿನ KMCಯ ಆಡಳಿತ ಮಂಡಳಿ ಒಳ್ಳೆ ಚೆನ್ನಾಗಿ ಪರಿಚಯ ಇತ್ತು. ಅಲ್ಲಿ ಡಾಕ್ಟರ್ H. ಶಾಂತಾರಾಮ್ ಅಂತ ಇನ್ನೂ ಕೂಡ ನೆನಪಿದೆ. ಅವರು ಅಣ್ಣನಿಗೆ ಫೋನ್ ಮಾಡಿ ಹೇಳಿದರು, ನಿಮ್ಮ ಮಗನಿಗೆ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬರಲಿ, ನಮಗೆ ಮ್ಯಾನೇಜ್ಮೆಂಟಲ್ಲಿ ಮೆರಿಟ್ ಸೀಟ್ ಬೇಕು ಅಂತೇಳಿ. ಇನ್ನೂ ನೆನಪಿದೆ, 1981 ಸೆಪ್ಟೆಂಬರ್ 8 ಅದಂತೂ ನೆನಪಿದೆ. ಬೆಳಿಗ್ಗೆ ಅಣ್ಣ ಬಂದ, ರೆಡಿಯಾಗಿ ಹೋಗೋ ಮಣಿಪಾಲಕ್ಕೆ, ನಿಂಗೆ ಅಡ್ಮಿಷನ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ದ. ಆಗ ಅವನು ಕುಂದಾಪುರದಲ್ಲಿರೋದು, ಸಾಸ್ತಾನಕ್ಕೆ ಬಂದು ಹೇಳಿದ. ಆಗ ನಾನು ಹೇಳಿದೆ,
ಎಂತಕ್ಕೆ ಅಣ್ಣ, ನನಗೆ ಮಣಿಪಾಲದಲ್ಲೆಲ್ಲ ಅಲ್ಲೆಲ್ಲ ಕಲಿಲಿಕ್ಕೆ ನಂಗೆ ಆಗೋದಿಲ್ಲ, ನಂಗೆ ಇಂಗ್ಲೀಷೇ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಾನು ಹೇಗೆ ಹೋಗುದು ಮಣಿಪಾಲ ಅಂತ ಹೇಳಿದ್ರೆ ಅಷ್ಟು ಹೌದು ಅನ್ರೀಚಬಲ್ ಅಂತ ಇತ್ತು ನನಗೆ. ಇಲ್ಲ ನಾನು ಕನ್ನಡ ಮೀಡಿಯಂ ಕಲ್ತಿರುವಂತ ಸರ್? ಹೌದು, ಕನ್ನಡ ಮೀಡಿಯಂ. PUC ಅಲ್ಲಿ MGM ಅಲ್ಲಿ ಇದ್ರು ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ ಹೆಚ್ಚಾಗಿ. ಅದರಿಂದ ಕನ್ನಡ ಮೀಡಿಯಂ ಹಳ್ಳಿ ಶಾಲೆಯಲ್ಲಿ ಓದಿ ಬಂದದ್ದು, ಅದರಿಂದ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅಲ್ಲಿ ಮತ್ತೆ ಫಾರಿನರ್ಸ್ ಎಲ್ಲ ಇರ್ತಾರಲ್ಲ, ಅವರೊಟ್ಟಿಗೆ ಹೇಗೆ ವ್ಯವಹಾರ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಬೇಡ, ನನಗೆ ಮಣಿಪಾಲ ಬೇಡ, ನೋಡುವ ನಾನು KREC ಜಾಯ್ನ್ ಆಗ್ಬೋದು, ಸೀಟ್ ಬರ್ಬೋದು ಅಂತ ಹೇಳಿದೆ. ಇಲ್ಲ ಅವ್ರು ಬರ್ಲಿಕ್ಕೆ ಹೇಳಿದ್ದಾರೆ, ಡಾಕ್ಟರ್ ಶಾಂತಾರಾಮ್ ಹೇಳಿದ್ದಾರೆ ಅಂತೇಳಿ ಆ ದಿವಸ ಹೋಗಿ ಅಡ್ಮಿಷನ್ ಮಾಡಿ, ಅದು ಇನ್ನೂ ನನಗೆ ಮರೀಲಿಕ್ಕೆ ಆಗುದಿಲ್ಲ. ಸೆಪ್ಟೆಂಬರ್ 8ನೇ ತಾರೀಕು ಅದು ನಮ್ಮಲ್ಲಿ ನಮ್ಮ ಚರ್ಚಲ್ಲಿ, ಮನೆ ಎದುರುಗಡೆ ಚರ್ಚಲ್ಲಿ ಹೂವಿನ ಇದು ಸಾಂತ್ವರಿ, ಹೌದು, ಆ ಸಂದರ್ಭದಲ್ಲಿ ದೇವರ ಹತ್ರ ಬೇಡಿ ಚರ್ಚಲ್ಲಿ ಕೂಡ ನಾನು ಪ್ರಾರ್ಥಿಸಿ ಆ ದಿವಸ ಹೋದದ್ದು ಇನ್ನೂ ನನ್ಗೆ ನೆನಪಿದೆ ಅಲ್ವಾ. ಆ ದಿವಸ ಫಸ್ಟ್ ಡೇ ನಾನಲ್ಲಿ ಕಾಲಿಟ್ಟ ದಿವಸ KMC ಮಣಿಪಾಲ್ ಅಲ್ವಾ. ಅದು ವೈದ್ಯ ಜೀವನಕ್ಕೆ ನಾಂದಿ ಆಯಿತು. ಹಾಗೆ ಅಲ್ಲಿ MBBS ಮಾಡಿ MD ಮಾಡಿ ನಿಮಾನ್ಸಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ಮತ್ತೆ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಇಲ್ಲಿ KMCಯಲ್ಲಿ ಜಾಯ್ನ್ ಆದೆ. KMC ಮ್ಯಾಂಗ್ಳೂರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮತ್ತೆ ಕಡೆಗೆ ಹಾಗೆ 2014ರವರೆಗೆ ನಾನು ಅಲ್ಲಿ KMCಯಲ್ಲೇ ಇದ್ದೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದೆ. ನನ್ನ ವೃತ್ತಿ ಜೀವನ ಎಷ್ಟು ಒಂದು ಖುಷಿ ಕೊಡ್ತದೆ ಅಂತ ಹೇಳಿದ್ರೆ, ನಾನು 2 ಫೀಲ್ಡ್ ನಂಗೆ ಇಷ್ಟ ಆದದ್ದು, ಒಂದು ವೈದ್ಯಕೀಯ, ಮತ್ತೊಂದು ಟೀಚಿಂಗ್, ಇದು ಶಿಕ್ಷಕ ವೃತ್ತಿ. ಎರಡನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಲಿಕ್ಕೆ ನಂಗೆ ಸಾಧ್ಯ ಆಯ್ತು. ದೇವರೊಂದು ಅವಕಾಶ ಕೊಟ್ಟ ಅನ್ನುವಂಥದ್ದೇ ನನಗೆ, ಎರಡು ಕೂಡ ನನಗೆ ತೃಪ್ತಿ ಆಗುವಂತ ಒಂದು ಅಷ್ಟರ ಮಟ್ಟಿಗೆ ಅವಕಾಶ ಸಿಕ್ಕಿದೆ. ಅದು ನಿಮಗೆ ಒಂದು ವೈದ್ಯರಾಗಬೇಕು ಅಥವಾ ಟೀಚಿಂಗ್ ಪ್ರೊಫೆಷನ್ ಇರಬೇಕು ಅನ್ನೋ ಆಸೆ? ಹೌದು, ಟೀಚಿಂಗ್ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಅದು ಬೆಳೆದು ಬಂದಂತ ಬ್ಲಡ್. ಅದು ನನ್ನ ದೊಡ್ಡ ಅಣ್ಣ ಟೀಚರ್ ಆಗಿದ್ರು, ಮತ್ತೆ ಕಡೆ LIC ಜಾಯ್ನ್ ಆದ್ರು. ಎರಡನೇ ಅಣ್ಣ ಕೂಡ ಅವರು ಇದು ಬಂಡಾರ್ಸಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಮತ್ತೆ ಪ್ರೊಫೆಸರ್ ಆಗಿ ಅವರಿದ್ರು. ಮೂರನೇ ಅಣ್ಣ ಕೂಡ ಅವರು ಪ್ರಿನ್ಸಿಪಾಲ್ ಆಗಿದ್ರು. ನಾಲ್ಕನೇ ಅಣ್ಣ ಕೂಡ ಟೀಚರ್. ಐದನೇ ಅಣ್ಣ ಅವನಿಗೆ ಟೀಚಿಂಗ್ ಆಗ್ಬೇಕಂತೇಳಿ ತುಂಬಾ ಆಸೆ ಇತ್ತು. ಆದ್ರೂ ಕೂಡ ಆಗಿನ ಪರಿಸ್ಥಿತಿಯಲ್ಲಿ M.Com ಅರ್ಧದಲ್ಲಿ ಬಿಟ್ಟು ಮತ್ತೆ ಅವನು ಬ್ಯಾಂಕ್ ಜಾಯ್ನ್ ಆದ. ನನ್ಗೆ ಕೂಡ ಅದು ಟೀಚಿಂಗ್ ಅನ್ನುವಂಥದ್ದು ಬಹುಶಃ ನಮ್ಮ ಬ್ಲಡ್ ಅಲ್ಲಿ ಇತ್ತ ಅಂತ. ಅದು ಟೀಚಿಂಗ್ ಅಲ್ಲಿ ಅಷ್ಟು ಒಂದು ಪ್ಯಾಷನ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಈಗಲೂ ಕೂಡ ನಾನು ಕಾಲೇಜಲ್ಲಿ ಹೌದು ಪ್ರೊಫೆಸರ್ ಆಗಿ PGCಗೆ ಕ್ಲಾಸ್ ತಗೊಳ್ತೇನೆ. ಏನೋ ಒಂದು ಆ ಕಲಿಸುವಾಗ ಒಂದು ಆನಂದ ಸಿಗ್ತದಲ್ವಾ, ದಟ್ ಈಸ್ ವೆರಿ ಡಿಫರೆಂಟ್. ನಮ್ಮ ಜ್ಞಾನವನ್ನ ಇತರರಿಗೂ ಕೊಡಬೇಕು, ಮುಂದಿನ ಭವಿಷ್ಯದ ಮಕ್ಕಳಿಗೆ ಕೊಡಬೇಕು. ಬ್ಯೂಟಿಫುಲ್ ಸರ್. ಅಂದ್ರೆ ಟ್ರೈನಿಂಗ್ ಮಾಡಿದ್ರೆ, ಈಗ ನಾನು ಎಷ್ಟು ಪ್ರಾಕ್ಟೀಸ್ ಮಾಡ್ಲಿ ವೈದ್ಯನಾಗಿ, ಅದು ಒಂದು ಲಿಮಿಟೇಷನ್ಸ್ ಇರುತ್ತೆ. ಇನ್ನು ಮುಂದಿನ ಜನಾಂಗಕ್ಕೆ ನಮ್ಮ ಒಂದು ಏನು ಕಲ್ತದ್ದೇನುಂಟು ಅಥವಾ ನಮ್ಮ ಅನುಭವ ಏನುಂಟು ಅದನ್ನು ನಾವು ಅವ್ರ ಹತ್ರ ಹಂಚಿಕೊಂಡ್ರೆ ಅವರಿಗೂ ಏನಾದ್ರೂ ಉಪಯೋಗ ಆಗಿ ಅವರು ಒಳ್ಳೆ ರೀತಿಯ ಒಂದು ನಮ್ಮ ಸ್ಪೆಷಾಲಿಟಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮನೋವೈದ್ಯರನ್ನ ತಯಾರು ಮಾಡುವಂತ ಒಂದು ಜವಾಬ್ದಾರಿ ಕೂಡ ನಮ್ಮಲ್ಲಿ ಉಂಟಲ್ಲ. ಅದಕ್ಕೋಸ್ಕರ ಈಗ ಕೂಡ ನಾನು AJ ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗ್ ಹೋಗ್ತೇನೆ. AJ ಮೆಡಿಕಲ್ ಕಾಲೇಜಲ್ಲಿ HOD ಅಂಡ್ ಪ್ರೊಫೆಸರ್ ಆಗಿದ್ದೀರಿ ಅಲ್ವಾ ಸರ್? HOD ಆಗಿದ್ದೇನೆ. ಜೊತೆಗೆ ನನ್ನ ಭಾಗ್ಯವೇ ಅಲ್ವಾ, ನಿಜವಾಗ್ಲೂ ಕೂಡ ಸರ್. ಇವೆಲ್ಲ ಭಾಗ್ಯ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಕಲಿತಾ ಇರುವಂತಹ ಈಗಿನ ಮಕ್ಕಳು, ಅವರ ಭಾಗ್ಯ ಹೇಳ್ತೀನಿ. ಜೊತೆಗೆ ನಿಮ್ಮ ಒಂದು ಕೈ ಚಾಳಕದಲ್ಲಿ, ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ, ನಿಮ್ಮ ಒಂದು ಚಿಕಿತ್ಸೆಯಲ್ಲಿ ಆ ರೋಗಿಗಳು ಬರ್ತಾರೆ, ಅವರು ಒಂದು ಭಾಗ್ಯ ಹೇಳ್ತೇವೆ. ಯಾಕಂದ್ರೆ ಡಾಕ್ಟರ್ ರವಿಶ್ ಅಂತ ಬಂದಾಗ ಈ ಭಾಗದ ಜನರು ಮಾನಸಿಕ ರೋಗದ ವಿಚಾರದಲ್ಲಿ, ಆ ಒಂದು ನೆಮ್ಮದಿಯ ವಿಚಾರದಲ್ಲಿ ನಿಮ್ಮನ್ನ ದೇವರ ರೂಪದಲ್ಲಿ ಕಂಡುಕೊಂಡವರು ಬಹಳಷ್ಟು ಜನರು. ಅವ್ರು ನನ್ನ ಪಾಲಿನ ದೇವರು ಅಂತೇಳಿ ಬಹಳಷ್ಟು ಜನರು ಹೇಳ್ತಾರೆ ಈಗಲೂ ಕೂಡ. ಯಾಕಂದ್ರೆ ಮಾನಸಿಕ ರೋಗನಂತೂ ಎಷ್ಟು ನರಕ ಯಾತನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಸಾಯುವ ಹಂತಕ್ಕೆ, ಆತ್ಮಹತ್ಯೆ ಹಂತಕ್ಕೂ ಕೂಡ ತಲುಪುತ್ತೆ. ಆ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂತ ಬಂದಾಗ ಡಾಕ್ಟರ್ ರವಿಶ್ ತುಂಗ ದ ಲಾಸ್ಟ್ ಪರ್ಸನ್, ಕೊನೆಯ ಒಂದು ಹೋಪ್, ಒಂದು ದೇವರು. ತದನಂತರ ಬಿಟ್ಟರೆ ಡಾಕ್ಟರ್ ರವಿಶ್ ತುಂಗ ಅನ್ನುವಂತಹ ಮಟ್ಟಿಗೆ ಡಾಕ್ಟರ್ ರವಿಶ್ ತುಂಗ ಸರ್ ಅವರು ಈ ಮಾನಸಿಕ ರೋಗವನ್ನು ಗುಣಪಡಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಕೆಲಸವನ್ನ ಮಾಡಿದರೆ ಸರ್. ಎಷ್ಟು ನೆಮ್ಮದಿ ಇದೆ, ಎಷ್ಟು ಸಾರ್ಥಕತೆ ಇದೆ, ನಾನು ಇದನ್ನು ಕೇಳಬೇಕಂದ್ರೆ ಇದು ನಿಜವಾಗಿರುವಂತಹ ಮತ. ಈ ಭಾಗದ ಜನರಿಗೆ ಈ ಮಾನಸಿಕ ಖಿನ್ನತೆ, ಮಾನಸಿಕ ರೋಗ
ದೇವರನ್ನೇ ನಂಬ್ತಾರೆ, ಸರೆಂಡರ್. ಯಾಕಂದ್ರೆ ಬೇರೆ ಏನಿಲ್ಲ ಸರ್ ನಮ್ಮ ಕೈಯಲ್ಲಿ ಆಗಲ್ಲ ಆ ರೀತಿ ಅಂದಾಗ ರವಿಶ್ ತುಂಗ ಅರ್ಡ ಒಂಜಿ ತುಚ್ಪಾವಡು ಆರ್ನ ಒಂಜಿ ಲಾಸ್ಟ್ ತುಚ್ಪಾಲೆ ಸರಿ ಆಪುಂಡು ಬಂದು ಪಂಪನ ಪರಿಸ್ಥಿತಿ ಇಡಲ್ಲ. ಏನ್ ಹೇಳ್ತೀರಾ ಸರ್, ಅಷ್ಟು ನಿಮ್ಮನ್ನ ಜನರು ದೇವರ ರೂಪದಲ್ಲಿ ನೋಡ್ತಾರೆ ಸರ್? ಅದು ಕೂಡ ನಾನು ಹೇಳೋದಾದ್ರೆ ಅದು ಒಂದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಮನೋವೈದ್ಯನಾಗಿ ನನಗೆ ಕಮ್ಯುನಿಕೇಷನ್ ಅನ್ನುವಂಥದ್ದು ತುಂಬ ಸುಲಭ ಆಗ್ತಿತ್ತು. ಕರೆಕ್ಟ್. ಐ ಕುಡ್ ರೀಚ್ ದೆಮ್. ಅದೇನೋ ಒಂದು ದೇವರ ಕೊಟ್ಟ ವರ ಇರ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಪ್ರಾಯದವರೊಟ್ಟಿಗೆ ನನಗೆ ತುಂಬ ಐ ಕುಡ್ ಕನೆಕ್ಟ್. ಅದು ನನ್ನ ಗುರುಗಳು ಹೇಳಿಕೊಟ್ಟದ್ದು. ಹಾಗೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡೆ. ಉದಾಹರಣೆಗೆ ನಾನು ಮಣಿಪಾಲದಲ್ಲಿ ಕಲಿತಾ ಇರುವಾಗ ಶ್ರೀಪತಿ ಭಟ್, ಡಾಕ್ಟರ್ ಶ್ರೀಪತಿ ಭಟ್ ಅಂತ ನಮ್ಮ ಗುರುಗಳು, ಅವರನ್ನ ಅಬ್ಸರ್ವ್ ಮಾಡಿ ಅವರು ಪೇಷಂಟ್ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ. ಹಾಗೆ ನಾನು ಮಣಿಪಾಲ ಬಿಟ್ಟು ಮತ್ತೆ ನಿಮಾನ್ಸಿಗೆ ಹೋಗುವಾಗ ಅಲ್ಲಿ ತುಂಬಾ ಪ್ರೊಫೆಸರ್ಸ್ ಇದು ಎಕ್ಸ್ಪೋಜರ್ ಆಯಿತು. ಅಲ್ಲಿ ನಾನು ಸೀನಿಯರ್ ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇರುವಾಗ ಪ್ರೊಫೆಸರ್ ಚಂದ್ರಶೇಖರ್ CRC ಅಂತ ಹೇಳ್ತೀವಿ ನಾವು, ಹಾಗೆ ಮೋಹನ್ ಐಜಾಕ್ ಅವರು, ತುಂಬ ಡಾಕ್ಟರ್ ರಘುರಾಮ್ ಅಂತವ್ರು, ಅವರೆಲ್ಲ ಒಂದು ಪೇಷಂಟ್ ಹತ್ರ ಒಂದು ಮಾತಾಡೋ ರೀತಿಯನ್ನ ಅಬ್ಸರ್ವ್ ಮಾಡಿ ನಾನು ಕೂಡ ಹೀಗೆ ಅವರಾಗಿ ಒಂದಿನ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪ ಇತ್ತು. ಹಾಗೆ ಮಂಗಳೂರಿಗೆ ಬಂದಾಗ ಡಾಕ್ಟರ್ ಮಾಧವ್ ರಾವ್, ಡಾಕ್ಟರ್ ಅರುಣ್ ರಾವ್, ಡಾಕ್ಟರ್ VK ಭಟ್ ಅವರೆಲ್ಲ ನಮಗೆ ಮಾರ್ಗದರ್ಶಕರಾಗಿ, ಮೊನ್ನೆ ಡಾಕ್ಟರ್ ಅರುಣ್ ರಾವ್ ಅವರದ್ದು ಶ್ರದ್ಧಾಂಜಲಿ ಅದನ್ನು ನಾನು ಹಂಚಿಕೊಂಡೆ ಇತ್ತೀಚೆಗೆ. ವಿ ಲಾಸ್ಟ್ ಹಿಮ್. ಅವ್ರದ್ದೊಂದು ಮಾತಾಡೋ ರೀತಿ ಅದನ್ನೆಲ್ಲ ನಾನು ಬಹುಶಃ ಕ್ರೋಢೀಕರಿಸಿಕೊಂಡು ಅದನ್ನು ಬೆಳೆಸ್ಕೊಂಡೆ. ಅದು ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ನೀವು ಬೇರೆಯವರನ್ನ ನೋಡಿ ಕಲ್ತಿದ್ದೀರಿ. ಬಟ್ ಇಲ್ಲಿ ಡಾಕ್ಟರ್ ರವೀಶ್ ತುಂಗ ಅಂತ ಬಂದಾಗ ಅದೊಂದು ಬ್ರ್ಯಾಂಡ್ ನೇಮ್ ಈ ಸೈಕ್ಯಾಟ್ರಿ ವಿಭಾಗದಲ್ಲಿ ಅದೊಂದು ಬ್ರ್ಯಾಂಡ್ ನೇಮ್ ಆಗಿ ಬೆಳೆಯಿತು ಸರ್. ಬಟ್ ಅವು ಹೇಗೆ ಅಂದ್ರೆ ಅಗ್ರ ಪಂಕ್ತಿಯಲ್ಲಿ ನೀವೇ ಪ್ರಥಮ ಸ್ಥಾನದಲ್ಲಿ ಆ ಒಂದು ವಿಷಯದಲ್ಲಿ ಕಾಣಲಿಕ್ಕೆ ಸಿಗೋರು ತಾವೇ. ಬಟ್ ಹೌ ಅನ್ನುವಂಥದ್ದು, ಎಸ್ ನಾವು ಇತರರನ್ನ ನೋಡ್ತೀವಿ, ಫಾಲೋ ಮಾಡ್ತೀವಿ, ಅಥವಾ ಫಾಲೋ ಅನ್ನುವಂಥದ್ದಕ್ಕೆಲ್ಲ ಜಾಸ್ತಿ ಅವರನ್ನ ನಮಗೆ ಖುಷಿ ಆಗುತ್ತೆ, ಅವರಿಂದ ಒಂದು ರೋಲ್ ಮಾಡೆಲ್ ತಗೊಳ್ತೀವಿ. ಬಟ್ ತಾವು ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೇಗೆ ಬೆಳಿತೀರಿ ಸರ್? ಅದು ಹೇಗೆ ಅಂತ ನಾನು ಅದು ಆ ಬ್ರ್ಯಾಂಡ್ ನೇಮ್ ಅಂತೇಳಿ ನೀವು ಹೇಳ್ಬೇಕಾಗ್ತದೆ. ಇಲ್ಲ ಸರ್, ನಾನು ಇನ್ನು ಕೂಡ ಗ್ರೌಂಡ್ ಅಲ್ಲೇ ಇದ್ದೇನೆ. ಅದು ನಿಮ್ಮ ದೊಡ್ಡ, ಯಾಕಂದ್ರೆ ನೀವು ಹೀರೋ ಮಾಡಿದಿರಿ, ಬ್ರ್ಯಾಂಡ್ ಮಾಡಿದಿರಿ, ಅದು ನಾವು ಮಾಡಿಲ್ಲ ಸರ್, ಜನರು ಮಾಡಿರುವಂತದ್ದು ನಿಮ್ಮನ್ನ. ಯಾಕಂದ್ರೆ ನಾನು ಅದೇ ಹೇಳ್ದಲ್ಲ, ಇಲ್ಲಿ ಡಾಕ್ಟರ್ ರವೀಶ್ ತುಂಗ ಈಗ ಒಂದು ಈ ಹಿಂದಿನ ಕಾಲದಲ್ಲಿ ನಮ್ಗೆ ಕೈಕಾಲು ಫ್ರಾಕ್ಚರ್ ಆಯ್ತು ಏನಿಲ್ಲ ಅಂತ ಬಂದಾಗ ಅಲ್ಲಿ ಡಾಕ್ಟರ್ ಶಾಂತರಾಮ್ ಶೆಟ್ರು ಬರ್ತಾರೆ. ಸೊ ಹೀಗೆ ನೀವುಗಳೆಲ್ಲ ದಿಗ್ಗಜರು ಸರ್. ಈಗ ಡಾಕ್ಟರ್ BM ಹೆಗ್ಡೆ ಅವರು ಇದ್ರು ಸರ್, ಇದ್ರು. ಸೊ ಎಲ್ಲವೂ ಕೂಡ ದಿಗ್ಗಜರು. ಯಾಕಂದ್ರೆ ನಮ್ಮ ಕರಾವಳಿ ಭಾಗ, ನಮ್ಮ ನಾಡು ನೋಡಿದಂತ ಅತ್ಯದ್ಭುತ ಡಾಕ್ಟರ್ಸ್. ಅಂದ್ರೆ ವೈದ್ಯ ವೃತ್ತಿಯನ್ನು ಕೂಡ ಪ್ರಾಮಾಣಿಕವಾಗಿ ನಿಷ್ಕಳಂಕವಾಗಿ ಮಾಡ್ಬೋದು ಅನ್ನೋದು ತೋರಿಸಿಕೊಟ್ರು. ದ್ಯಾಟ್ಸ್ ವೈ ಜನರು ನಿಮ್ಮನ್ನ ಯಾವತ್ತೂ ಕೂಡ ಸ್ಮರಿಸ್ತಾರೆ. ನೀವು ಹೀಗೆ ಹೇಳುವಾಗ ನನಗೆ ನಾನು ಕಲ್ತು ಬಂದ ರೀತಿಯೇ ಹಾಗೆ ಅಂತೇಳಿ ಅಂತ ದಿಗ್ಗಜರ ಅಂಡರ್ ನಾನು ಕಲ್ತಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಇರ್ಬೋದು, ನಮ್ಮ ಹಿರಿಯರು, ಡಾಕ್ಟರ್ BM ಹೆಗ್ಡೆ ಅವರು ನಮ್ಮ ಹಿರಿಯರು, ಮತ್ತೆ ಡಾಕ್ಟರ್ CR ಬಲ್ಲಾಳ್ ಅವರೆಲ್ಲ, ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಇಂಟರ್ನ್ಶಿಪ್ ಅಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಪೋಸ್ಟಿಂಗ್ ಇರುವಾಗ ಇವ್ರದ್ದೆಲ್ಲರದು ಕೂಡ ಅವರ ಒಂದು ಅನುಭವ, ಅವರ ಒಂದು ಈ ವೈದ್ಯಕೀಯ ಒಂದು ನಿಸ್ವಾರ್ಥ ಸೇವೆ ಉಂಟಲ್ಲ, ಅದನ್ನು ನೋಡುವಾಗ ನಾನು ಕೂಡ ಒಂದ್ ದಿವಸ ಈ ತರ ಆಗ್ಬೇಕು. ಕರೆಕ್ಟ್. ವೈದ್ಯಕೀಯ ವೃತ್ತಿಯನ್ನು ಕೂಡ ಈ ರೀತಿ ನಿಸ್ವಾರ್ಥವಾಗಿ ಮಾಡಿದವರು ತಾವುಗಳು, ನಿಜಗಳು ಹೆಮ್ಮೆ ಇದೆ. ಬಹುಶಃ ತಮ್ಮ ತಂದೆಯ ಒಂದು ಆಶೀರ್ವಾದವು ಕೂಡ ತಂದೆಯವರಿಗೆ ಈಗ ಬಹಳಷ್ಟು ಖುಷಿಯಾಗಿರ್ಬೋದು. ಸದ್ಯ ನಿಮ್ಮ ತಂದೆ ತಾಯಿಯ ಒಂದು ಫೋಟೋ ಬರ್ತಾ ಇದೆ ಸರ್, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಸರ್ ಈ ಕಾಲಘಟ್ಟದಲ್ಲಿ? ಈಗಾಗಲೇ ಮಾತಾಡುವಾಗ ಸ್ವಲ್ಪ ಭಾವುಕ ಕೂಡ ಆದ್ರಿ ಸರ್. ತಂದೆಯವರು ನಾಗಪ್ಪಯ್ಯ ಸರ್, ಅದೇ ರೀತಿ ತಾಯಿ ಸರಸ್ವತಿ ಅಮ್ಮ, ಏನ್ ಹೇಳ್ತೀರಾ ಸರ್? ಹೌದು, ಅವರು ತಂದೆದು ನನಗೆ ಒಂದು ಕೆಲವು ದೃಶ್ಯಗಳು ಮಾತ್ರ ತಲೆಯಲ್ಲಿ ನೆನಪಿದೆ, ಮನಸ್ಸಲ್ಲಿ ಅಷ್ಟೇ. ಯಾಕಂತ ಹೇಳಿದ್ರೆ ಚಿಕ್ಕಂದ್ರಲ್ಲೇ ನನ್ನ 10 ವರ್ಷ ಆಗಿರ್ಲಿಲ್ಲ, ಆಗ ಕಳ್ಕೊಂಡಿದ್ದೆ. ಆ ಅಮ್ಮಂದು ಮಾತ್ರ ನನಗೆ ತುಂಬಾ ನೆನಪು. ಅದೇ ಮಲಗಿಕೊಂಡಲ್ಲೇ ಇದ್ರ ತಾವು, ನಿಮ್ಗೆ ಬುದ್ಧಿ ಬಂದ ಸಂದರ್ಭಗಳಲ್ಲೂ ಕೂಡ ತಂದೆಯವರು ಹೇಗೆ ಸರ್? ತಂದೆಯವರು ನನಗೆ ಇನ್ನು ಅವರು ಒಂದು ಈಸಿ ಚೇರ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದುದು. ಅವ್ರು ಬೆಳಿಗ್ಗೆ ಒಂದು ಕಾಫಿ, ಅಂದ್ರೆ ಅಡಿಗೆ ಮನೆಗೆ ಹೋಗಿ ಅಮ್ಮ ಕಾಫಿ ಮಾಡ್ತಾ ಇದ್ರು, ಅದು ಅವ್ರು ಕುತ್ಕೊಂಡು ಪಟ್ಟಂಗ ಸ್ವಲ್ಪ ಹಾಕಿ, ಮತ್ತೆ ಆಮೇಲೆ ಅವರು ಸ್ವಲ್ಪ ಅಂದ್ರೆ ಲಾಸ್ಟಿಗೆ ಅವ್ರಿಗೆ ಸ್ವಲ್ಪ ಹಾರ್ಟ್ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಇತ್ತು ಅವರಿಗೆ. ಹಾಗೆ ಸ್ವಲ್ಪ ಒಂದು 2-3 ತಿಂಗಳು ರೆಸ್ಟ್ ತಗೊಳ್ತಾ ಇದ್ರು ಅವರು. ಆಗ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಅನ್ಸಿತ್ತು ಇನ್ನು ಹೆಚ್ಚು ಕಾಲ ಇರ್ಲಿಕ್ಕಿಲ್ಲ ಅಂತೇಳಿ. ಫೆಬ್ರವರಿಯಲ್ಲಿ ನನ್ ನೆನ್ಪುಂಟು, ಮನೆ ಅಂಗಳದಲ್ಲೆಲ್ಲ ಈ
ಭತ್ತವನ್ನು ಬೇಯಿಸಿ ಹೌದು, ಹಾಕ್ತಾರೆ, ಹೌದು. ಹಾಕ್ತಿದ್ರು. ನಮ್ಮ ಕಡೆ ಹಾಗೆ ಹೌದು, ಕೃಷಿ ಹೌದು, ಕೃಷಿ ಪ್ರಧಾನ. ಮತ್ತೆ ಆ ಭತ್ತ ಬೇಯಿಸಿ ಆದ್ಮೇಲೆ ಅದನ್ನ ಅಕ್ಕಿಗೆ ಕೊಂಡು ಹೋಗುದು, ಅಕ್ಕಿ ಮಾಡ್ಲಿಕ್ಕೆ ಇದಕ್ಕೆ ತಕೊಂಡು ಹೋಗುದು. ಹಾಗೆ ಇನ್ನೂ ನೆನ್ಪುಂಟು, ನಾನು ಅಲ್ಲಿ ಕಾಗೆಗಳನ್ನು ಓಡಿಸುವಂತ ಇದು ಸಂದರ್ಭದಲ್ಲಿ ಅವ್ರು ನನ್ನನ್ನು ಕರೆದು ಈ ಮಾತುಗಳು ಹೇಳಿದೆ. ಇನ್ನೂ ಕೂಡ ನನಗೆ ಅದು ಚಿತ್ರಣ ಅಷ್ಟು ಒಂದು ಹಚ್ಚ ಹಸಿರಾಗಿದೆ. ಹಾಗೆ ಅಮ್ಮ ಕೂಡ ತುಂಬಾ ಒಂದು ಎಷ್ಟು ಪ್ರೀತಿ, ಅದು ಎಲ್ಲರಿಗೂ ಅಮ್ಮ ಅಂದ್ರೆ ಪ್ರೀತಿ. ಆದ್ರೆ ನನ್ನ ಪಾಲಿಗೆ ಅದು ಅಮ್ಮ ಮತ್ತೆ ಅವರು ವಿದ್ಯೆ ಸರಸ್ವತಿ ಅದ್ರ ಜೊತೆಗೆ ಅಮ್ಮನ ಜೊತೆಗೆ ನಮ್ಮ ಅಕ್ಕಂದ್ರು ಕೂಡ ಅಷ್ಟೇ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ನನ್ಗೆ ದೊಡ್ಡ ಅಕ್ಕ ಅಂತ ಹೇಳಿದ್ರೆ ಅಮ್ಮನ ಹಾಗೆ. ಅಣ್ಣಂದ್ರು ಮತ್ತೆ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಎಲ್ಲ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ, ಅಣ್ಣ ಸಹ ಇದ್ದಾರೆ ಅಲ್ಲಿ. ಅವರೆಲ್ಲ ನಮ್ದೊಂದು ಇದು ಜಾಯಿಂಟ್ ಫ್ಯಾಮಿಲಿ. ಹಾಗೆ ಇಲ್ಲಿ ದೊಡ್ಡ ಅಕ್ಕ ಯಾರು ಸರ್? ಅಂದ್ರೆ ನಿಮ್ಗೆ ತಾಯಿಯ ರೂಪದಲ್ಲಿ ನೋಡಿದವರು, ಹೆಲ್ಪ್ ಮಾಡಿದವರು? ಇದರಲ್ಲಿ ದೊಡ್ಡ ಅಕ್ಕ ಇಲ್ಲ, ಈಗ ಇದರಲ್ಲಿ ಇಲ್ಲ. ಎರಡನೇ ಅಕ್ಕ ಇದ್ದಾರೆ, ಮತ್ತೆ ಅತ್ತಿಗೆಂದರು ಇದ್ದಾರೆ. ದೊಡ್ಡ ಎರಡನೇ ಅಣ್ಣ ನನ್ಗೆ ಹೇಳಿದ್ನಲ್ಲ, ನನ್ನನ್ನು MBBS ಗೆ ಸೇರಿಸಿ ಅವರು ಲಾಸ್ಟ್ ಅಲ್ಲಿ ವೈಟ್ ಶರ್ಟ್ ಅವರ. ಓಕೆ, ಅವರು MBBS ಗೆ ಸೇರಿಸಿರುವಂತದ್ದು ತಮ್ಮನ. ಮತ್ತೆ ಅವರ ಫ್ಯಾಮಿಲಿ ಇದೆ. ಇದೊಂದು ಐ ಥಿಂಕ್ ಯಾವುದೋ ಒಂದು ಸಂದರ್ಭದಲ್ಲಿ ತೆಗೆದಿರುವಂತದ್ದು. ಅದು ಎಲ್ಲರೂ ಇಲ್ಲ ಇದರಲ್ಲಿ. ಎಲ್ಲರೂ ಜನ ಅಂತ ಹೇಳಿದ್ರೆ ನಾವು ದೊಡ್ಡ ಫ್ಯಾಮಿಲಿ. ದೊಡ್ಡ ಅಕ್ಕ ಅಂತ ಅವಳು ಅಮ್ಮನ ಹಾಗೆ. ಉದಾಹರಣೆಗೆ ನನ್ನನ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ಗೆ ಹೋಗುವಾಗ ಅವಳೇ ಮಾಡಿದ್ದೆ ಆಕ್ಚುಲಿ. ಹೌದಾ? ಅವಳು ನನ್ನನ್ನು ಮತ್ತೆ ನನ್ನ ಅಕ್ಕನ ಮಗ ಸುರೇಶ್ ಇಬ್ಬರನ್ನು ಒಟ್ಟಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿ ನನ್ನ ಹೆಸರನ್ನು ಕೂಡ ಅವಳೇ ಕೊಟ್ಟದ್ದು, ರವೀಶ್ ಅಂತ. ಹೌದಾ? ಇದ್ರೆ ಅದು ರವಿಶಂಕರ್ ಅಂತ ಆಗ್ತಿತ್ತು. ತಂದೆಗೆ ಹಾಗೆ ಆಶಿತ್ತು ರವಿಶಂಕರ್ ಆಗ್ಬೇಕಂತೇಳಿ ಅದನ್ನ ಕಟ್ ಮಾಡಿ ರವೀಶ್ ಅಂತ ಮಾಡಿದ್ಲು. ಯಾಕಂದ್ರೆ ಸುರೇಶ್, ರವೀಶ್, ದಿನೇಶ್, ಉಮೇಶ್, ಗಿರೀಶ್ ಎಲ್ಲ ಒಂದೇ ತರ. ನನ್ನ ಮಕ್ಕಳ ಹಾಗೆ ನನ್ನ ಹೆಸರು ಬರ್ಬೇಕಂತೇಳಿ ಅವಳು ನನ್ನನ್ನು ರವೀಶ್ ಅಂತೇಳಿ ಬಿಡಿ, ರವೀಶ ತುಂಗ ಅಂತೇಳಿ ಹಾಗೆ ಆಯ್ತು. ಹಾಗೆ ಅದು ಏನೋ ಒಂದು ಆ ಥರದ ಬಾಂಧವ್ಯ ಇತ್ತು ನನ್ನ ತಂದೆ ಕುಟುಂಬದಲ್ಲಿ. ಫಸ್ಟ್ ವೈದ್ಯನಾಗಿ ಅದೇ ನನ್ನ ನೋಡ್ಕೊಂಡು ನಮ್ಮ ಮನೆಯಲ್ಲಿ ಸುಮಾರು ಜನ ಡಾಕ್ಟರ್ಸ್ ಆಗಿದ್ದಾರೆ ಈಗ. ನನ್ನ ಅಕ್ಕನ ಮಕ್ಕಳಲ್ಲಿ ಇಬ್ರು ಡಾಕ್ಟರ್ ಆಗಿದ್ದಾರೆ, ಅಣ್ಣನ ಮಕ್ಕಳಲ್ಲಿ ಮತ್ತೆ ಅಕ್ಕನ ಮಗಳ ಮಕ್ಕಳು ಎಲ್ಲರೂ ಒಂದು ಸಾಧಾರಣ ಒಂದು 15 ಡಾಕ್ಟರ್ಸ್. ಹೌದಾ? 15 ಡಾಕ್ಟರ್ಸ್. ಮತ್ತೆ ಅವರೆಲ್ಲ ಮದುವೆ ಆದವರೆಲ್ಲರೂ ಡಾಕ್ಟರ್ಸ್ ಹೇಗೆ. ಹೌದಾ? ಅದರಲ್ಲಿ ಆಂಕೋ ಸರ್ಜನ್ ಇದ್ದಾರೆ, ಗ್ಯಾಸ್ಟ್ರೆಂಟ್ರಾಲಜಿ ಅವರಿದ್ದಾರೆ, ಆಫ್ಥಮಾಲಜಿ, ಗೈನಕಾಲಜಿ ಎಲ್ಲ. ಹಾಗೆ ನನ್ನ ಹೆಂಡತಿ ಕೂಡ ಡಾಕ್ಟರ್ ಸುಚಿತ್ರಾ ಅವರು. ಸರಿ, ಈ ಸಂದರ್ಭ ತಂದೆ ತಾಯಿ ಒಂದು ಫೋಟೋ ನೋಡಿದಾಗ, ಯಾಕಂದ್ರೆ ಅವರ ಆಶೀರ್ವಾದ ಈಗ ಇದೆ. ಡಾಕ್ಟರ್ ರವೀಶ್ ತುಂಗ ಅನ್ನುವಂತಹ ವ್ಯಕ್ತಿ ಈಗ ಸಮಾಜದಲ್ಲಿ ಬೆಳೀತಾ ಇದ್ದಾರೆ, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಬಹಳಷ್ಟು ಖುಷಿ ಇದೆ, ಸಂತೃಪ್ತಿ ಇದೆ, ಸಾರ್ಥಕತೆ ಇದೆ. ತಮ್ಗೆ ಎಷ್ಟು ಅವರ ಈ ಒಂದು ಫೋಟೋವನ್ನ ನೋಡಿದಾಗ, ಈ ಸಂದರ್ಭ ಇಬ್ಬರನ್ನ ಜೊತೆಯಲ್ಲಿ ನೋಡಿದಾಗ ಎಷ್ಟು ಖುಷಿ ಇದೆ ಈ ಸಂದರ್ಭ ತಮ್ಗೆ ಸರ್? ಅವರು ಬಹುಶಃ ಈಗ ಇದ್ದದಿದ್ರೆ ಇನ್ನಷ್ಟು ಖುಷಿ ಪಡ್ತಾ ಇದ್ರು ಅಲ್ಲ. ಅವರಿಗೆ ಒಂದು ಆಸೆ ಇತ್ತು, ಅಮ್ಮನಿಗೆ ಮಗ ಒಂದು ಡಾಕ್ಟರ್ ಆಗ್ಬೇಕು ಹೇಳಿ. ಇಷ್ಟು ಒಂದು ಹಂತಕ್ಕೆ ತಲುಪಿದ್ದು ಇನ್ನೂ ಕೂಡ ನೆನಪಿದೆ. ಅಮ್ಮನ ಒಂದು ಕಡೆ ದಿವಸ ಲಾಸ್ಟ್ ಅವಳೇನು ಹೆಚ್ಚು ನರಳಲಿಲ್ಲ, ಆದರೂ ಕೂಡ 70-90 ವರ್ಷ ಆಗಿತ್ತು ಅವಳಿಗೆ. ವಯೋ ಸಹಜ, ಸ್ವಲ್ಪ ಮೆಮೊರಿ ಎಲ್ಲ ಲ್ಯಾಪ್ಸ್ ಆಗ್ತಿತ್ತು, ಆದರೆ ದೈಹಿಕವಾಗಿ ಸರಿ ಇದ್ಲು. ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತದೆ ಅಂತ ಹೇಳುವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ತೇನೆ ಅಂತೇಳಿ ಹಾಗೆ ಇದ್ದಾಗ ಮತ್ತೆ ನನ್ನ ಅತ್ತಿಗೆ, ಅಣ್ಣನ ಹೆಂಡತಿ ಮನೇಲಿರುವವರು, 4ನೇ ಅಣ್ಣನ ಹೆಂಡತಿ, ಅವರು ಕರೀಲಿಕ್ಕೆ ಬರುವಾಗ ಅಮ್ಮನಿಗೆ ಶ್ವಾಸ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಶಿ ಹ್ಯಾಡ್ ಅ ವೆರಿ ಸ್ಮೂತ್ ಡೆತ್. ಸ್ಮೂತ್ ಡೆತ್ ಮಲ್ಕೊಂಡಲ್ಲಿ. ಅದು ಇನ್ನು ನಂಗೆ ಮಿಸ್ ಆಗ್ತದೆ. ಅವರು ಮನೆಯಲ್ಲಿ ಡಾಕ್ಟರ್ ಇದ್ದು ಕೂಡ ಕಡೆ ಸಂದರ್ಭದಲ್ಲಿ ನಾನು ಇರ್ಲಿಕ್ಕಾಗಲಿಲ್ಲ. ಆಗ ನಾನು ಆ ದಿವಸ ಶನಿವಾರ ನಾನು ಕಾಸರಗೋಡಲ್ಲಿದ್ದೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ವಾರದಲ್ಲಿ ಒಂದು ದಿವಸ ಹೋಗ್ತಿದ್ದೆ, ನನ್ನ ಫ್ರೆಂಡ್ ಡಾಕ್ಟರ್ ನರಹರಿ ಅವರ ಕ್ಲಿನಿಕ್ ಪಕ್ಕ ಒಟ್ಟಿಗೆ ಇರ್ತಿದ್ದೆ. ಅಲ್ಲಿ ಫೋನ್ ಬಂತಾಗ ಅಮ್ಮ ಹೀಗಾಯ್ತಂತ ನಾನು ಕೂಡಲೇ ಹೊರಟು ಬಂದು ಆಗ ಸೀದಾ ಮತ್ತು
ಅವನನ್ನು ಕಳ್ಕೊಂಡಾಯ್ತು. ನಾನು ಡಾಕ್ಟ್ರಾಗಿ ಏನು ಪ್ರಯೋಜನ ಆಯಿತು, ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಹಾಗೆ ದೊಡ್ಡಣ್ಣನಿಗೂ ಹಾಗೆ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲಿ ಮನೆಯಲ್ಲಿ ಆ ಥರ ಆದರೂ ಸಮೇತ ಅವ್ರನ್ನ ಮತ್ತೆ ಕಡೆಗೆ ಆಸ್ಪತ್ರೆಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಮಧ್ಯ ಆ್ಯಂಬುಲೆನ್ಸಲ್ಲೇ ದೊಡ್ಡಣ್ಣ ಕೂಡವಾ? ದೊಡ್ಡಣ್ಣ. ಓಹೋ. ಅದೆಲ್ಲ ನಾವು ಇಲ್ಲಿ ಡಾಕ್ಟರ್ ನರಸಿಂಹಪ್ಪ ಅವ್ರ ಹತ್ರ ಹೇಳಿ ಎಲ್ಲ ಇಲ್ಲಿ ಕ್ಯಾತ್ ಲ್ಯಾಬ್ ಎಲ್ಲ KMC ಅಲ್ಲಿ ಎಲ್ಲ ರೆಡಿ ಮಾಡಿ ಇನ್ನು ಬರ್ತಾರೆ ಅನ್ನುವಾಗ ಮತ್ತೆ ಕಡೆಗೆ ಇನ್ನೊಂದು ಅಣ್ಣ ಒಟ್ಟಿಗಿದ್ದವರು ಹೇಳಿದರು, ಇಲ್ಲ ರವಿ ಅದು ಪ್ರಾಣ ಹೋಯಿತು, ಮೈಯೆಲ್ಲ ತಣ್ಣಗಾಗಿದೆ ಅಂತ ಹೇಳಿದರು ಆ್ಯಂಬುಲೆನ್ಸಲ್ಲಿ. ಆವಾಗ ರೋಡ್ ಕೂಡ ಉಡುಪಿಯಿಂದ ಮಂಗಳೂರಿಗೆ ಬರುವಂಥ ರೋಡ್ ಕೂಡ ಸರಿ ಇರಲಿಲ್ಲ ಆಗ. ಈಗಾದರೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ವಿಲ್ ರೀಚ್ ಅಲ್ಲ, ಆಗ 3 ಗಂಟೆ ಬೇಕಾಗ್ತಿತ್ತು. ಅದು ಆ್ಯಂಬುಲೆನ್ಸಲ್ಲಿ ನಿಧಾನ ಬರುವಾಗ ಅಲ್ಲಿ ಮಧ್ಯದಲ್ಲಿ ವಿ ಲಾಸ್ಟ್ ಹಿಮ್. ದೊಡ್ಡಣ್ಣ ಮತ್ತು ಅದು ನನ್ನನ್ನು ಒಂದು ಮನೆಯಲ್ಲಿ ಡಾಕ್ಟರ್ ಮಾಡಿದ್ದೆ ಫ್ಯಾಮಿಲಿಗೆ ನಾನು ಸ್ವಲ್ಪ ವೈದ್ಯನಾಗಿ ಹೆಲ್ಪ್ ಆಗಬೇಕಂತ. ಅದು ಕನೆಕ್ಷನ್ದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ತುಂಬ ಬೇಸರ ಆಯಿತು. ಹಾಗೆ ಎಷ್ಟೋ ಸಂದರ್ಭ ಇತ್ತು ನನಗೆ ಫಾರಿನಿಗೆ ಹೋಗಲಿಕ್ಕೆ. ನನ್ನ ಫ್ರೆಂಡ್ ಡಾಕ್ಟರ್ ನಾಗೇಶ್ ಪೈ ಅಂತೇಳಿ ಆಸ್ಟ್ರೇಲಿಯಾದಲ್ಲಿದ್ದಾರೆ. ನಾನು ಸಿಡ್ನಿಗೆ ಹೋದಾಗ ಅವನು ಹೇಳಿದ, ಪ್ರೊಫೆಸರ್ ಲಿಪೋಸ್ಕಿ ಅಂತೇಳಿ ಅವರ ಅಂಡರ್ ಕೆಲಸ ಮಾಡ್ತಾಯಿದ್ರು. ಅವರು ತುಂಬ ಹೆಸರು ಮಾಡಿದವರು. ಅವರ ಅಂಡರ್ ಅವ್ರು ಹೇಳಿದ್ರು, ನಿನ್ನ CV ಕೊಡಿ, ನಿಮಗೆ ಇಮಿಡಿಯೇಟ್ ಜಾಯ್ನ್ ಆಗ್ಬೋದು. ಆಗ ನಾನು ಆಲ್ರೆಡಿ ಪ್ರೊಫೆಸರ್ ಆಗಿದ್ದೆ 2006ರಲ್ಲಿ. ಆಗಲ್ಲ ಅಲ್ಲಿ CV ಕೊಟ್ಟದಿದ್ರೆ ಅವರು ಏನೋ ಆಗ ನನಗೆ ಬೇಡ, ನಾನು ಊರಿಗೆ ಹೋಗಿ ಮತ್ತೆ ಕಳಿಸ್ತೇನೆ ಹೇಳಿದೆ ಅವನಿಗೆ, ನಾಗೇಶ್ ಪೈಗೆ ಹಾಗೆ ಹೇಳಿದೆ. ಮನೆಗೆ ಬಂದ ಮೇಲೆ ಮತ್ತೆ ತುಂಬ ಯೋಚನೆ ಆಯಿತು. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಕಾಯ್ತಾ ಇದೆ, ಇಲ್ಲಿ ನಮಗೆ ಅಷ್ಟು ಇಷ್ಟು ಆಯಿತು ಅಷ್ಟೇ ಶುರುವಿಗೆ. ಮನೆಗೆ ಬಂದು ಅಣ್ಣನ ಹತ್ರ ಕೇಳಿದೆ, ದೊಡ್ಡಣ್ಣನ ಹತ್ರ, ಹೀಗೆ ಉಂಟು, ಏನು ಮಾಡೋದು, ನಿನ್ನಿಷ್ಟ, ನಿಂಗೆ ನೋಡು, ಮುಂದಿನ ಭವಿಷ್ಯ ನೀನು ನೋಡಬೇಕಲ್ಲ ಅಂತ ಹೇಳಿದ. ಹಾಗೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೇವಸ್ಥಾನ, ಈಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಸುಮಾರು ಹೊತ್ತು ಕೂತ್ಕೊಂಡೆ. ಏನು ಮಾಡೋದು, ಯಾವ ಡಿಸಿಷನ್ ತಗೊಳ್ಳೋದು. ಅಷ್ಟೊತ್ತಿಗೆ ಮದುವೆ ಎಲ್ಲ ಆಗಿತ್ತು. ಹೆಂಡತಿ ಹತ್ರ ಕೇಳಿದರು, ಅವಳು ನಿಮ್ಮ ಇಷ್ಟ ಅಂತ ಹೇಳಿದ್ಲು. ಹಾಗೆ ನಾನು ನಿರ್ಧಾರ ತಗೊಳ್ಬೇಕಿತ್ತು ಏನು ಮಾಡೋದು ಅಂತೇಳಿ. ಹಾಗೆ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ದೆ. ನನ್ನನ್ನು ಮನೆಯಲ್ಲಿ ಡಾಕ್ಟ್ರ್ ಮಾಡಿದ್ದೆಲ್ಲ ಅವರು ಕಷ್ಟಪಟ್ಟು ಅವರೆಲ್ಲ ತಿಂಗಳಿಗೆ 100 ರೂಪಾಯಿ ಅಣ್ಣಂದ್ರೆಲ್ಲ ಕೊಡ್ತಾ ಇದ್ರು ಆಗ. ಅದೆಲ್ಲ ಅಷ್ಟು ಅದಕ್ಕೆ ಬೆಲೆ ಇತ್ತು. ಹೌದು ಸರ್, ಹೌದು. ನನಗೆ ಫೀಸಿಗೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಬರ್ತಿತ್ತು, ಆದ್ರೂ ಖರ್ಚಿಗೆ ಅಣ್ಣಂದ್ರು ಕೊಡ್ತಾ ಇದ್ರು. ಅದೆಲ್ಲ ನಾನು ಲೆಕ್ಕ ಬರೀತಿದ್ದೆ. ಅವ್ರು ಯಾವಾಗಲೂ ನೋಡ್ತಿರ್ಲಿಲ್ಲ, ಆದ್ರೂ ನಾನು ಬರೀತಾ ಇದ್ದೆ. ಇಂತಿಷ್ಟು ದಿನಕ್ಕೆ ಖರ್ಚಾಗ್ತದೆ, ಬಸ್ಸಿದು ಅದೆಲ್ಲ ಬರೀತಿದ್ದೆ. ಅಷ್ಟೆಲ್ಲ ಅವರು ಸಪೋರ್ಟ್ ಮಾಡಿ ನನ್ನೊಂದು ಡಾಕ್ಟರ್ ಮಾಡಿದ ಮೇಲೆ ನಾನು ಬಿಟ್ಟು ಹೇಗೆ ಹೋಗುದು, ಅದು ಸರಿಯಲ್ಲ ಅಂತೇಳಿ ಎಣಿಸ್ಕೊಂಡು ಮತ್ತೆ ಮನೆಗೆ ಬಂದು ಅಣ್ಣ ಹತ್ರ ಹೇಳಿದ, ಅಣ್ಣ ನಾನು ಹೋಗುದಿಲ್ಲ, ಇಲ್ಲೇ ಇರ್ತೇನೆ ಹೇಳಿದ. ಅವನು ಒಂದು ದೊಡ್ಡ ಹಗ್ಗ ಕೊಟ್ಟು, ಒಳ್ಳೆ ನಿರ್ಧಾರ ಮಾಡಿದೆ ಅಂತ ಹೇಳಿದ. ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಅವನಿಗೂ ನನ್ನ ಕಣ್ಣಲ್ಲಿ ನೀರು ಬಂತು. ಅದು ಸಾರ್ಥಕ ಅಂತ ಅನಿಸಿತು. ಹಾಗೆ ಆಮೇಲಿಂದ ನಾನು ಪ್ರಾಕ್ಟೀಸಿಗೆ ಹೆಚ್ಚು ಒತ್ತು ಕೊಟ್ಟು, ನನಗೆ ನಿಮಾನ್ಸಲ್ಲಿ ಕೆಲಸ ಮಾಡೋ ಒಂದು ಆಶೆ ಇತ್ತು. ಈ ಕರಾವಳಿ ಭಾಗದಲ್ಲಿ ನಿಮಾನ್ಸಿನ ತರವೇ ಒಂದೇನಾದ್ರೂ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥದ್ದೊಂದು ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿನ ರೋಗಿಗಳು ನಿಮಾನ್ಸಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಮಾನ್ಸಲ್ಲಿ ಡಾಕ್ಟರ್ ನೋಡ್ಲಿಕ್ಕೆ ಆಗೋದೊಂದು 5-10 ನಿಮಿಷ ಅಷ್ಟೇ. ಕರೆಕ್ಟ್. ತುಂಬ ಎಷ್ಟೊಂದು 1000 ಪೇಷಂಟ್ಸ್ ಇರ್ತಾರೆ ಒಂದು ದಿನದ OPDಯಲ್ಲಿ. ಒಂದು ಹೆಚ್ಚೆಂದ್ರೆ 15-20 ಡಾಕ್ಟರ್ಸ್ ಇರ್ತಾರೆ. ಎಷ್ಟು ಸಮಯ ಕೊಡ್ಲಿಕ್ಕೆ ಆಗ್ತದೆ? ಹಾಗೆ ಒಂದು 5-10 ನಿಮಿಷ ಕನ್ಸಲ್ಟೇಷನಿಗೋಸ್ಕರ ಇಲ್ಲಿಂದ ಮಂಗಳೂರಿಂದ ಓವರ್ನೈಟ್ ಜರ್ನಿ ಮಾಡಿ ಅಲ್ಲಿ ಯಾರದ್ದು ಸಂಬಂಧಿಕರ ಮನೆಯಲ್ಲಿದ್ದು ಮತ್ತೆ ಕನ್ಸಲ್ಟೇಷನ್ ಮಾಡಿ ಮತ್ತೆ ಎಷ್ಟು ಒಂದು 2-3 ದಿವಸ ಒಂದು ಕನ್ಸಲ್ಟೇಷನಿಗೆ ಹೋಗ್ತಾ ಇತ್ತು. ಹಾಗೆ ನನಗೆ ಅನಿಸಿತು, ಇಲ್ಲಿ ಏನಾದರೂ ಅದಕ್ಕೆ ಏನಾದರೂ ಮನೋರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಾನ್ಸ್ ಥರದಲ್ಲಿ ಏನಾದರೂ ಸ್ಥಾಪಿಸಬೇಕು ಅನ್ನುವಂಥ ಒಂದು ಕನಸಿತ್ತು. ಹಾಗೆ ನಾನು ಮನಸ್ವಿನಿಯನ್ನು ಒಂದು ಮಾಡಬೇಕು, ಅದೊಂದು ಆಸ್ಪತ್ರೆ ಮಾಡಬೇಕು ಅಂತ ತಲೆಗೆ ಬಂದದ್ದು ಹಾಗೆ. ಅದು ಅಲ್ಲಿರುವಾಗ ಕಂಡ
ಕನಸು. ನಿಜ. ಏನೋ ಒಂದು ದೇವರು ಅವಕಾಶ ಮಾಡಿಕೊಟ್ರು. ನಿಜ. ಇದೊಂದು ಅಣ್ಣಂದ್ರೆಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಸಹ ಈ ಒಂದು 15 ಎಕರೆ ಒಂದು ಜಾಗದಲ್ಲಿ ಒಂದು ಎಲ್ಲ ವ್ಯವಸ್ಥಿತ ಅರ್ಕುಳದಲ್ಲಿ ನಿರ್ಮಾಣವಾಗಿದೆ. ಹೌದು ಸರ್. ಅಂದ್ರೆ ದಕ್ಷಿಣ ಕನ್ನಡದ ಏಕೈಕ ಸಂಪೂರ್ಣವಾಗಿರುವಂತಹ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಅದು. ಅದರ ಬಗ್ಗೆ ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಸರ್, ನಂಗೆ ಈ ಒಂದು ಜರ್ನಿ ನಿಮ್ಗೆ ಬಹಳಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನ್ನೋದು. ಯಾಕಂದ್ರೆ ನೀವು ಮನೋರೋಗ ವೈದ್ಯರಾಗ್ತೀರಿ ಅಂದ್ರೆ ಆ ಸಂದರ್ಭಗಳಲ್ಲಿ ವೈದ್ಯರಾಗುವುದೇ ಕಷ್ಟ ಬಹುಶಃ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಬಹಳಷ್ಟು ಕಡು ಬಡತನದಿಂದ ಬಂದವರು, ತಮ್ಗೆ ಓದ್ಲಿಕ್ಕೂ ಕೂಡ ಬಹಳಷ್ಟು ಕಷ್ಟ ಐತಿ. ತಾವು ಕನ್ನಡ ಮೀಡಿಯಂ ಅಲ್ಲೂ ಕೂಡ ಕಲ್ತವ್ರು. ಈ ರೀತಿ ಎಲ್ಲ ಬೌಂಡ್ರೀಸ್ ಗಳಿದೆ, ಹೌದಾ? ಆ ಬೌಂಡ್ರೀಸ್ ಗಳನ್ನ ಹೊಡೆದು ತಾವು ಮನೋರೋಗ ವೈದ್ಯರಾಗಿ ಆಗ್ತೀರೋ ಅನ್ನೋದು ಹೇಗ್ ಬರುತ್ತೆ? ಯಾಕಂದ್ರೆ ಆ ಸಂದರ್ಭಗಳಲ್ಲಿ ವೈದ್ಯರಾಗೋದು ದೊಡ್ಡ ವಿಚಾರ. ಈ ಮನೋರೋಗ ವೈದ್ಯ ಅನ್ನುವಂಥದ್ದು ಕಾನ್ಸೆಪ್ಟ್ ಇರ್ಲಿಲ್ಲ ಬಹುಶಃ ಆ ಸಂದರ್ಭಗಳಲ್ಲಿ. ಆಗ ಮನೋರೋಗ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬಹುಶಃ ಬೆಳವಣಿಗೆ ಎಷ್ಟು ಇರ್ಬೋದಿತ್ತೇನೋ. ತಮ್ಗೆ ಅದು ಒಂದು ಕೋರ್ಸ್ ಇದೆ ಅಥವಾ ಅದರಲ್ಲೂ ಒಂದು ಫ್ಯೂಚರ್ ಇದೆ, ಅದರಲ್ಲೂ ಒಂದು ಬದುಕಿದೆ ಅಥವಾ ಅದರಲ್ಲೊಂದು ಸಮಸ್ಯೆಗಳಿದೆ ಅನ್ನುವಂಥ ತಮ್ಗೆ ಹೇಗೆ ಅರಿವಾಯ್ತು ಸರ್ ಆ ಒಂದು ವಿಚಾರ? ಅದು ಕೂಡ ಒಂದು ಆಕಸ್ಮಿಕ ಅಂತ ಹೇಳೋದಕ್ಕಿಂತ ಹೆಚ್ಚು ವೈದ್ಯನಾದದ್ದು ಆಕಸ್ಮಿಕ. ಹೌದು, ಆಕಸ್ಮಿಕ ಆಕ್ಸಿಡೆಂಟಲ್ ವೈದ್ಯರು. ಸೆಪ್ಟೆಂಬರ್ 8ಕ್ಕೆ ನಾನು ಮಣಿಪಾಲಕ್ಕೆ ಹೋಗಿ ಅಲ್ಲಿ ಮಣಿಪಾಲಕ್ಕೆ ಅಡ್ಮಿಷನ್ ಆಯ್ತು. ಆಮೇಲೆ ಅದು ಜರ್ನಿ ಸ್ಟಾರ್ಟ್ ಆಯ್ತು. ಅದು ಆಕಸ್ಮಿಕ. ಆದ್ರೆ ಒಂದ್ಸಲ ವೈದ್ಯ ಆದ್ಮೇಲೆ ಏನೋ ನಂಗೆ ಒಂದು ಸಣ್ಣದ್ರಿಂದ ಒಂದು ಈ ಇದರಲ್ಲಿ ಮನೋಶಾಸ್ತ್ರದಲ್ಲಿ ತುಂಬಾ ಒಂದು ಓದ್ಲಿಕ್ಕೆಲ್ಲ ಆಸೆ ಆಗ್ತಾ ಇತ್ತು. ಸಣ್ಣದ್ರಿಂದನೇ CR ಚಂದ್ರಶೇಖರ್ ಅವರದ್ದೆಲ್ಲ ಓದ್ತಿದ್ದೆ, ಅವರ ಪುಸ್ತಕಗಳನ್ನು ಓದ್ತಿದ್ದೆ. ಡಾಕ್ಟರ್ ಅಶೋಕ್ ಪೈ ಅವರು ನಮ್ಗೆ ಇದಕ್ಕೆ ಮಾಡೆಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಸಣ್ಣದ್ರಲ್ಲಿ ಈ ಬೇಸಿಗೆ ರಜೆಯಲ್ಲಿ ಶಿವಮೊಗ್ಗಕ್ಕೆ ಹೋಗೋದಿತ್ತು. ಅಂದ್ರೆ ಅಕ್ಕನ ಮನೆ, ಅಂದ್ರೆ ಬಾವ ಹೋಟೆಲ್ ನಡೆಸ್ತಾ ಇದ್ರು. ಅಕ್ಕನ ಮನೆ, ಅಕ್ಕನ ಮಕ್ಕಳೆಲ್ಲ ನನ್ನ ಆಡ್ಲಿಕ್ಕಿರುವಂತ ಫ್ರೆಂಡ್ಸ್. ಹಾಗೆ ಅವರೊಟ್ಟಿಗೆ ನಾನು ಸಹ ಹೋಗ್ತಿದ್ದೆ. ಅಲ್ಲಿ ಹೋದಾಗ ಡಾಕ್ಟರ್ ಅಶೋಕ್ ಪೈ ಅವರದ್ದು ಆಸ್ಪತ್ರೆ ನೋಡಿ ಅನಿಸಿತು, ಓಹ್ ಮನೋವೈದ್ಯಕ್ಕೂ ಹೀಗೊಂದು ಆಸ್ಪತ್ರೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಹಾಗೆ ಅವರನ್ನು ನೋಡಿ, ಅವರು ಮಾತಾಡೋ ರೀತಿ, ಅವರು ಬರೆದ ಪುಸ್ತಕಗಳು, ಅವರು ಮಾಡಿದ ಫಿಲ್ಮ್ಸ್, ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೆ. CRC ಅವರದ್ದು ಪುಸ್ತಕ ತುಂಬಾ ಓದಿದ್ದೇನೆ. ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು. ನಾನು ಇಂಟರ್ನ್ಶಿಪ್ ಮಾಡುವಾಗ ಕೂಡ ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿತ್ತು, ಇವನು ಹೀಲ್ ಬಿಕಮ್ ಸೈಕ್ಯಾಟ್ರಿಸ್ಟ್ ಅಂತ. ಹೌದಾ? ಹೌದು. ನನಗೆ ಸೀಟ್ ಸಿಗೋ ಮುಂಚೆ ನನಗೆ ನಾನು ಮನೋರೋಗ ತಜ್ಞ ಆಗ್ಬೇಕಂತಾನೆ ಒಂದು ತಲೆಯಲ್ಲಿ ಇತ್ತು ಇಂಟರ್ನ್ಶಿಪ್ ಅಲ್ಲಿ. ಹಾಗೆ ನನಗೆ ಅದರಲ್ಲಿ ಯಾಕೋ ಒಂದು ಬಟ್ ಅದಕ್ಕೆ ಆ ಸಂದರ್ಭಗಳಲ್ಲಿ ವ್ಯಾಲ್ಯೂ ಇತ್ತ ಸರ್? ವ್ಯಾಲ್ಯೂ ಇತ್ತು. ಡಿಪಾರ್ಟ್ಮೆಂಟ್ ಕೂಡ ಇತ್ತು ಮಣಿಪಾಲದಲ್ಲಿ. ನಾನು 5ನೇ ಇದು ಪೋಸ್ಟ್ ಗ್ರಾಜುಯೇಟ್ ಟು ಜಾಯಿನ್ ದ ಡಿಪಾರ್ಟ್ಮೆಂಟ್. ಅಷ್ಟು ಒಂದು ಹೌದಾ? ಜಸ್ಟ್ ಸ್ಟಾರ್ಟೆಡ್. ಅದು ನನ್ನ ಮನೆಯವರನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಯಾಕಂದ್ರೆ ನನಗೆ ಪೆಡಿಯಾಟ್ರಿಷಿಯನ್ ಆಗುವ ಒಂದು ಚಾಯ್ಸ್ ಕೂಡ ಇತ್ತು. DCH ಸಿಕ್ಕಿತ್ತು, ಮತ್ತೆ ಹಾಗೆ ಮೆಡಿಸಿನ್ ಕೂಡ, MD ಮೆಡಿಸಿನ್ ಕೂಡ ಸಿಕ್ಕಿತ್ತು. MD ಮೆಡಿಸಿನ್ ಆಗ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಇತ್ತು. ಮನೇಲಿ ಹೇಳಿದ್ರು, ನೀನು ಪೆಡಿಯಾಟ್ರಿಷಿಯನ್ ಆಗ್ಬೋದಲ್ಲ ಅಂತೇಳಿ. ನಾನು ಇಲ್ಲ, ನನಗೆ MD ಸೈಕ್ಯಾಟ್ರಿ ಮಾಡ್ಬೇಕು ಹೇಳಿ. ಅಷ್ಟು ಒಂದು ಏನೋ ಛಲ ಇತ್ತು. ಮನೆಯವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಕಷ್ಟ ಇತ್ತು. ಯಾಕಂತ ಹೇಳಿದ್ರೆ ಆಗ ಇದಕ್ಕೆ ಹೆಚ್ಚು ಭವಿಷ್ಯ ಇರ್ಲಿಲ್ಲ. ಆದ್ರೂ ನಮ್ಮ ಮನೆಯವರಿಗೆ ರವೀಶನ ಒಂದು ಒಳ್ಳೆ ನಿರ್ಧಾರ ತಗೊಳ್ತಾನೆ ಅಂತೇಳಿ ನನ್ನನ್ನು ಹಾಗೆ ಬಿಟ್ರು, ಹೆಚ್ಚು ಒತ್ತಾಯ ಮಾಡಲಿಲ್ಲ. ಅದರಲ್ಲಿ ನನ್ನ ಒಬ್ಬರು ಅತ್ತಿಗೆ ಊರಲ್ಲಿದ್ದಾರೆ, ಅವರು ತುಂಬಾ ಪ್ರೋತ್ಸಾಹ ಮಾಡಿ, ನೀನು ಸೈಕ್ಯಾಟ್ರಿಸ್ಟೇ ಆಗ್ಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಸಪೋರ್ಟ್ ಮಾಡಿದ್ರು. ನಂಗೆ ಅದೇ ಶಾಕ್ ಸರ್. ಯಾಕಂತ ಬಂದಾಗ ನೋಡಿ, ಈಗ ಬಹಳಷ್ಟು ಜನರು ಸೈಕ್ಯಾಟ್ರಿಸ್ಟ್ ಆಗ್ಬಹುದು, ಯಾಕಂದ್ರೆ ಅದು ದೊಡ್ಡದಾಗಿರುವಂತಹ ಒಂದು ವ್ಯಾಪಕವಾಗಿ ಅವಕಾಶಗಳಿದೆ, ಆಪರ್ಚುನಿಟಿಗಳಿವೆ ಅನ್ನೋದು ನಾವು ಅನ್ಕೊಳ್ತೀವಿ. ಆದ್ರೆ ಈ ಹಿಂದೆ ಆ ರೀತಿ ಇರ್ಲಿಲ್ಲ. ತಾವುಗಳು ಟ್ರೆಂಡ್ ಫಾಲೋ ಮಾಡಿದವರು, ಟ್ರೆಂಡ್ ಸೆಟ್ ಮಾಡಿದವರು, ತಾವುಗಳು ಟ್ರೆಂಡ್ ಸೆಟ್ಟರ್ ತಾವುಗಳು. ಸೊ ಅದು ನನಗೆ ವೆರಿ ಶಾಕಿಂಗ್ ಅನ್ನುವಂಥದ್ದು. ಹೇಗಾಗುತ್ತೆ, ತಾವುಗಳು ದಾರಿ ಕ್ರಿಯೇಟ್ ಮಾಡಿ ಹೋದವರು, ಬೇರೆಯವರು ಹೋದಂತ ದಾರಿಯಲ್ಲಿ ಹೋದವರಲ್ಲ ತಾವುಗಳು. ಸೊ ಇದು ನನಗೆ ಮೇ ಬಿ ಸಣ್ಣದ್ರಲ್ಲಿ ನಾನು ನನಗೆ ಒಬ್ರು ನೆರೆಮನೆಯಲ್ಲಿ ಕಲಾವತಿ ಅಕ್ಕ ಅಂತ ಇದ್ರು. ಅವರು ತುಂಬಾ ವೆರಿ ಇಂಟೆಲಿಜೆಂಟ್, ವೆರಿ ಟ್ಯಾಲೆಂಟೆಡ್. ನಮಗೆಲ್ಲ ಸಣ್ಣದ್ರಲ್ಲೆಲ್ಲ ಏನಾದರೂ ಪ್ರಬಂಧ ಬರೀಲಿಕ್ಕಿದ್ರೆ ಅಥವಾ ಏನಾದರೂ ಕಾಂಪಿಟೇಷನ್ಗೆ ಭಾಷಣ ಮಾಡ್ಲಿಕ್ಕಿದ್ರೆ ಕಲಾವತಿ ಅಕ್ಕ ಬರ್ಕೊಡಿ ಅಷ್ಟು ಎಲ್ಲ ಅವರು ತುಂಬಾ ವೆರಿ ಸ್ಟಿಚಿಂಗ್ ಇಂದ ಹಿಡಿದು ನಮ್ಗೆ ಹಬ್ಬಕ್ಕೆ ಎಲ್ಲ ಈ ಶರ್ಟ್ ಎಲ್ಲ ಆಗ ರೆಡಿಮೇಡ್ ಎಲ್ಲ ಇರ್ಲಿಲ್ಲ, ಹೊಲಿಸುದಲ್ಲ, ಅವ್ರು ಹೊಲ್ದು ಕೊಡ್ತಿದ್ರು. ಅಷ್ಟು ಒಂದು ಟ್ಯಾಲೆಂಟೆಡ್ ಇದ್ರು. ಆಮೇಲೆ ಏನೋ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಬಳಲಿ ಅವರು
ಶಿ ಬಿಕೇಮ್ ಅ ಪೇಷಂಟ್. ಓಕೆ. ಅದನ್ನೆಲ್ಲ ನೋಡಿ ನನಗೆ ಅಯ್ಯೋ ಅಷ್ಟು ಒಳ್ಳೆಯವರಿದ್ದು ಹೀಗೆ ಯಾಕೆ ಆಯಿತು, ಹೇಗಾಯಿತು, ಅದೊಂದೆಲ್ಲ ಒಂದು ಏನೋ ಪ್ರಭಾವ ಬೀರಿತು. ಹಾಗೆ ಅಂದ್ರೆ ಸುತ್ತಮುತ್ತ ಅಂದ್ರೆ ಹೌದು, ಕರೆಕ್ಟ್. ನಾನು ಅದೇ ಅನ್ಕೊಳ್ಳೋದು, ಯಾಕಂದ್ರೆ ತಮಗೆ ಅದೊಂದು ಎಷ್ಟೊಂದು ಪ್ರಭಾವ ಬೀರಿದಂತಹ ಏನಾದ್ರು ಘಟನೆಗಳಿದೆಯಾ? ನಾನು ಮನೋರೋಗ ವೈದ್ಯನಾಗಬೇಕು. ನಮ್ಮ ಮನೆಯಲ್ಲಿ ಕೂಡ ಹಾಗೆ ಘಟನೆಗಳು ಅಂದ್ರೆ ಘಟನೆಗಳಾಗ್ಲಿಲ್ಲ, ಆದ್ರೂ ಸಮೇತ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಇತ್ತು. ನಮ್ಮ ಊರಲ್ಲೆಲ್ಲ ಅಂತ ಪೇಷಂಟ್ಸ್ ಎಲ್ಲ ನೋಡುವಾಗ ಇವರಿಗೆ ಯಾರಿದ್ದಾರೆ, ಯಾರು ನೋಡ್ಕೊಳ್ಳೋದಿಲ್ಲ, ಕರೆಕ್ಟ್ ಅಂಥದ್ದೇ ಅದೊಂದು ಏನೋ ಕಲಿಯುವಂತ ಮನ್ಸಾಯ್ತು. ಕಲ್ತೆ, ಮನೆಯವರು ಸಪೋರ್ಟ್ ಮಾಡಿದ್ರು. ದಾರಿ ಏನು ಸುಖ ಇರಲಿಲ್ಲ, ಕಷ್ಟ ಇತ್ತು, ಚಾಲೆಂಜಿಂಗ್ ಇತ್ತು. ಫಸ್ಟಿಗೆ ನಾನು ಜಾಯ್ನ್ ಆದಾಗ ಅನ್ಸಿತ್ತು ಇದ್ರಲ್ಲಿ ನಾನು ಜಯಿಸೇನ ಆಗ್ತದ. ಫಸ್ಟ್ 2 ವಾರ ನನಗೆ ಸೈಕ್ಯಾಟ್ರಿಯಲ್ಲಿ ಜಾಯ್ನ್ ಆದಾಗ MD ಆಗ ನನಗೆ ಅನ್ಸಿತ್ತು ಇದು ಬೇಡ ಕಾಣ್ತದೆ ನನಗೆ. ಹೌದಾ? ಮೆಡಿಸಿನ್ ಆಪ್ಷನ್ ಇತ್ತು, ಮೆಡಿಸಿನಿಗೆ ಹೋಗ್ಬೋದು ಅಂತೇಳಿ. ಆಗ ನನಗೆ ಇನ್ನೂ ಕೂಡ ನೆನಪಿದೆ, ನಾನು ಯಾವಾಗಲೂ ಶ್ರೀಪತಿ ಭಟ್ ಸರ್ ಸಿಕ್ಕಿದಾಗ ಹೇಳೋದುಂಟು, ಸರ್ ನನ್ನನ್ನೇ ಸೈಕ್ಯಾಟ್ರಿಯಲ್ಲಿ ಇರ್ಲಿಕ್ಕೆ ಒಂದು 3 ಗಂಟೆ ಅವ್ರ ಹತ್ರ ಮಾತಾಡಿದ್ದೇನೆ ಒಂದು ಶನಿವಾರ ಮಧ್ಯಾಹ್ನ ಸರ್ ಹತ್ರ. ಸರ್ ಹೀಗೆ ನನಗೆ ಡೈಲಿಮ್ ಆಗ್ತಾ ಉಂಟು, ಕೆಲವು ಪೇಷಂಟ್ಸನ್ನು ನೋಡಿ ಬೇಕಾ ಬೇಡ ಅಂತ ಅನಿಸ್ತದೆ ನನಗೆ, ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಶುಡ್ ಕಂಟಿನ್ಯೂ ಇನ್ ಸೈಕ್ಯಾಟ್ರಿ ಆರ್ ನಾಟ್ ಅಂಥೇಳಿ, ಸರ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದೆ. ಅದಕ್ಕೆ ಆಯಿತು ರವೀಶ್ ಅಂತೇಳಿ. ಇನ್ನೂ ಕೂಡ ನೆನಪಿದೆ, ಹೋಟೆಲ್ ಶೀಲಾ ಅಲ್ಲಿ ಆಸ್ಪತ್ರೆ ಎದುರುಗಡೆ ಶನಿವಾರ ಮಧ್ಯಾಹ್ನ ಅವರು ನಾನು ಹೋಗಿ ಕೂತ್ಕೊಂಡು ಸರ್ ಹತ್ರ ಡಿಸ್ಕಸ್ ಮಾಡಿ ಅವರು ನನ್ನದೆಲ್ಲ ಡೌಟ್ಸ್ ಎಲ್ಲ ಏನೆಲ್ಲ ಇದೆಲ್ಲ ಕೇಳಿದರು, ಮತ್ತೆ ಹೇಳಿದರು. ಮತ್ತೆ ಆಮೇಲೆ ಲಾಸ್ಟಿಗೆ ಕನ್ಕ್ಲೂಷನ್, ಯು ವಿಲ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಸೈಕ್ಯಾಟ್ರಿಸ್ಟ್ ಅಂತ ಹೇಳಿ ಅವರು. ಹೌದಾ? ಹಿ ಟೋಲ್ಡ್ ದೆನ್ ಓನ್ಲಿ ಯು ಕಂಟಿನ್ಯೂ, ಯು ಹ್ಯಾವ್ ಫ್ಯೂಚರ್ ಹಿಯರ್ ಅಂತೇಳಿ. ಆಗ ನಿರ್ಧಾರ ಇನ್ನು ನಾನು ಐ ವೋಂಟ್ ಫರ್ಗೆಟ್ ದಟ್ 3 hours ಆಫ್ ಡಿಸ್ಕಷನ್ ವಿತ್ ಸರ್ ಹ್ಯಾಸ್ ಹೆಲ್ಪ್ಡ್ ಮೀ ಟು ಫ್ಯಾಕ್ಟ್. ಹೌದು. ಆಮೇಲೆ ಅದ್ರ ಮೇಲೆ ಮತ್ತೆ ಕಡೆಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ತಮಗೂ ಕೂಡ ಕನ್ಫ್ಯೂಷನ್ ಆಯ್ತು, ಒಂದ್ ಕಾಲಘಟ್ಟದಲ್ಲಿ ಕನ್ಫ್ಯೂಷನ್ ಆಯ್ತು. ಬಟ್ ಪ್ರಥಮ 2 ವಾರದಲ್ಲಿ, ಹೌದು, ಪ್ರಥಮ 2 ವಾರದಲ್ಲೇ ಓಕೆ 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 ಕನ್ಫ್ಯೂಷನ್ ಆಯ್ತು. ಹಾಗಾದ್ರೆ ಆ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡುವವರು ಬೇಕು ಅಂತ ಹೇಳ್ತೀರಿ? ಖಂಡಿತ ಅಲ್ವಾ ಸರ್? ನಿಮ್ಮ ನಿರ್ಧಾರ ಕರೆಕ್ಟ್ ಅಂತ ಹೇಳೋರೊಬ್ರು ಬೇಕು ಯಾವಾಗ್ಲೂ. ಈಗ ನಾವು ಡೈಲಿಮದಲ್ಲಿರುವಾಗ ಯಾವ ಕಡೆ ಹೋಗ್ಬೋದಲ್ವಾ, ಆಗ ಒಂದು ಇದೇ ಸರಿ ಅಂತ ಹೇಳುವಂತ ಒಂದು ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಈಗ ಎಲ್ಲ ಒಂದು ಸಂದರ್ಭದಲ್ಲಿ ಬೇಕು ಬೇಡ ಅನ್ನೋ ಒಂದು ಡೈಲಿಮ ಇರುವಾಗ ಅಲ್ಲಿ ನನಗೆ ಒಂದು ಕರೆಕ್ಟ್ ಸಪೋರ್ಟ್ ಸಿಗ್ತಿತ್ತು. ಉದಾಹರಣೆಗೆ ಈ ಒಂದು ಆಸ್ಪತ್ರೆ ಮಾಡುವಾಗ ಕೂಡ ಬೇಕು ಬೇಡ ಅನ್ನುವಂಥದ್ದಿತ್ತು. ಆಗ ನನ್ನ ಮನೆಯವರೆಲ್ಲ ಅದಕ್ಕೆ ಬೆಂಬಲ ಆಗಿದ್ರು. ನನ್ನ ಹೆಂಡತಿ ತುಂಬಾ ಸಪೋರ್ಟ್ ಮಾಡಿದ್ದು. ಫಸ್ಟಿಗೆ ಅವಳು ಸಹ ಬೇಡ, ಯಾಕೆ ನಿಮ್ಗೆ ಎಲ್ಲ ಉಂಟಲ್ಲ, ವಿನಯ ಆಸ್ಪತ್ರೆ ಉಂಟು, ಡಾಕ್ಟರ್ ಹಂಸರಾಜ್ ಆಳೋ ಒಟ್ಟಿಗೆ ನಾವು ಅಲ್ಲಿದ್ದೇವೆ, ಇನ್ನು ಎಂತಕ್ಕೆ ನಿಮ್ಗೆ ಅಷ್ಟು ಆಂಬಿಷನ್ ಅಂತೇಳಿ. ಆದ್ರೆ ನಾ ಹೇಳಿದೆ ಇಲ್ಲಿ ಒಂದು ಮಾಡ್ಬೇಕು, ಇದೊಂದು ಏನಾದ್ರು ಮಾಡಿ ಮಾಡುವ, ನೀನ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಮತ್ತೆ 100% ಶಿ ಸಪೋರ್ಟೆಡ್. ಈಗ ಉದಾಹರಣೆಗೆ ಈಗ ಕಳೆದ ವರ್ಷ ನನಗೆ ಸ್ವಲ್ಪ ಕಾರ್ಡಿಯಕ್ ಇಶ್ಯೂ ಎಲ್ಲ ಆಗಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಯ್ತು. ಹೌದು ಸರ್, ಅದೇ ಕೇಳ್ಪಟ್ಟೆ. ಏನಾಯ್ತು ಸರ್? ಸ್ಟ್ರೆಸ್ ಜಾಸ್ತಿ ಆಗಿ ಮತ್ತೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ತರ ಆಯ್ತು. ಆಮೇಲೆ ಸ್ವಲ್ಪ ನಾನು ಹ್ಯಾಡ್ ಟು ಕಟ್ ಡೌನ್ ಮೈ ವರ್ಕ್. ಆಗ ಅದನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಯಾರು, ನನ್ನ ಹೆಂಡತಿ ಈಗ ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್, ಮತ್ತೆ ನಮ್ಮ ಅಣ್ಣನ ಮಗ ನಾಗರಾಜ್ ಅಂತಿದ್ದಾರೆ, ಮತ್ತೆ ಅವರ ಫ್ರೆಂಡ್ ಸಾಯಿಶ್ ಇದ್ದಾರೆ, ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಈಗ ಮುಂದರ್ಕೊಂಡು ಹೋಗ್ತದೆ. ಅದರಿಂದ ನಾವು ಒಂದು ಏನೋ ಒಂದು ಡೈಲೆಮದಲ್ಲಿರುವಾಗ ಒಂದು ಸಪೋರ್ಟ್ ಆಗಿ ನಿಮ್ಮ ನಿರ್ಧಾರ ಕರೆಕ್ಟ್, ಹೋಗಿ ಮುಂದೆ ನಾವಿದ್ದೇವೆ ನಿಮ್ಮ ಜೊತೆಗೆ ಅನ್ನುವಂಥದ್ದು ನಂಗೆ ಅದು ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ ಅಂತ ಹೇಳ್ಬೋದು. ಹಾಗೆ ಇದು ನಡೀತಾ ಉಂಟು ಅಲ್ವಾ? ಬ್ಯೂಟಿಫುಲ್ ಸರ್. ಬಹಳಷ್ಟು ಜನರು ಹೇಳ್ತಾರೆ ಡಾಕ್ಟರ್ ರವೀಶ್ ತುಂಗ ಸರ್ ಎಸ್ ಫೇಮಸ್ ಸೈಕ್ಯಾಟ್ರಿಸ್ಟ್ ಆಗಿದ್ದಾರೆ, ಬಟ್ ಸ್ಟಿಲ್ ಲೈಕ್ ನೀವು ಕನ್ನಡ ಮೀಡಿಯಂನಲ್ಲಿ ಕಲ್ತವರು, ಕನ್ನಡ ಮಾಧ್ಯಮದಲ್ಲಿ ಕಲ್ತವರು, ಈಗ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಸಾಧನೆಯನ್ನ ಮಾಡ್ತಾ ಇದ್ದೀರಿ. ಸೊ ಹಾಗೆ ರೀತಿ ಇದ್ದಾಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಬಹಳ ಜನರಿಗೆ ಇರುತ್ತೆ ಸರ್. ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ದೀವಿ, ಆಗಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ನಮ್ಗೆ ಕಲೀಲಿಕ್ಕೆ ಕಷ್ಟ. ತಾವು ಆ ಸಂದರ್ಭದಲ್ಲಿ ಮಣಿಪಾಲದಲ್ಲಿ ಕಲ್ತು ಈ ಒಂದು ವಿಚಾರದಲ್ಲಿ ಮಾಡಿದವರು, ಹೇಗೆ ಅದೊಂದು ತಾವು ಆ ಒಂದು ಬೌಂಡ್ರಿಯನ್ನು ಹೊಡೆದು ಬಂದ್ರಿ ಸರ್? ಏನಿದು ನಿಜವಾಗ್ಲೂ ಕೂಡ ಆ ಒಂದು ಬ್ಯಾರಿಯರ್ ಅಥವಾ ಆ ಒಂದು ಪ್ರಾಬ್ಲಮ್ ಹೌದಾ, ಇದೆಯಾ ಇದು? ಅದೆಲ್ಲ ಒಂದು ವಿಲ್ ಪವರ್ ಅಷ್ಟೇ. ಓಕೆ, ನಿಮ್ಗೆ ಸಾಧನೆ ಮಾಡಬೇಕು, ಅದನ್ನು ಕಲಿಬೇಕಂತ ಇದ್ರೆ ಅದನ್ನೆಲ್ಲ
ಅಂದರೆ ಯು ಹ್ಯಾವ್ ಟು ವರ್ಕ್, ನೋ ಡೌಟ್. Okay, ಯು ಹ್ಯಾವ್ ಟು. ಯಾಕಂದರೆ ಈ ಮಣಿಪಾಲದಲ್ಲಿ ನಾನು ಕಲಿತಿರುವಂಥ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದದೆಲ್ಲ ಫಾರಿನರ್ ಫ್ರೆಂಡ್ಸ್, ಮಲೇಷಿಯನ್ಸು ಅವರೆಲ್ಲ ಇದ್ದರು. ನಾವೊಂದು 18-20 ಜನ ಮಾತ್ರ ಕನ್ನಡ ಮಾತಾಡೋರು, ಮತ್ತೆ ಉಳಿದದ್ದು 120 ಜನ ಬೇರೆ ಬೇರೆ ದೇಶದವರು. ಆದರೂ ಅದೊಂದು ಚಾಲೆಂಜಿಂಗ್, ಯಾವುದೇ ಆದರೂ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಅದನ್ನು ವಿಲ್ ಪವರಲ್ಲಿ ಮುಂದರಿದ್ರೆ ಖಂಡಿತ ಸಾಧ್ಯ ಆಗ್ತದೆ. ಈಗ ನೀವು ಹೇಳುವಾಗ ನನಗೆ ಒಂದು ನೆನಪು ಬಂತು. ಸಣ್ಣದ್ರಲ್ಲಿ ನನಗೆ ಭಾಷಣ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಈ ಹೈಸ್ಕೂಲಲ್ಲಿ ಇನ್ನೂ ನೆನಪಿದೆ, ಆಶು ಭಾಷಣ ಸ್ಪರ್ಧೆ ಅಂತ ಮಾಡ್ತಾ ಇದ್ರು. ಅಂದರೆ ಪಿಕಪ್ ಎತ್ತಿ ಓದೋದು. ಅದು ನಾನು 8ನೇ ಕ್ಲಾಸಲ್ಲಿ ಅದು ಮಾಡಿದಾಗ ನನಗೆ ಅದು ಚೀಟಿ ಬಂತು, ತೆಗೆದೆ. ಎಲ್ಲ ನೋಡುವಾಗ ನನಗೆ ಅದು ಮಾತಾಡ್ಲಿಕ್ಕೆ ಆಗಲಿಲ್ಲ, ಎಲ್ಲ ಬ್ಲ್ಯಾಂಕ್. ಇನ್ನೂ ಕೂಡ ನೆನಪಿದೆ, ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ. ಅದರ ಬಗ್ಗೆ ಆಗಸ್ಟ್ 15 ಅಂತ ಹೇಳಿ ಅಲ್ಲಿಗೆ ಎಷ್ಟು ಇಸ್ವಿ ನೆನಪು ಬರಲಿ ನಮ್ಗೆ, ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತೇಳಿ ತಲೆಗೆ ಅದು ಫ್ಲ್ಯಾಶ್ ಆಗಲೇ ಇಲ್ಲ, ಬ್ಲ್ಯಾಂಕ್ ಆಗಿ. ಮತ್ತು ಒಂದು ವರ್ಡ್ ಕೂಡ ಹೇಳಲಿಕ್ಕೆ ಆಗಲಿಲ್ಲ. ಮತ್ತೆ ಆಯ್ತು, ನಾನು ವಾಪಸ್ ಬಂದೆ. ಐ ಫೆಲ್ಟ್ ಸೋ ಬ್ಯಾಡ್, ಅಂದರೆ ತುಂಬ ಅನಿಸಿತು. ಆದರೆ ಅದು ಐ ಟುಕ್ ಇಟ್ ದ ಚಾಲೆಂಜ್. ಯಾಕಾಗೋದಿಲ್ಲ, ನನಗೆ ಗೊತ್ತಿದ್ದನ್ನು ಯಾಕೆ ಹೇಳಲಿಕ್ಕಾಗಲಿಲ್ಲ ಅಂದರೆ ಅದು ಎಲ್ಲರೂ ನೋಡುವಾಗ ಒಂದು ನರ್ವಸ್ ಆಯಿತು. ನರ್ವಸ್ನೆಸ್ನನ್ನು ಓವರ್ಕಮ್ ಮಾಡ್ಬೇಕಂತೇಳಿ ಡಿಟರ್ಮಿನ್ ಮಾಡಿ ನೆಕ್ಸ್ಟ್ ಇಯರ್ 9ನೇ ಕ್ಲಾಸಿಗೆ ಬಂದಾಗ ಅದೇ ಆಶುಭಾಷಣ ಸ್ಪರ್ಧೆಯಲ್ಲಿ ಐ ಡಿಟರ್ಮಿನ್. ಕೆಲವುದು ಏನೇ ಇದ್ರೂ ಕೂಡ ಆ ಚೀಟಿ ಹೆಕ್ಕೋದು, ಓಪನ್ ಮಾಡೋದು, ಕಣ್ಣು ಮುಚ್ಚಿ ಮಾತಾಡೋದು, ಸ್ಟಾರ್ಟ್ ಮಾಡೋದು. ಹಾಗೆ ಅದನ್ನೇ ಎಣಿಸ್ಕೊಂಡಿದ್ದೆ. ಅದು ಚೀಟಿ ಎತ್ತಿದೆ, ಅದರಲ್ಲಿ ಇದ್ದ ನಾನು ಪ್ರಧಾನಮಂತ್ರಿ ಆದರೆ ಟಾಪಿಕ್ ಅದು, ನಾನು ಪ್ರಧಾನಮಂತ್ರಿ ಆದರೆ ಅಂತೇಳಿ ಹೀಗೆ ಹೇಳಿ ಕಣ್ಣು ಮುಚ್ಚಿಕೊಂಡು ಸ್ಟಾರ್ಟ್ ಮಾಡಿ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಆ ಬೆಳವಣಿಗೆ ಮಾಡ್ಬೇಕು, ಈ ಬೆಳವಣಿಗೆ ಮಾಡ್ಬೇಕು, ಅದು ಕ್ಷೇತ್ರ, ಕೃಷಿ ಕ್ಷೇತ್ರ, ಹಾಗೆ ಹೀಗೆಲ್ಲ ಇನ್ನೂ ನೆನಪಿದೆ. ಹೇಳಿ ಒಂದು 3 ಮಿನಿಟ್ 3 ಮಿನಿಟ್ಸ್ ಮಾತಾಡಿ 3 ಮಿನಿಟ್ ಬಡ 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 ಹೇಳಿದೆ. ಎಲ್ಲ ದೊಡ್ಡ ಕ್ಲಾಪ್ ಬಿತ್ತು. ಫಸ್ಟ್ ಪ್ರೈಸ್ ಸಿಕ್ತು. ಓಕೆ, ಬ್ಯೂಟಿಫುಲ್. ಸೊ ಇಫ್ ಯು ಟೇಕ್ ಎನಿಥಿಂಗ್ ಎ ಚಾಲೆಂಜ್, ಇಟ್ ಇಸ್ ಪಾಸಿಬಲ್ ಟು ವಿನ್. ಹಾಗೆ ಈ ಭಾಷೆ ಕೂಡ, ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಕನ್ನಡ ಮಾಧ್ಯಮ ಹೌದು, ಆದರೆ ಅದನ್ನೇ ಚಾಲೆಂಜ್ ಆಗಿ ತಕೊಂಡು ಈಗ ನಾನೊಂದು ಪ್ರೊಫೆಸರ್ ಆಗಿದ್ದೇನೆ, ಇಂಗ್ಲೀಷಲ್ಲಿ ಪಾಠ ಮಾಡ್ತೇನೆ. ನನಗೆ ಹೆಚ್ಚು ಖುಷಿ ಆದದೇನಂತ ಹೇಳಿದರೆ 2012ನೇ ಇಸ್ವಿಯಲ್ಲಿ ನಮಗೆ ಫಿಲಡೆಲ್ಫಿಯಾದಲ್ಲಿ ಕಾನ್ಫರೆನ್ಸ್ ಇತ್ತು. WPA, ವರ್ಲ್ಡ್ ಸೈಕ್ಯಾಟ್ರಿ ಅಸೋಸಿಯೇಷನ್, ಇದು ಮತ್ತೆ APA, ಅಮೆರಿಕನ್, ನಾನು 2 ಮೆಂಬರ್, ಅಮೆರಿಕನ್ ಸೈಕ್ಯಾಟ್ರಿ ಅಸೋಸಿಯೇಷನ್ ಇದು ಕಾನ್ಫರೆನ್ಸ್. ಅದು ಫಿಲಡೆಲ್ಫಿಯಲ್ಲಿ. ನಾನು ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದೆ. ಅಲ್ಲಿ ನನ್ನ ಭಾವ ಅಂದರೆ ನನ್ನ ಹೆಂಡತಿಯ ಅಣ್ಣ ಇದ್ದರು, ಅತ್ತೆ, ನನ್ನ ಮಗಳು, ಹೆಂಡತಿ ಅಲ್ಲಿ ಹೋದರು. ನಾನು ಕಾನ್ಫರೆನ್ಸಿಗೆ ಹೋದೆ. ಕಾನ್ಫರೆನ್ಸಿಗೆ ಹೋದಾಗ ಪೇಪರ್ ಪ್ರೆಸೆಂಟ್ ಮಾಡಿ, ಆ ಒಂದು ಪೇಪರಲ್ಲಿ ಪ್ರೆಸೆಂಟ್ ಮಾಡುವಾಗ ಅಲ್ಲಿ ನೋಡಿ, ಹಳ್ಳಿ ಶಾಲೆಯಿಂದ ಕಲಿತು ಕನ್ನಡದಲ್ಲಿ ಕಲಿತು ಆಮೇಲೆ ಅಲ್ಲಿ ಒಂದು ವರ್ಲ್ಡ್ ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಇವರು ಆರನ್ ಬೆಕ್ ಅಂತ, ನಾವು CBT ಅನ್ನು ಹೇಳ್ತೇವೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, CBT ಅಂದ್ರೆ ಡಿಪ್ರೆಷನ್ಗೆ ಅದೊಂದು ಥೆರಪಿ, ಅದನ್ನ ಕಂಡುಹಿಡಿದವರು, ಅದನ್ನ ಪ್ರಾರಂಭ ಮಾಡಿದವರು ಫೌಂಡರ್ ಅವರು ಆರನ್ ಬೆಕ್ ಅಂತ. ಅವರ ಎದುರುಗಡೆ ನಾನು ಪ್ರೆಸೆಂಟ್ ಮಾಡಿ ಮತ್ತೆ ಹೋಗಿ, ಅವರಿಗೆ ಆಗ 84 ವರ್ಷ ಆದರೂ ಬಂದಿದ್ರು, ಆಗ ಬಿಟ್ಟಿದ್ರು. ಅವ್ರು ನಡಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಚೇರಲ್ಲಿ ಕೂತ್ಕೊಂಡಿದ್ರು. ಪ್ರೆಸೆಂಟೇಷನ್ ಆದಮೇಲೆ, ಸರ್, ಹೌ ವಾಸ್ ಮೈ ಪ್ರೆಸೆಂಟೇಷನ್? ಯು ಡಿಡ್ ಎ ವಂಡರ್ಫುಲ್ ಜಾಬ್, ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳಿದ್ರು. ಆಗ ನನಗೆ ಖುಷಿ ಆಯಿತು. ಈ ಅಮೇರಿಕದವರಲ್ಲಿ ಇರೋರಿಗೂ ಕೂಡ ನಾನು ಐ ಕುಡ್ ಕಮ್ಯುನಿಕೇಟ್ ಆ್ಯಂಡ್ ಐ ಕುಡ್ ಡೂ ವೆಲ್ ಅಂತ, ಅಷ್ಟು ನನ್ನ ಇಂಗ್ಲೀಷ್ ಒಳ್ಳೆದಾಯ್ತು ಅಂತೇಳಿ ಅಷ್ಟು ಖುಷಿ ಆಯಿತು ನನಗೆ ಪೇಪರ್ ಪ್ರೆಸೆಂಟೇಷನ್ ಮಾಡಿ. ಬಟ್ ಹೌ ಆ ಒಂದು ವಿಲ್ ಪವರ್ ಬರುತ್ತೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಡಿ, ಆಶುಭಾಷಣದವರೇ ಪ್ರಥಮರಿಗೆ ಸೋತವರು, ನಾನು ಓಪನ್ ಆಗಿ ಹೇಳೋದು, ಸೋತವರು. ಸೊ ಹಾಗಿದ್ದಾಗ ಅಮೆರಿಕದಲ್ಲಿ ಹೋಗಿ, ಅದು ಕೂಡ ಆಂಗ್ಲ ಭಾಷೆಯಲ್ಲಿ, ಆ ಲ್ಯಾಂಗ್ವೇಜ್ ಅಲ್ಲಿ ತದ್ವಿರುದ್ಧವಾಗಿರುವಂತಹ ಆ ವಿಲ್ ಪವರ್ ಹೇಗ್ ಬರುತ್ತೆ ಸರ್? ಒಂದ್ ವೇಳೆ ಅಲ್ಲೂ ಕೂಡ ಸೋತ್ರೆ ಅನ್ನೋ ಭಯ ಬರಲ್ವಾ? ಏನ್ ಕಥೆ ಅನ್ನುವಂಥದ್ದು ಏನಿದು? ಅಂದ್ರೆ ಬೈ ದೆನ್ ಅಷ್ಟೊಂದು ನನಗೆ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೆ, ನನಗೆ ಸೋಲ್ಬಾರ್ದು.
ಏನೇ ಮಾಡಿದ್ರು ಅದರಲ್ಲಿ ಹೇಗಾದ್ರೂ ಜಯಿಸ್ಬೇಕು. ಅಂದ್ರೆ ಸತ್ಯ ಮಾರ್ಗದಲ್ಲಿ ಹೋಗಿ, ಒಳ್ಳೆ ಮಾರ್ಗದಲ್ಲಿ ಹೋಗಿ ಜಯ ಖಂಡಿತ ಸಿಗತ್ತೆ. ಓಕೆ ಓಕೆ. ಕಷ್ಟಪಡ್ಬೇಕು. ಓಕೆ. ದೇವ್ರ ಬುದ್ಧಿ ಕೊಟ್ಟಿದ್ದಾನೆ, ಅಬಿಲಿಟಿ ಇದೆ, ಬೋಲ್ಡ್ನೆಸ್. ಕರೆಕ್ಟ್. ಬಿ ಬೋಲ್ಡ್ನೆಸ್ ನಾವು ಮಾಡ್ಕೊಂಡು ನಾನು ಇದು ಅಳವಡಿಸ್ಕೊಂಡಿದ್ದೇನೆ. ಕಮಿಟ್ಮೆಂಟ್. ಓಕೆ. ಕಮಿಟ್ಮೆಂಟ್. ಓಕೆ. ಮತ್ತೆ ಡಿಸಿಪ್ಲಿನ್. ಓಕೆ. ಶಿಸ್ತುಬದ್ಧ ಇರಬೇಕು. ಮತ್ತೆ ಅದ್ರ ಜೊತೆಗೆ ಎಫರ್ಟ್ ಹಾಕಬೇಕು. ಓಕೆ. ABCD ಆಯ್ತಾ? ಎಸ್. ಎಫರ್ಟ್ ಶುಡ್ ಬಿ 100%. ಓಕೆ. ಆಗ ದೇವರು ಕೂಡ ನಿಮಗೆ ಯು ವಿಲ್ ಬಿಕಮ್ ಫಾರ್ಚುನೇಟ್. ಓಕೆ ಓಕೆ. ಆವಾಗ ವಿಲ್ ಪವರ್ ಆಟೋಮೆಟಿಕಲಿ ಬರುತ್ತೆ. ಆಟೋಮೆಟಿಕಲಿ ವಿಲ್ ಗೇನ್ ಯುವರ್ ವಿಲ್ ಪವರ್. ಓಕೆ ಓಕೆ ಓಕೆ. ಅದು ಹೋದ ದಾರಿ ಸರಿಯಾಗಿದ್ರೆ ನಿಮಗೆ ಅಲ್ವಾ ವಿಲ್ ಪವರ್ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಎಸ್ ಸರ್. ಬಟ್ ಸ್ಟಿಲ್ ಒಂದು ನಾನು ಜನರಿಗೆ ಮೆಸೇಜ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರಶ್ನೆ ಕೇಳ್ತದೆ. ಏನಂತ ಹೇಳಿದ್ರೆ, ಈಗ ಒಂದ್ಸಲ ತಾವು ಸೋಲ್ತೀವಿ ಸರ್, ಆದ್ರೆ ಅದು ಒಂದು ಮೈಂಡ್ ಸೆಟ್ ಇರುತ್ತಲ್ಲ. ಬಹಳಷ್ಟು ಜನ ಏನ್ ಹೇಳ್ತಾ ಇದ್ದಾರೆ, ಒಂದ್ಸಲ ನಾವು ಸೋತಿದೀವಿ, ಆಗಿಲ್ಲ, ಬಹುಶಃ ನಂಗೆ ಇದಾಗಲ್ಲ, ಬೇಡ. ಅದು ಅಗೈನ್ ನೀವು ಹೇಳಿದಾಗ ಅದೊಂದು ಮೈಂಡ್ ಸೆಟ್. ಕೆಲವರು ನನ್ಗೆ ಈ ಫೀಲ್ಡ್ ನನ್ಗೆ ಸರಿ ಅಲ್ಲ ಅಂತ ಫೇಲ್ ಆದ ಕೂಡಲೇ ಬೇಡ, ಇನ್ನೊಂದ್ರದ್ದು ಸವಾಸ ಬೇಡ ಅಂತೇಳಿ ಬೇರೆ ತಕೊಂಡು ಬೇರೆದ್ರಲ್ಲಿ ಸಕ್ಸಸ್ ಆಗ್ಬೋದು. ಆದ್ರೆ ಇನ್ನೊಂದು ಮೈಂಡ್ ಸೆಟ್ ಅಂತ ಹೇಳಿದ್ರೆ, ನನ್ಗೆ ಇದೇ ಮಾರ್ಗ, ಯಾಕೆ ಆಗೋದಿಲ್ಲ, ಚಾಲೆಂಜ್. ಕರೆಕ್ಟ್. ಚಾಲೆಂಜ್ ಆಗಿ ತಗೊಳ್ಬೇಕು. ಕರೆಕ್ಟ್ ಕರೆಕ್ಟ್. ಬೇರೆಯವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಬೇರೆಯವರೆಲ್ಲ ಮಾತಾಡಿದ್ದಾರೆ, ಬೇರೆಯವರೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ, ಅವರಿಗೆ ಆಗ್ತದೆ, ನನ್ಗೆ ಯಾಕೆ ಆಗೋದಿಲ್ಲ, ನನ್ಗೆ ಯಾಕೆ ಆಗಲ್ಲ. ಪಾಸಿಬಲ್. ನನ್ಗೇನಿಲ್ವಾ, ದೇವ್ರ ಬುದ್ಧಿ ಕೊಡ್ಲಿಲ್ವಾ, ಓದ್ಲಿಕ್ಕೆ ಬರುದಿಲ್ವಾ, ಎಲ್ಲ ಬರುತ್ತೆ. ಓದಿ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಅಲ್ಲಿ ಸೇರಿಸ್ಕೊಂಡು ಮಾಡಿ ಓದಿ ಮಾಡಿ ಕಲಿಬೋದಲ್ಲ. ಕರೆಕ್ಟ್ ಕರೆಕ್ಟ್. ಫ್ಯಾಕ್ಟ್ ಫ್ಯಾಕ್ಟ್. ಎಫರ್ಟ್ ಅಲ್ವಾ. ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ ಯಾವುದೇ, ಅಂದ್ರೆ ಈ ಫೇಲಿಯರ್ ಅಂತ ಇದೆಯಲ್ಲ, ಫೇಲಿಯರ್ ನೀವು ಹೇಗೆ ತಗೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ಫೇಲಿಯರ್ ಅನ್ನ ನಂಗೆ ಆಗುದಿಲ್ಲ ಅಂತ ಬಿಟ್ಟು ಹೋದ್ರೆ ಅಲ್ಲಿ ಮುಗೀತು, ಅದು ಎಂಡ್, ಮುಗೀತು. ಅದು ಪ್ರಾರಂಭ ಆಗ್ಬೇಕು. ದಟ್ ಫೇಲಿಯರ್ ಶುಡ್ ಬಿ ಕನ್ವರ್ಟೆಡ್ as opportunity. Okay. Opportunity will make you more strong. You should work for that. Correct. And if you convert that opportunity into success ಅಲ್ಲ, that becomes a ಅಲ್ವಾ. ಅದನ್ನೇ ಬಹಳಷ್ಟು ಜನರು, ಯಶಸ್ವಿ ಜನರು, ವ್ಯಕ್ತಿಗಳು ಅದನ್ನೇ ಪಾಲಿಸ್ತಾರೆ ಅಂತ ಹೇಳುವಂತ. ಈಗ ನಾವೆಲ್ಲ ಎಷ್ಟು ಜನ ಸಾಧಕರನ್ನ ನೀವು ನೋಡಿದ್ರೆ ನಾವೆಲ್ಲ ನೋಡ್ತಾ ಇದ್ದೇವಲ್ಲ, ಇದು ತುಂಬಾ ಅಲ್ವಾ. ದೇವ್ರು ಎಲ್ಲರಿಗೂ ಬುದ್ಧಿ ಕೊಟ್ಟಿರ್ತಾನೆ, ಅಬಿಲಿಟಿ ಕೊಟ್ಟಿರ್ತಾನೆ. ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು, ಪ್ರಯತ್ನ ಪಡ್ಬೇಕು, ಡಿಸಿಪ್ಲಿನ್ ಬೇಕು, ಅಂದ್ರೆ ಛಲ ಬೇಕು, ಡಿಟರ್ಮಿನೇಷನ್. ಇದನ್ನ ಮಾಡಿಯೇ ಮಾಡ್ತಾನೆ. ಅಂದ್ರೆ ನಾವು ಟೈಮ್ ಟು ಟೈಮ್ 9 to 5 ಮಾತ್ರ ಇದು ನನ್ನ ಜಾಬ್ ಅಂತ ಇಟ್ಕೊಂಡ್ರೆ ಅಷ್ಟೇ ಲಿಮಿಟೆಡ್. ಬಟ್ ವೆನ್ ಯು ಟೇಕ್ ಇಟ್ as a challenge, you should be beyond that. Yes, fact. I still remember in ಮನಸ್ಸಿನ ಪೇಷಂಟ್ ಅಲ್ಲಿ ಇಲ್ಲಿ ಬಲ್ಮಠದಲ್ಲಿ ನೋಡ್ತಾ ಇರುವಾಗ ಟೈಮ್ ಗೊತ್ತಿಲ್ಲ ಎಷ್ಟು, 11 ಗಂಟೆ 12 ಗಂಟೆ ರಾತ್ರಿ ಆದದ್ದುಂಟು. ಕಡೆಗೆ ನಮ್ಮ ಸ್ಟಾಫನ್ನು ನಾನೇ ಡ್ರಾಪ್ ಮಾಡಿ ಬರುದು ಎಷ್ಟೋ ಸಂದರ್ಭಗಳಿದೆ. ಹಾಗೆ ನನ್ಗೆ ಇನ್ನೊಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದರೆ ಡಾಕ್ಟರ್ ಹಂಸರಾಜ್ ಆಳ್ವ. ಅವರು ನಾನು ಪ್ರಾಕ್ಟೀಸ್ ಮುಗಿಸಿ ಒಂದೊಂದ್ಸಲ ಹೋದ್ರೆ ಅವ್ರು ಇನ್ನೂ ಕೂಡ ಅಂದ್ರೆ ಅಷ್ಟು ಒಂದು ನನಗೆ ಅಷ್ಟು ಮೋಟಿವೇಟರ್ ಆಗಿದ್ರು. ಈಗ ಈ ಮನಸ್ಸಿನಿ ಈ ಅವರು ನಿಮ್ಮ ಜೊತೆ ಬಹಳಷ್ಟು ಸಪೋರ್ಟ್ ಮಾಡಿದವರು, ತುಂಬಾ ಸಪೋರ್ಟ್. ಹಂಸರಾಜ್ ಆಳ್ವರು ಅವರೆಲ್ಲ ನಮ್ಗೆ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಲ್ವಾ. ಸೊ ಹಾಗೆ ಅಷ್ಟು ಒಂದು ಈ ಡಿಟರ್ಮಿನೇಷನ್ ಇದ್ದದ್ರಿಂದ ನನಗೆ ಮೇ ಬಿ ಆವಾಗ ನಾನು ಈಗ ಸೈಕ್ಯಾಟ್ರಿಯಲ್ಲಿ ನಮ್ಮ ಟೀಮ್ ವರ್ಕ್, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು, ನಮಗೆ ಕೌನ್ಸಿಲರ್ ಹೆಲ್ಪ್ ಬೇಕು, ಬೇರೆ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಬೇಕು, ಸೈಕಾಲಜಿಸ್ಟ್ ಹೆಲ್ಪ್ ಬೇಕು, ಅದೆಲ್ಲ ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ಅ ಗುಡ್ ಟೀಮ್. ಆದರೂ ಲಾಸ್ಟಿಗೆ ನಾನು ನೋಡ್ಬೇಕಲ್ಲ, ಒಂದು 100 ಪೇಷಂಟ್ ಇರ್ಬೋದು, ಇದು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೋಡುವಾಗ 100ನೇ ಪೇಷಂಟ್ ನೋಡುವಾಗ ನನ್ಗೆ 100ನೇದು. ಆದ್ರೆ ಆ ಪೇಷಂಟ್ ಅಷ್ಟೊತ್ತು ಗಂಟೆ ಗಟ್ಟಲೆ ಕಾದು ಒಳಗೆ ಬರುವಾಗ ಅವರಿಗೆ ಫಸ್ಟ್ ಟೈಮ್ ಡಾಕ್ಟರ್ ನೋಡಿದ 100%. ಆಗ ನಾನು ಐ ಶುಡ್ ಬಿ ಫ್ರೆಶ್ ಅಂಡ್ ಗ್ರೀಟ್ ದೆಮ್. ಎಷ್ಟೋ ಜನ ಕೇಳಿದುಂಟು, ಡಾಕ್ಟರ್ ಎಷ್ಟು ಪೇಷಂಟ್ ಅಲ್ಲಿ ನೋಡಿ ನಿಮ್ಗೆ ಸುಸ್ತಾದ್ರೆ ಈಗ ಕೂಡ ನೀವು ನಗಾಡ್ತಿರಲ್ಲ ಅಂತ.
Maybe I think that is required, and I was fortunate. ಬಟ್ ಹೌದು ಸರ್, ನೋಡಿ ನೀವು ಕೂಡ ಹ್ಯೂಮನ್ ಬೀಯಿಂಗ್, ಹೌದಾ? ತಮಾಷೆನೇ ಅಲ್ವಾ? ಅಷ್ಟೊಂದಲ್ಲಿ ಈಗ ನೋಡುವಾಗ ಆಶ್ಚರ್ಯ ಕಾಣ್ತದೆ. ಮತ್ತೆ ಎಲ್ಲ ಪೇಷಂಟ್ ಆದಮೇಲೆ ನಾವು ಈ ಮೆಡಿಕಲ್ ಕಂಪನಿಯಿಂದ ಅದು ಪ್ರಾಡಕ್ಟ್ ರೆಪ್ರೆಸೆಂಟೇಷನ್ಗೆ ಬರ್ತಾರಲ್ಲ, ಅವ್ರನ್ನ ಮತ್ತೆ ನೋಡೋದಿತ್ತು. ಅವ್ರು ಕಾದು ಪಾಪ ನನಗೆ ಎಷ್ಟು ಕಾಯಿಸಿದ್ನಲ್ಲ ಅಂತ ಅನ್ಸುತ್ತೆ. ಅವ್ರು ಬರುವಾಗ ಅವ್ರು ಹೇಳ್ತಾರೆ, ಸರ್ ನೀವು ಬೆಳಿಗ್ಗೆ ಹೇಗೆ ಫ್ರೆಶ್ ಆಗಿದ್ರಿ, ಈಗ ಕೂಡ ಹಾಗೆ ಫ್ರೆಶ್ ಆಗಿದೆಲ್ಲ. ಕರೆಕ್ಟ್. ಹೇಗೆ ನಮಗೆ ಇಷ್ಟು ಕಾದೇ ಸಾಕಾಗಿರ್ತದೆ ನೀವು ಪೇಷಂಟ್ ನೋಡಿ. ಬಟ್ ಏನೋ ಒಂದು ಪ್ಯಾಷನ್, ಸೈಕ್ಯಾಟ್ರಿನ ನಾನು ಪ್ಯಾಷನ್ ಆಗಿ ತಗೊಂಡೋದ್ರಿಂದ ಅದು ಸಾಧ್ಯ ಆಯ್ತು ಅಂತೇಳಿ ನಂಗೆ ಅನ್ಸುತ್ತೆ. ಟೀಚಿಂಗ್ ಮತ್ತೆ ಸೈಕ್ಯಾಟ್ರಿ ಎರಡು ನನ್ನ ಪ್ಯಾಷನ್ಸ್. ಬಟ್ ಹಾಗೆ ಇದು ಮಾಡ್ತಾ ಇರುವಾಗ ಫ್ಯಾಮಿಲಿನಲ್ಲಿ ನೆಗ್ಲೆಕ್ಟ್ ಮಾಡಿದ್ದೇನೆ ಅಂತ ಹೇಳ್ತೀರಿ? ಖಂಡಿತ ಮಾಡಿದ್ದೇನೆ ಅಲ್ವಾ? ಯಾಕೆಂದ್ರೆ ಒಂದ್ ಕಡೆ ಮಗಳು ಮತ್ತೆ ಹೆಂಡತಿ, ಲಕ್ಕಿಲಿ ಹೆಂಡತಿ ಇಸ್ ಡಾಕ್ಟರ್, ಗೈನಕಾಲಜಿಸ್ಟ್, ಡಾಕ್ಟರ್ ಸುಚಿತ್ರಾ ಮೇಡಮ್ ಅವರು. ಹೌದು, ವಿನಯ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಮುಂಚೆ KMC ಅಲ್ಲಿ ಇದ್ರು, ಈಗ ವಿನಯದಲ್ಲಿ ಇದ್ದಾರೆ. ಹೀಗೆ ಮತ್ತೆ ನಂಗೆ ಮನಸ್ಸಿನಿಗೆ ಬಂದು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್ ಎಲ್ಲ ನೋಡ್ಕೊಳ್ತಾರೆ. ಹಾಗೆ ಮಗಳು ಪ್ರೇರಣಾ, ಅವಳು ಬಹುಶಃ ಸೈನ್ಸ್ ತಕೊಂಡ್ರು ನೀಟ್ ಬರೀಲಿಲ್ಲ, ನಮ್ಮನ್ನ ನೋಡ್ಕೊಂಡ ಅಂತ. ನಾನು ನೋಡಿ ಏನು ತಂದೆ ಹಾಗೆ ಆದ್ರೆ ಮತ್ತೆ ನಾನು ಪ್ರೈವೇಟ್ ಲೈಫ್ ಇರ್ಲಿಕ್ಕಿಲ್ಲ ಅಂತ ಇದ್ದಿರ್ಬೋದು. ಅವಳು ಸಣ್ಣ ಪುಟ್ಟ ಮಗು ಇದ್ದಾಗ ಅವಳದ್ದು ತಮ್ಮದು ಗೊತ್ತೇ ಆಗಲ್ಲ ಸರ್ ಆ ಸಂದರ್ಭ. ಹೇಗಿದ್ರಿ? ಹೀರೋ ತರ ಇದ್ರಿ ನೋಡಿ. ಮೇಡಮ್ ಅವರು ಇದ್ದಾರೆ, ಜೊತೆಗೆ ಪ್ರೇರಣಾ ಅವರು. ಹೌದು. ಇದು ಯಾವಾಗದು ಫೋಟೋ ಸರ್, ನೆನಪಿದೆಯಾ ಸರ್? ಇದು ಅವಳ ಒಂದು ಬರ್ಡೇದು, ಐ ಥಿಂಕ್ ಫಸ್ಟ್ ಬರ್ಡೇ. ಓಕೆ. 1 ವರ್ಷ ಕಂಪ್ಲೀಟ್ ಆಗುವ ದ್ಯಾಟ್ ಡೇ ಶಿ ವಾಕ್ಡ್. ಐ ರಿಮೆಂಬರ್ ಹಾಲಲ್ಲಿ ಅವಳು ಕೈ ಬಿಟ್ಟು ನಡ್ಕೊಂಡು ಹೋಗ್ತಿದ್ದದ್ದು ಅದು. ದಟ್ ಐ ರಿಮೆಂಬರ್ ದಟ್. ಇದೆಲ್ಲ ಹೀಗೆಲ್ಲ ಟೂರಿಗೆಲ್ಲ ಹೋಗುವಾಗ ನಾವೆಲ್ಲ ಇದು ಅವಳ ನಾಮಕರಣದ ಸಂದರ್ಭದಲ್ಲಿ ನೀವು ಕಂಪ್ಲೀಟ್ ಚೇಂಜ್ ಸರ್, ಕಂಪ್ಲೀಟ್ ಚೇಂಜ್. ನಮಗೆ ಅಂದ್ರೆ ಗುರ್ತ ತಿಕ್ಕುಜಿ ಅಂತ ಹೇಳಿದಾರಲ್ಲ, ಮನೆ ಅಲ್ಲ, ಭಟ್ರ ಮನೆಯಲ್ಲಿ ಭಟ್ರಾಗಿ. ಹಾಗೆ ಊರಿನಲ್ಲಿ ಓಕೆ, ಗುರ್ತನೆ ತಿಕ್ಕುಜಿ ಅಂತ ಹೇಳ್ತಾರೆ, ಆ ರೀತಿ ಇದೆ ಸರ್. ಯಾಕಂದ್ರೆ ಹೌದು, ಬ್ಯೂಟಿಫುಲ್. ಮತ್ತೆ ಯಾವಾಗ್ಲೂ ಕೆಲಸ ಮಾಡುವಾಗ 100%. ಅದೇ ನಾವು ಕೆಲಸದಿಂದ ಹೊರಗೆ ಹೋಗಿ ಎಲ್ಲಿಯಾದ್ರೂ ಪಿಕ್ನಿಕ್ಕಿಗೆ ಹೋಗೋದು ಅಥವಾ ವಿದೇಶಕ್ಕೆ ಹೋಗೋದು, ಸುಮಾರು ಅದು ಕೂಡ ನನ್ನ ಒಂದು ಅದೃಷ್ಟ ಅಂತ ಹೇಳ್ಬೋದು. ಈ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಇದು ಮೀಟಿಂಗ್ಸ್ ಇರ್ಬೋದು, ಅದೆಲ್ಲ ಒಂದು ಸಂದರ್ಭ ಬಳಸ್ಕೊಂಡು ನಾನು ಬೇರೆ ಬೇರೆ ವಿದೇಶಕ್ಕೆ ಹೋಗಿ ಅಲ್ಲೆಲ್ಲ ನೋಡ್ಕೊಳ್ತಿದ್ದೆ. ಜಪಾನಿಗೆ ಹೋದಾಗ ಅಲ್ಲಿದ್ದು ಡಿಮೆನ್ಷಿಯಾ ಕ್ಯಾರ್ ಎಲ್ಲ ಹೇಗಿದೆ, ಹಾಗೆ ಬೇರೆ ಬೇರೆ ಜಪಾನ್ ಇರ್ಬೋದು. ನಾನು ಅವಕಾಶ ಸಿಕ್ಕಿದ್ದು ನನಗೆ ಅದು ಕ್ಲಿನಿಕಲ್ ಟ್ರಯಲ್ಸ್ ಮೀಟಿಂಗ್ ಇರ್ಬೋದು ಅಥವಾ ಕಾನ್ಫರೆನ್ಸ್ ಇರ್ಬೋದು, ಅಥವಾ ನಮ್ಮ ಸ್ಪೆಷಾಲಿಟಿಯಲ್ಲಿ ನನಗೆ ಕೆಲವು ಅವಕಾಶಗಳು ಹುಡುಕಿ ಬರ್ತಿತ್ತು ಬಿಕಾಸ್ ಆಫ್ ದಿ ಟೀಚಿಂಗ್ ಡೆಸಿಗ್ನೇಷನ್. ಹಾಗೆ ಸಾಧಾರಣ ಒಂದು 35 ಕಂಟ್ರಿ I could 35 ಕಂಟ್ರಿ ಹೋಗಿದ್ದೀರಿ? ಹೌದು. ದಟ್ ವಾಸ್ ಹೌದಪ್ಪ ಎಕ್ಸ್ಪೀರಿಯನ್ಸ್. ಅಲ್ಲಿಂದೆಲ್ಲ ಅಲ್ಲಿ ಹೋದಾಗ ಈಗ ನಮ್ಗೆ ಇನ್ವೆಸ್ಟಿಗೇಟರ್ಸ್ ಮೀಟಿಂಗ್ ಇದ್ರೆ ಬೆಳಿಗ್ಗೆ 8 ಗಂಟೆಗೆ ಶಾರ್ಪ್ ಸ್ಟಾರ್ಟ್ ಆಗ್ತದೆ, 5 ಗಂಟೆಗೆ ಕ್ಲೋಸ್ ಆಗ್ತದೆ. ಆಮೇಲೆ 5 ಗಂಟೆ ಆದ್ಮೇಲೆ ಮತ್ತೆ ನಾವು ಊರು ನೋಡುದು. ಫ್ಯಾಮಿಲಿ ಅಂದ್ರೆ ಮೀಟಿಂಗ್ಸಿಗೆ ಹೋಗುವಾಗ ಫ್ಯಾಮಿಲಿ ಇಲ್ಲ, ನಮ್ಮ ರಿಸರ್ಚ್ ಟೀಮ್ ಇದೆ ಫ್ಯಾಮಿಲಿ, ಬೇರೆ ಸೈಕ್ಯಾಟ್ರಿಸ್ಟ್ ಮತ್ತೆ ನಮ್ಮ ಕೋಆರ್ಡಿನೇಟರ್ಸ್, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು. ಹಾಗೆ ತುಂಬಾ ದೇಶದಲ್ಲಿ ಕೂಡ ಬೇರೆ ಬೇರೆ ಕಡೆ ಸುತ್ತಲಿಕ್ಕೆಲ್ಲ ಆಯ್ತು. ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಸರ್ ಅದನ್ನೆಲ್ಲ? ಎಲ್ಲ ನೋಡಿ ಆಯ್ತು ಅಲ್ವಾ? ಜೊತೆಗೆ ಫ್ಯಾಮಿಲಿ ಜೊತೆ ಆ ಫೋಟೋಗಳು ಬರ್ತಾ ಇದೆ, ಒಂದು ಸ್ವೀಟ್ ಮೆಮೊರೀಸ್ ಯಾವತ್ತು ಕೂಡ ಅಲ್ವಾ ಸರ್? ಖಂಡಿತ ಯಾವತ್ತು ಕೂಡ ಮರಿಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ನೋಡಿ ಅದೆಲ್ಲ ನೋಡಿ ಆ ಸಂದರ್ಭಗಳಲ್ಲಿ ಯಾವ ರೀತಿ ಇದ್ರಿ ಎಲ್ಲ. ಆವಾಗ ಒಂದು ಸೂಟ್ ಕೇಸ್ ನಮ್ದು ಯಾವಾಗಲೂ ರೆಡಿ ಇರ್ತಾ ಇತ್ತು ಫ್ಲೈಟಿಗೆ ಹೋಗ್ಲಿಕ್ಕಂತ. ನಮ್ಮ ಈ ಮನಸ್ಸನ್ನು ಕಟ್ಟುವಾಗ ಅದರಲ್ಲಿ ನಮ್ಗೆ ಆತ್ಮಹತ್ಯೆಗೆ ಅಂತ ಅವಕಾಶ ಇರಬಾರದು. ಯಾಕಂತ ಹೇಳಿ ನಮ್ದು ಒನ್ ಆಫ್ ದ ಪ್ರಾಬ್ಲಮ್ ಈಸ್ ಸೂಸೈಡ್ ವಿತ್ ಪ್ರಿವೆಂಟಬಲ್ ಡೆತ್. ಈಗ ಕೂಡ ಹೇಳ್ತೇನೆ, ನಾವು ಆ ಡಿಪ್ರೆಷನ್ ಬಳಲವರಿಗೆ ಸೂಸೈಡ್ ಬರುವಂತದ್ದು ನಾವು ತುಂಬಾ ನೋಡ್ತೇವೆ. ಎಷ್ಟೋ ಒಂದು ಸೆಲೆಬ್ರಿಟೀಸ್ ಇರ್ಬೋದು, ಯಾರೇ ಇರ್ಬೋದು, ಅವರು ಸೂಸೈಡ್ಗೆ ಅವಕಾಶ ಇದ್ದಾಗ ಹೌದಪ್ಪ ಸರ್. ಹೌದು ಸುಶಾಂತ್, ಮೆನಿ ಪೀಪಲ್ ಡೈಡ್
ಬೈ ಕಮಿಟಿಂಗ್ ಸೂಸೈಡ್. ಎಸ್. ಅದರ ಬಗ್ಗೆ ನನಗೆ ತುಂಬ ಕಾಳಜಿ ಉಂಟು. ಓಕೆ. ಅದು ಪ್ರಿವೆಂಟಬಲ್ ಡೆತ್. ಈಗ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಡೆತ್ ಆಯಿತು, ಕ್ಯಾನ್ಸರ್ ಬಂದು ಡೆತ್ ಆಯಿತು, ಅದು ನಮ್ಮ ಕೈಯಲ್ಲಿ ಇಲ್ಲ. ಹೌದು. ಆದರೆ ಸುಯಿಸೈಡ್ ಪ್ರಿವೆನ್ಷನ್ ಇಸ್ ಇನ್ ಅವರ್ ಹ್ಯಾಂಡ್. ಅದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಏನೂ ಅವಕಾಶ ಇರಬಾರ್ದು ಅಂತೇಳಿ ಅಷ್ಟು ಒಂದು ನನ್ನ ಕಾಂಟ್ರಾಕ್ಟರ್ ಉಮೇಶ್ ಶೆಟ್ಟಿ ಅವರು, ಹಾಗೆ ಆರ್ಕಿಟೆಕ್ಟ್ ಅರ್ಜುನ್ ಪೂಂಜೆ ಅವರು, ನಾವೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ಕಡೆ ನೋಡ್ಕೊಂಡು ಬಂದು ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಂಡು, ಉದಾಹರಣೆಗೆ ಫ್ಯಾನ್. ಈಗ ನಾವು ಎಷ್ಟೋ ಹೋಟೆಲ್ಗಳಲ್ಲಿ ಹೀಗೆ ಸೂಸೈಡ್ ಮಾಡಿಕೊಂಡ್ರು, ಕಮಿಟಿ ನೇಣು ಹಾಕಿ, ಅದಕ್ಕೆ ಅವಕಾಶವನ್ನು ನಾವು ಕೊಡಬಾರ್ದಲ್ಲ. ಅದಕ್ಕೆ ಯಾವ ಥರದಲ್ಲೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಅದನ್ನು ತಡೆಗಟ್ಬೋದು, ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನೋಡಿದ್ದೇವೆ. ಫ್ಯಾನ್ ಹೀಗೆ ಇದ್ದರೆ ಅದಕ್ಕೆ ನೇಣು ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ಫ್ಯಾನೇ ಕೆಳಗೆ ಬರ್ತದೆ, ಅಲ್ಲಿ ಒಂದು ಸ್ಪ್ರಿಂಗ್. ಅದು ಪ್ರತಿ ಒಂದು ಫ್ಯಾನಿಗೆ ಯು ಮೇ ಹ್ಯಾವ್ ಟು ಸ್ಪೆಂಡ್ 1,000 ಎಕ್ಸ್ಟ್ರಾ. ಓಕೆ. ಆರ್ಡಿನರಿ ಫ್ಯಾನಿಗೆ ಅದರ ಮಧ್ಯದಲ್ಲಿ ಒಂದು ರಾಡಿಗೆ ಸ್ಪ್ರಿಂಗ್, ಅದರ ಮಧ್ಯೆ ಸ್ಪ್ರಿಂಗ್. ಸೊ ಅಲ್ಲಿ 15 kgಕ್ಕಿಂತ ಜಾಸ್ತಿ ಭಾರ ಬಂದ ಕೂಡಲೇ ಕೆಳಗೆ ಬರ್ತದೆ. ಈಗ ಯಾರಾದ್ರೂ 15 kgಕ್ಕಿಂತ ಜಾಸ್ತಿ ಇರ್ತಾರೆ ಖಂಡಿತ, ಅದು ಅವರಿಗೆ ಕೆಳಗೆ ನೆಲದಾಗ್ತದೆ. ಸೊ ದೇ ಕಾಂಟ್ ಕಮಿಟ್ ಸೂಸೈಡ್. ಹಾಗೆ ಈ ಕಿಟಕಿ ಇರ್ಬೋದು, ಕಿಟಕಿಯಲ್ಲೆಲ್ಲ ಈ ರಾಡ್ಸಿಗೆ ಅಡ್ಡ ಹಾಕ್ತೇವಲ್ಲ, ಅದನ್ನು ಮಧ್ಯದಲ್ಲಿ ಹಾಕಿದರೆ ಅವರಿಗೆ ಅದರಲ್ಲಿ ಬಟ್ಟೆ ಕಟ್ಟಿ ಅಥವಾ ಏನಾದರೂ ಕಟ್ಟಿ ನೇಣು ಹಾಕೊಳ್ಳೋ ಸಂದರ್ಭ ಇರುತ್ತೆ. ಅದಕ್ಕೆ ನಾವು ಅಲ್ಲಿ ಕೆಳಗೆ ರಾಡ್ ಮಧ್ಯೆ ಬೇಕಲ್ಲ, ಆ ರಾಡಿಗೆ ಕನೆಕ್ಷನ್ಸ್ ಅದು ಕೆಳಗೆ ಹಾಕಿ, ಹಾಗೆ ಎಷ್ಟೋ ಒಂದು ಇನ್ನೋವೇಷನ್ಸ್ ಮಾಡಿ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಸೂಸೈಡ್ ಫ್ರೀ ಅಟ್ಮಾಸ್ಫಿಯರನ್ನು ಅಂದರೆ ಮಾಡಿದ್ದೀರಿ. ನಾಟ್ ಆಗಬಾರ್ದು ಅಂತ ಹೇಳಿ. ಇದು ಇಲ್ಲಿ ಎಲ್ಲಿಯಾದ್ರೂ ಕಾನ್ಫರೆನ್ಸಿಗೆ ಹೋದಾಗ ನಾವು ಊರು ನೋಡೋದಿರುತ್ತಲ್ಲ, ಹಾಗೆ ತಾಜ್ ಮಹಲ್ ಸಂದರ್ಭ ಅಲ್ವಾ. ನೆಕ್ಸ್ಟ್ ನಾನು ಇಲ್ಲಿ ತಾಜ್ ಮಹಲ್ ಕಟ್ಟಲಿಲ್ಲ ಹೆಂಡತಿಗೋಸ್ಕರ, ಬಟ್ ತಾಜ್ ಮಹಲ್ ತೋರಿಸಿದಿರಿ ಅಲ್ವಾ ಸರ್? ಖಂಡಿತ. ನಾವೆಲ್ಲಿ ಹೋದ್ರೆ ಒಟ್ಟಿಗೆ ಹೋಗ್ತಿದ್ವಿ, ಒಬ್ಳು ಮಗಳು. ಹಾಗೆ ನಮ್ಮ ಜೊತೆಗೆ ನನ್ನ ಫ್ರೆಂಡ್ ಡಾಕ್ಟರ್ ಆದರ್ಶ್ ಮತ್ತೆ ಮಧುಮೀರ್ ಅಂತ ಅವರು ಸಹ ಬರ್ತಿದ್ರು. ಇದನ್ನೆಲ್ಲ ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ ಅಲ್ಲ ಸರ್? ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಪ್ರಮುಖವಾಗಿರುವಂತಹ ಘಟ್ಟ ಇದು. ಮನುಷ್ಯ ಎಷ್ಟೇ ಸಾಧನೆಗಳನ್ನ ಮಾಡ್ಲಿ, ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ಪಕ್ಕ. ದಿನನಿತ್ಯದಲ್ಲಿ ನಾನು ಟೈಮ್ ಕೊಡ್ಲಿಕ್ಕೆ ಆಗದೆ ಇದ್ರು ನಾವು ಐ ಯೂಸ್ ಟು ಮೇಕ್ ಇಟ್ ಅ ಪಾಯಿಂಟ್. ಎಲ್ಲಿಗಾದ್ರೂ ಕಾನ್ಫರೆನ್ಸಿಗೆ ಹೋಗುವಾಗ ನಾವು ಒಟ್ಟಿಗೆ ಹೋಗ್ತಿದ್ವಿ. ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ನಮ್ಗೆ ಯಾವ್ದೆಲ್ಲ ಸೆಲೆಕ್ಟ್ ಮಾಡಿ ಹೋಗ್ಬೇಕು ಆ ದಿವಸ ಹೋಗುದು, ಮತ್ತೆ ಬೇರೆ ಟೈಮಲ್ಲಿ ನಾವು ಸುತ್ತಿ ನೋಡುದು, ಹಾಗೆಲ್ಲ ಎಲ್ಲ ಬೇರೆ ಚೇಂಜ್ ಇದ್ರಿ ಸರ್ ಅಲ್ಲ? ಕಂಪ್ಲೀಟ್ ಚೇಂಜ್ ಇದ್ರಿ ತಾವು ಆ ಸಂದರ್ಭ. ಅದೇ ನಾ ಹೇಳಿದ್ನಲ್ಲ, ಕೆಲಸ ಮಾಡುವಾಗ 100% ಕೆಲಸ, 100 ಕರೆಕ್ಟ್. ಅದೇ ಎಂಜಾಯ್ ಮಾಡುವಾಗ 100% ಎಂಜಾಯ್. ಹೌದು, ಆ ತಲೆಯಲ್ಲಿ ಆ ಮೈಂಡ್ ಸೆಟ್ ಇರಬಾರ್ದು ಅಲ್ಲಿ. ಈಗ ಕೂಡ ನಮ್ಮ ಮನಸ್ಸಿನ ಸ್ಟಾಫ್ಸ್ ಹೇಳ್ತಾರೆ, ಸರ್ ವರ್ಷಕ್ಕೊಂದ್ಸಲ ಮನಸ್ಸಿನ ಪಿಕ್ನಿಕ್ ಇರುತ್ತಲ್ಲ, ನೀವು ಏನ್ ಎಂಜಾಯ್ ಮಾಡ್ತೀರಿ ಅಲ್ಲ. ಈಗ ಲಾಸ್ಟ್ ಇರೋರಿಗೆ ಬೇಲೂರು ಹಳೆಬೀಡಿಗೆಲ್ಲ ಹೋಗಿ ಬಂದ್ವಿ. ಆಗ ಕೂಡ ಪ್ರತಿ ವರ್ಷ ಒಂದೊಂದ್ ಕಡೆ ನಮ್ಮ ಸ್ಟಾಫನ್ನೆಲ್ಲ ಕರ್ಕೊಂಡು ಹೋಗೋದಿತ್ತು. ಹೊರನಾಡಿಗಿರ್ಬೋದು ಅಥವಾ ಒಂದ್ಸಲ ಗೋವಾಕ್ಕೆ ಹೋಗಿದ್ದೇವೆ, ಹಾಗೆ ಬೇರೆ ಬೇರೆ ಕಡೆ. ಇದು ನೋಡಿ ಸರ್, ಇದು ಐ ಥಿಂಕ್ ಇಟ್ ಇಸ್ ಈಜಿಪ್ಟ್ ಅಲ್ಲಿ. ಆಗ ಪ್ರೇರಣಾ ಸಣ್ಣ ಹುಡುಗಿ, ಒಂದೂವರೆ ವರ್ಷದ ಹುಡುಗಿ. ಆವಾಗ್ಲಿಂದನೇ ನಾವು ಎಲ್ಲಿಗೆ ಹೋಗೋದಿದ್ರು ವಿ ಮೇಡ್ ಇಟ್ ಅ ಪಾಯಿಂಟ್ ಟು ಟೇಕ್ ಹರ್ ಟು ಎಕ್ಸ್ಪ್ಲೋರ್. ನೋಡಿ ಸರ್, ಇದು ಬಹಳಷ್ಟು ಯಂಗ್ ಟೈಮ್ ಇದು ಅಲ್ಲ, ಯಾವತ್ತೂ ಕೂಡ ಮರಿಲಿಕ್ಕೆ ಆಗಲ್ಲ ಇದನ್ನ ನೋಡಿದಾಗ. ಮುಂಚೆ ನಾನು ರಜೆ ತಗೊಳ್ಳೋದು ನಾನು ರಂಜಾನ್ ಟೈಮಲ್ಲಿ, ಯಾಕಂದ್ರೆ ಆವಾಗ ಪೇಷಂಟ್ಸ್ ಕಡಿಮೆ ಇರ್ತಾರೆ ಅಂತೇಳಿ ರಂಜಾನ್ ಟೈಮ್ ರಜೆ ತಗೊಳ್ಳೋದು. ಆವಾಗ ತುಂಬಾ ಸ್ಪೆಂಡ್ ಮಾಡ್ಲಿಕ್ಕೆ ಆಗದಿದ್ದ ಕೂಡಲೇ ನಿರ್ಮಲ ಟ್ರಾವೆಲ್ಸಿಗೆ ಹೋಗೋದಿತ್ತು. ನಿರ್ಮಲ ಟ್ರಾವೆಲ್ಸ್ ಅಲ್ಲಿ ನಾವು ಯಂಗ್ ಕಪಲ್, ಬೇರೆಯವ್ರದ್ದು ನ್ಯೂಲಿ ಮ್ಯಾರಿಡ್, ಸೊ ನಮ್ಗೆ ಅದು ಮೇ ಬಿ 10th ಹನಿಮೂನ್, ಹಾಗೆ ಅವರಿಗೆ ಫಸ್ಟ್ ಹನಿಮೂನ್. ಹಾಗೆ ಆ ಥರದಲ್ಲಿ ನಮಗೆ ಸುಮಾರು ಫ್ಯಾಮಿಲೀಸ್ ನಮಗೆ ಪರಿಚಯ ಆಯಿತು. ಓಕೆ, ನಾನೊಂದು 2 ಅಕ್ಷರ ಹೆಚ್ಚು ಕಲಿತ ಕೂಡಲೇ ನಾನೇನು ಸಾಧನೆ ಅಂತೇಳಿ ಆಗೋದಿಲ್ಲ. ಎಲ್ಲರೂ ಕೂಡ ಸಾಧಿಸಲಿಕ್ಕೆ ಅರ್ಹರಿದ್ದಾರೆ. ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಅವಕಾಶ ಸಿಗೋದಿಲ್ಲ. ಉದಾಹರಣೆಗೆ ನನಗೆ ಇನ್ನೂ ನೆನಪಿದೆ, ಬೇರೆ ಬೇರೆ ಹಾಸ್ಪಿಟಲ್ಸಿಗೆ ಹೋಗುವಾಗ ನಾನು ಆಯಿತು ಕಾರ್ ಪಾರ್ಕ್ ಮಾಡೋದು,
ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಟೈಮ್ ಇರುತ್ತಲ್ಲ, ಲಿಫ್ಟಲ್ಲಿ ಮೇಲೆ 5ನೇ ಫ್ಲೋರ್ 6ನೇ ಫ್ಲೋರಿಗೆ ಹೋಗುವಾಗ ಯೂನಿಟಿ ಇರ್ಬೋದು, ಎತ್ತನೆ ಇರ್ಬೋದು, ಅಲ್ಲಿ ಲಿಫ್ಟ್ ಮ್ಯಾನ್ ಜೊತೆಗೆ ಮಾತಾಡ್ತಿದ್ದೆ. ಐ ಯೂಸ್ ಟು ಕಮ್ಯುನಿಕೇಟ್ ಎಂಚೋಲಾರೀರು ಓಲು ಪುನಿ ಹಂಗೆ ಮಾತಾಡುದು. ತುಳುಸ ನಾನಿಲ್ಲಿ ಬಂದ್ಮೇಲೆ ಕಲ್ತದ್ದು. ಸೊ ಹಾಗೆ ನನ್ಗೆ ಅವ್ರು ಓಕೆ ಲಿಫ್ಟ್ ಅವಕಾಶ ಸಿಕ್ಲಿಲ್ಲ ಕಲೀಲಿಕ್ಕೆ ಅವರಿಗೆ. ಮೇ ಬಿ ಅಪಾರ್ಚುನಿಟೀಸ್ ಅಂದ್ರೆ ಬೇರೆ ಬೇರೆ ಕಾರಣ ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಮತ್ತೊಂದು ಏನೋ ಇರ್ಬೋದು, ಅಥವಾ ಕೆಲಸ ಮಾಡೋ ಒತ್ತಡ ಇದ್ದಿರ್ಬೋದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಜಾಬ್ ತಗೊಳ್ತಾರೆ. ಸೊ ನಮ್ಮಕ್ಕಿಂತ ಏನ್ ಡಿಫ್ರೆಂಟ್ ಏನಲ್ಲ ಅವರು. ಹಾಗೆ ಐ ಯೂಸ್ ಟು ಗೆಟ್ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡ್ತೀರಿ ಅಲ್ವಾ ಸರ್? ಇದು ನೋಡಿ ಸರ್, ಇದು ನೆನಪಿದೆಯಾ ಸರ್? ಇದು ನನ್ನ ಗ್ರಾಜುಯೇಷನ್ ಡೇ ಇದು ಫೋಟೋ. ಅಲ್ಲಿ ಫಸ್ಟ್ ಟೈಮ್ ನಾನು ಟೈ ಹಾಕಿದ್ದು ಫಸ್ಟ್ ಟೈಮ್. ಫಸ್ಟ್ ಟೈ ಬೈ ಮಾಡಿ ಹಾಕಿದ್ದು. ಐ ವಾಸ್ ಗ್ರಾಜುಯೇಟೆಡ್ MBBS. ನನ್ನ ಅಣ್ಣ, 2 ದೊಡ್ಡ ಅಣ್ಣ ಮತ್ತೆ ದೊಡ್ಡ ಅಣ್ಣ ಮತ್ತೆ ಅದೇ ಇದು ದೊಡ್ಡ ಅಣ್ಣ, ವೈಟ್ ಶರ್ಟ್ ಅವರು, ವೈಟ್ ಶರ್ಟ್ ದೊಡ್ಡ ಅಣ್ಣ LIC ಅಲ್ಲಿದ್ರು. ಟೀಚರ್ ಆಗಿದ್ದವರು, ಹೆಚ್ಚು ಸಂಬಳ ಸಿಗ್ತದೆ ಅಂತೇಳಿ LIC ಜಾಯ್ನ್ ಆದ್ರು ಆಗಿನ ಕಾಲದಲ್ಲಿ. ಮತ್ತೆ ದೊಡ್ಡ ಅತ್ತಿಗೆ ಅವರ ಮನೆಯಲ್ಲಿ ಇದ್ದುಕೊಂಡೇ ನಾನು MBBS ಮಾಡಿ MD ಮಾಡಿ PUC ಕೂಡ ಅವರ ಮನೇಲಿ ಇದ್ಕೊಂಡೆ ಮಾಡಿದ್ದು. ಅವರು ಲಿಟ್ರಲಿ ಅವರು ತಂದೆ ತಾಯಿ. ಹೌದಾ? ಹಾಗೆ ಅಣ್ಣ ಮತ್ತು ಅತ್ತಿಗೆ. ನಾನು MD ಕಲಿಯುವಾಗ ನನ್ಗೆ ಮಧ್ಯಾಹ್ನ ಊಟ ಹೋಟ್ಲಿದು ಮಾಡಿ ಬೋರ್ ಆಗ್ತಂತೇಳಿ ಅತ್ತಿಗೆ ಮಧ್ಯಾಹ್ನ ಊಟ ಸಹ ಕಳಿಸಿ ಕೊಡ್ತಾ ಇದ್ರು. ಹೌದಾ? ಅಷ್ಟೊಂದು ಪ್ರೀತಿ ಇತ್ತು. ನಿಜ ನಿಜ ನಿಜ. ಈ ಕಡೆ ಅಂತ ಅಣ್ಣ ಅತ್ತಿಗೆ ಸಿಗ್ಬೇಕಾದ್ರೂ ಕೂಡ ಪುಣ್ಯ ಮಾಡಿರ್ಬೇಕಲ್ವಾ ಸರ್? ಖಂಡಿತ. ದೇ ಆರ್ ಆಲ್ ಜೆಮ್ಸ್. ಐ ಆಮ್ ಫಾರ್ಚುನೇಟ್. ನಿಜ ನಿಜ ಅಲ್ವಾ? ಈ ಕಡೆ ಇದ್ದ ಅಣ್ಣ ಅವನು MBBS ಸೇರ್ತಿದ್ದ, ಅವನು ಅವರು ಸೇರಿಸಿದ್ದು. ಬ್ಲೂ ಕಲರ್ ಶರ್ಟ್ ಅವರು. ಹೌದೌದು. ಅವ್ರಿಗೂ ಅದೊಂದು ಸಂದರ್ಭ. ನನ್ನ ತಮ್ಮ ಒಂದು ಡಾಕ್ಟರ್ ಆದ, MBBS ಗ್ರಾಜುಯೇಟ್ ಅಲ್ವಾ ಸರ್? ಅಂಡ್ ನಾವು ಮತ್ತೆ 4 ಜನಕ್ಕೆ ಅವಕಾಶ ಇತ್ತು. ಆಗ ನಾನು ಇವರನ್ನು ಸೆಲೆಕ್ಟ್ ಮಾಡಿ ನನ್ನೊಟ್ಟಿಗೆ ಆಗ ಕಾನ್ವೊಕೇಶನ್ 4 people ಅಲಾಂಗ್ ವಿತ್ ಮೀ. ಸೊ ಇವರೇ ನನಗೆ ಇವರೆಲ್ಲ ದಾರಿ ತೋರಿಸಿದವರು. ಇವರ ಜೊತೆಗೆ ಬೇರೆ ಅಣ್ಣಂದ್ರು ಎಲ್ಲ, ಅತ್ತಿಗೆಂದರು, ಅಕ್ಕಂದ್ರು ಎಲ್ಲ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ನಾನು ಒಂದು ಡಾಕ್ಟರ್ ಆದೆ. ಡಾಕ್ಟರ್ ಆದ್ಮೇಲೆ ಮನೋವೈದ್ಯಕ್ಕೆ ಸೆಲೆಕ್ಷನ್ ಬಂದೆ. ಹಾಗೆ ಇದು ಫಸ್ಟ್ ಟೈಮ್ ಟೈ ಕಟ್ಟಿದೆ ಇದೆ ಅಲ್ವಾ ಸರ್? ಇದನ್ನ ನೋಡಿದಾಗ ಸರ್, ಈಗ ಈ ಫೋಟೋವನ್ನ ನೋಡಿದಾಗ, ಈಗ ನಮ್ಮ ಡಾಕ್ಟರ್ ರವೀಶ್ ತುಂಗ ಸರ್ ಅನ್ನು ನೋಡಿದಾಗ ಏನ್ ಹೇಳ್ತೀರಾ ಸರ್? ತಮ್ಮ ಮನಸ್ಸಲ್ಲಿ ಏನ್ ಮೂಡುತ್ತೆ? ಯಾಕಂದ್ರೆ ಆ ಒಂದು ಟೈ, ಆ ಒಂದು ಗ್ರಾಜುಯೇಷನ್ ಡೇ, ಈಗ ಬದುಕಿನಲ್ಲಿ ಕಂಡಂತಹ ಕನಸುಗಳು, ಆ ಕನಸುಗಳು ಸಾಕಾರಗೊಂಡಿರುವಂತಹ ಸಂದರ್ಭಗಳು, ಎಷ್ಟು ಖುಷಿ ಇದೆ ಸರ್, ಎಷ್ಟು ಸಾರ್ಥಕ? ತುಂಬಾ 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 ಖುಷಿ ಆಗ್ತದೆ. ಆ ಒಂದು ಮೊಮೆಂಟ್ ಉಂಟಲ್ಲ, ಅದು ಕೂಡ ನಾನು ಕಲ್ಪನೆ ಮಾಡ್ಕೊಳ್ಳೋದಂಥ ಮೊಮೆಂಟ್. ಅದು ದೇವರು ಕೊಟ್ಟ ಒಂದು ಸಂದರ್ಭ. ಅದನ್ನ ಅಲ್ಲಿಂದ ಪ್ರಾರಂಭ ಆದದ್ದನ್ನು ನಾನು ಈವರೆಗೆ ತಗೊಂಡು ಬಂದಿದ್ದೇನಲ್ಲ, ಅದು ನಂಗೆ ಖುಷಿ ಕೊಡ್ತದೆ ಮತ್ತೆ ಹೆಮ್ಮೆ ಅನಿಸ್ತದೆ. ಐ ಆಮ್ ಪ್ರೌಡ್. ಈಗ ಇದು ಮಣಿಪಾಲದಲ್ಲಿ ನನ್ನ ಕಾನ್ವೊಕೇಶನ್. ಅದೇ ಒಂದು ವಾರದ ಹಿಂದೆ, 10 ದಿವಸದ ಹಿಂದೆ ನನ್ನ ಮಗಳ ಕಾನ್ವೊಕೇಶನ್ ಅಲ್ಲೇ ಅಲ್ಲಿ KMC ಗ್ರೀನ್ಸ್ ಅಲ್ಲಿ ನನ್ನ ಮಗಳದ್ದು ಕಾನ್ವೊಕೇಶನ್ ಕೂಡ ಮೊನ್ನೆ ನಾನು ಪೇರೆಂಟ್ ಆಗಿ ಹೋದೆ. ಅದೇ ಜಾಗದಲ್ಲಿ. ಇದು ನಿಜವಾಗ್ಲೂ ಕೂಡ ಭಗವಂತ ಪರಮಾತ್ಮ ಕೊಡ್ತಾನೆ ಅಂತ ಹೇಳುವಂಥದ್ದು ಅಲ್ವಾ, ನಂಬಿಕೆ ಇದ್ದ ಮೇಲೆ. ಅದು ಕೂಡ ಶಿ ಗಾಟ್ ಇನ್ ಟು ಮಣಿಪಾಲ್ ಯೂನಿವರ್ಸಿಟಿ ಅಂಡ್ ಶಿ graduated in Bachelor of Hotel Management. ಹಾಗೆ ಅದರದ್ದು ಕಾನ್ವೊಕೇಶನ್. ಈಗ ಅವಳು ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಪಾದಮೂಲದಲ್ಲಿ ಮಾಡ್ತಿದ್ದಾರೆ. ವೆರಿ ಹ್ಯಾಪಿ ಅಬೌಟ್ ದಿ ಸ್ಮಾಲ್ ಫ್ಯಾಮಿಲಿ. ಬಟ್ ಖುಷಿ ಇದೆ, ಸಂತೋಷ ಇದೆ, ನೆಮ್ಮದಿದೆ ಅಲ್ವಾ? ಸಂತೋಷ ಇದೆ. ಮತ್ತೆ ಹಾಗೆ ನನಗೆ ತುಂಬ ಫ್ರೆಂಡ್ಸ್ ಕೂಡ ಹಾಗೆ, ನನ್ನ ಸಹೋದ್ಯೋಗಿಗಳಿರ್ಬೋದು, ನನ್ನ ಒಟ್ಟಿಗೆ ಈಗ ಹೇಳಿದ್ನಲ್ಲ ಡಾಕ್ಟರ್ ಹಂಸರಾಜ್, ಮತ್ತೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಡಾಕ್ಟರ್ ನರಾರಿ ಇಸ್ ದ ಪರ್ಸನ್ ಹೂ ಇದು ಪುಟ್ ಮೀ ಇನ್ ಟು ಪ್ರಾಕ್ಟೀಸ್. ನನಗೆ ಆವಾಗ ನಾನು ಹೆಂಡತಿ ಸುಚಿತ್ರ MD ಮಾಡ್ತಾ ಇದ್ಲು ಬಾಂಬೆಯಲ್ಲಿ, ನಾನಿಲ್ಲಿ KMC ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಮಧ್ಯಾಹ್ನ ಎಲ್ಲ ಫ್ರೀ ಇರ್ತಿತ್ತು. ನಾಗೇಶ್ ಪೇಟೆಗೆ ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ. ಆಗ ಒಂದ್ ದಿವಸ ಇವರು ನರಾರಿ ಬಂದು ನೋಡಿದೆ, ನೀನು ಎಂತ ಮಾಡುದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ, ಬೇಡ ಇಲ್ಲಿ ಬಂದು ಕೂತ್ಕೋ ನನ್ನ ರೂಮ್ ಹತ್ರ
ನನ್ನ ಇದರಲ್ಲಿ ಒಂದು ಖಾಲಿ ರೂಮ್ ಉಂಟು, ಅಲ್ಲಿ ಬಂದು ಸುಮ್ಮನೆ ಕೂತ್ಕೋ, 4 ಪೇಷಂಟ್ ನೋಡು ಅಂತೇಳಿ. ಹಾಗೆ ನಾನು ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ದು ಕಾಸರಗೋಡಲ್ಲಿ ಪ್ರಾಕ್ಟೀಸ್. ಓಕೆ. ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಅದು ಏನೋ ಗೊತ್ತಿಲ್ಲ, ಇಟ್ ಪಿಕ್ಡ್ ಅಪ್ ಲೈಕ್ ಎನಿಥಿಂಗ್. ಓಕೆ. ಕಡೆಗೆ ಏನಾಯ್ತಂದ್ರೆ ನಾನು ಮುಂಚೆ ವಾರದಲ್ಲಿ 3 ದಿವಸ ಹೋಗ್ತಿದ್ದೆ, ಮಂಗಳವಾರ, ಗುರುವಾರ, ಶನಿವಾರ ಮಧ್ಯಾಹ್ನ ಮೇಲೆ ನನಗೆ ಡ್ಯೂಟಿ ಆಫ್ ಇರ್ತಿತ್ತು, ಹಾಗೆ ಹೋಗ್ತಿದ್ದೆ. ಬ್ಯಾಡ್ಮಿಂಟನ್ ಹೊಡೆದ್ ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ. ಅಯ್ಯೋ ಈ ಫ್ರೆಂಡ್ ಒತ್ತಾಯ ಮಾಡಿದ್ರಲ್ಲ ಅಂತೇಳಿ ಹೋದೆ. ಆದರೆ ಅಲ್ಲಿ ಬಂದು he took lot of initiative for me to start practice. ಅಲ್ಲಿ ಪ್ರಾಕ್ಟೀಸ್ ಬಿಲ್ಡಪ್ ಆಯ್ತು. ಅದಕ್ಕೆ ಅವನ್ನೆಲ್ಲ ಡಾಕ್ಟರ್ಸ್ ಮೀಟ್ ಮಾಡಿ, ಇದು ಇಲ್ಲಿ ಮಂಗಳೂರಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಂತ ಸಂದರ್ಭಗಳಲ್ಲಿ 1997ರಲ್ಲಿ ಇದು ಲೈಟ್ ಹೌಸ್ ಪಾಲಿಕ್ಲಿನಿಕ್. ಅದು ನನ್ನ ದೊಡ್ಡ ಅಣ್ಣನ್ನೇ ಕರೆದು ಇನಾಗ್ರೇಷನ್ ಮಾಡಿದ್ದು. ಓಕೆ. ಇಲ್ಲಿ ಮಂಗಳೂರಲ್ಲಿ ಮುಂಚೆ ನಾನು ಕಾಸರಗೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಗೆ ಮತ್ತೆ ಅಲ್ಲಿ 3 ದಿವಸ ಇಲ್ಲಿ 3 ದಿವಸ ಅಂತ ಮಾಡ್ಕೊಂಡೇನೋ ಜಗ್ಲರಿ ಮಾಡ್ತಿದ್ದೆ. ಆಮೇಲೆ ಕಾಸರಗೋಡಲ್ಲಿ ಹೋಗುದು ಕಷ್ಟ ಆಗ್ತಿತ್ತು, ಶನಿವಾರ ಮಾತ್ರ ಹೋಗ್ತಿದ್ದೆ. ಇಲ್ಲಿ ಪೇಷಂಟ್ ಬಿಲ್ಡಪ್ ಆಯ್ತು. ಅಲ್ಲಿ ಶನಿವಾರ ಹೋದ್ರೆ ಒಂದು ಎಷ್ಟು ಪೇಷಂಟ್ಸ್, ಒಂದು ಅದು ಸೈಕ್ಯಾಟ್ರಿಯಲ್ಲಿ ಅದು ಕಷ್ಟ, ಚಾಲೆಂಜಿಂಗ್. ಆದ್ರೆ ಕೂಡ ಎಷ್ಟು ರಾತ್ರಿ 11-12 ಗಂಟೆವರೆಗೆ ಆಗ್ತಿತ್ತು. ಬಟ್ ಐ ಯೂಸ್ ಟು ಸೀ ದಟ್. ಲಾಸ್ಟ್ ಮಂಗಳ ಟ್ರೈನಲ್ಲಿ ವಾಪಸ್ ಬರ್ತಾ ಇದ್ದು, ಮಂಗಳ ಎಕ್ಸ್ಪ್ರೆಸ್. ಹೌದಾ? ನಿಜಾಮುದ್ದೀನ್ ಮಂಗಳ ಉಂಟು, ಅದು ಕಾಸರಗೋಡಲ್ಲಿ. ಅದು ಸಹ ಮಿಸ್ ಆಗ್ತಿತ್ತು ಕೆಲವು ಟೈಮ್. ಅದು ಮಿಸ್ ಆಗಿ ಕಡೆಗೆ ನರಹರಿ ಮನೆಯಲ್ಲೇ ಉಳಿಯುವುದು. ಇಲ್ಲದಿದ್ದರೆ ನನ್ನ ಹೆಂಡತಿ ಸುಚಿತ್ರನ ಮಾವನ ಮನೆ ಉಂಟು, ಸದಾಶಿವಮಯ್ಯರ್ ಅಂತ, ಅದು ಕಾಸರಗೋಡು ನರಸಿಂಹ ಪಕ್ಕದಲ್ಲಿ, ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಉಳಿದು ನೆಕ್ಸ್ಟ್ ಡೇ ಬರುದಿತ್ತು. ಹಾಗೆ ತುಂಬಾ ಕಷ್ಟಪಟ್ಟಿದ್ದೀರಿ ಅಲ್ವಾ? ಕಷ್ಟಪಟ್ಟು ಆಗಿರುವಂತ ಅದು ಈಗ ಕೂಡ ಅಲ್ಲಿನ ಪೇಷಂಟ್ಸ್ ಹುಡ್ಕೊಂಡು ಬರ್ತಾರೆ. ಅಲ್ಲಿಂದ ಕಾಸರಗೋಡು, ಕಾಂಜಂಗಾಡು, ಕಣ್ಣೂರು, ಅಲ್ಲೆಲ್ಲ ಆ ಬೆಲ್ಟಿಂದ ಇನ್ನೂ ಬರ್ತಾರೆ ಅಲ್ವಾ? ಐ ಡೋಂಟ್ ನೋ, ಅಂದ್ರೆ ನಂಬಿಕೆ ಇಲ್ಲ ಸರ್, ಜನ ಇದ್ದಾರೆ ಕೂಡ ಹುಡ್ಕೊಂಡು ಬರ್ತಾರೆ. ಒಂದು ಪೇಷನ್ಸ್ ಅನ್ನುವಂಥದ್ದು, ಜೊತೆಗೆ ತಾವು ನೋಡುವಂತಹ ರೀತಿ, ತಮ್ಮ ಒಂದು ಹಂಬಲ್ನೆಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸರ್. ಜೊತೆಗೆ ಸರ್, ಇದೀಗ ಈ ಒಂದು ಮದುವೆಯ ಆಮಂತ್ರಣದ ಕರೆಯೋಲೆ ಬಹುಶಃ ನೆನಪಿರ್ಬೋದು ತಮ್ಗೆ. ಚಿರಂಜೀವಿ ರವೀಶ್ ಅವರು, ಜೊತೆಗೆ ಚಿರಂಜೀವಿ ಸೌಭಾಗ್ಯವತಿ ಸುಚಿತ್ರಾ ಮೇಡಮ್ ಅವರು ಸಂಡೇ 92 May 10th. ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಭಾನುವಾರ ಅಲ್ವಾ? ಮಾಣೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ಮಣೂರು ಟೆಂಪಲ್ ಅಲ್ಲಿ, ಮಹಾಲಿಂಗೇಶ್ವರ ಟೆಂಪಲ್ ಕಲ್ಯಾಣ ಮಂಟಪದಲ್ಲಿ ಅಲ್ವಾ? ಅದು ಆ ಮದುವೆಗೆ ಶಿವರಾಮ್ ಕಾರಂತರೆಲ್ಲ ಬಂದಿದ್ರು. ಓ ಹೌದಾ? ಬ್ಲೆಸ್ ಮಾಡ್ಲಿಕ್ಕೆ. ಹಾಗೆ ಆಗಿನ MGR ಗವರ್ಮೆಂಟ್ ಇದು ಹೆಲ್ತ್ ಮಿನಿಸ್ಟರ್, ಹಿ ಹ್ಯಾಪನ್ ಟು ಬಿ ಮೈ ವೈಫ್ಸ್ ಅಂಕಲ್. ಓ ಹೌದಾ? ಅವರು ಡಾಕ್ಟರ್ HV ಹಂದೆ ಅಂತ ಹೇಳಿ ಅವ್ರು ಸಹ ಇದ್ರು. ಇದು ತಮ್ಮ ಮದುವೆಯ ಒಂದು ಶುಭ ವಿವಾಹದ ಸಂದರ್ಭ, ರವೀಶ ಮತ್ತು ಸುಚಿತ್ರಾ ಅಲ್ವಾ? ಹಾಗೆ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಹಾಗೆ ಇಟ್ ವಾಸ್, ಐ ವಾಸ್ ಸೋ ಲಕ್ಕಿ ಟು ಗೆಟ್ ಹರ್ ಆಸ್ ಮೈ ಪಾರ್ಟ್ನರ್ ಅಲ್ವಾ? ಶಿ ಇಸ್ ಆಲ್ಸೋ ಡಾಕ್ಟರ್. ಏನ್ ಸರ್ ಇದು ಮದುವೆ ಸಂದರ್ಭ ಏನ್ ಹೇಳ್ತೀರಿ ಇದನ್ನ ನೋಡಿದಾಗ? ಅಂದ್ರೆ ತಮ್ದು ಸುಚಿತ್ರಾ ಮೇಡಮ್ ಅವ್ರದ್ದು ಅರೇಂಜ್ ಮ್ಯಾರೇಜ್ ಅಥವಾ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಹೇಗೆ? ಅದು ಗೊತ್ತಿನ ವಿಷಯ, ಹೇಳಿ ಸರ್. ನಮಗೂ ಕೂಡ ತಿಳಿದುಕೊಳ್ಳೋದು ಲವ್ ಕೂಡ ಹೌದು. ಯಾಕಂದ್ರೆ ನಾನು ನಿಮಾನ್ಸಿಗೆ ಕೆಲ್ಸಕ್ಕೆ ಹೋದಾಗ ಆವಾಗ ನನ್ನ ಫ್ರೆಂಡ್ ಡಾಕ್ಟರ್ ನಾಗೇಶ್ ಪೈ ಅಂತ, ಅವರು ನನ್ನ ಊರಿನವರು, ಬ್ರಹ್ಮಾವರದವರು, ಬಿ ನಾಗೇಶ್ ಪೈ. ಅವರು ನನ್ನ MBBS ನನ್ನ 1 ವರ್ಷ ಜೂನಿಯರ್. ಅವರು ನಿಮಾನ್ಸ್ ಅಲ್ಲಿ ಅವರಿಗೆ MD ಸಿಕ್ಕಿತ್ತು, ಅಲ್ಲಿ ಸೇರ್ಕೊಂಡ್ರು. ನಾನು ಇಲ್ಲಿ MD ಮುಗಿಸಿದೆ ಮಣಿಪಾಲದಲ್ಲಿ, ಮತ್ತೆ ಅಲ್ಲಿ ಸೀನಿಯರ್ ರೆಸಿಡೆನ್ಸಿಗೆ ಅಲ್ಲಿ ಜಾಯ್ನ್ ಆದೆ. ಸೊ ನಾವಿಬ್ರು ಮತ್ತೆ ಒಟ್ಟಿಗೆ ಆಯ್ತು. ಅವರಿಗೆ ಆಗ MD ಆಗುವಾಗ ಮೆಡಿಸಿನ್ ಪೋಸ್ಟಿಂಗ್ ಇಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಲ್ಲಿತ್ತು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ವಿಕ್ಟೋರಿಯಾ ಹಾಸ್ಪಿಟಲ್. ಅಲ್ಲಿ ಅವರು ಪೋಸ್ಟಿಂಗ್ ಮಾಡುವಾಗ ಸುಚಿತ್ರಾ ವಾದ ಇಂಟರ್ನ್. ಸುಚಿತ್ರಾ ವಾದ ಇಂಟರ್ನ್. ಹಾಗೆ ನಮ್ಮ ಊರಿನ ಹುಡುಗಿ ಒಂದು ಅಲ್ಲಿ ಇದ್ದಾರೆ, ಅವರು ಶೀಸ್ ಫ್ರಮ್ ಕೋಟಾ ಹಂದಟ್ ಅಂತೇಳಿ. ಸೊ ಅವರ ತಂದೆ, ಸುಚಿತ್ರನ ತಂದೆ ಅವರು ಹೈಕೋರ್ಟ್ ಲಾಯರ್. ಸೊ ಹಾಗೆ ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ಸೊ ಗೊತ್ತಾಯ್ತಲ್ಲ, ನಾಗೇಶ್ ಪೈ ಫ್ರಮ್ ಬ್ರಹ್ಮಾವರ್, ಕೋಟ ಬ್ರಹ್ಮಾವರೆಲ್ಲ ಹತ್ತಿರ ಅಲ್ಲ. ಹಾಗೆ ಅವನಿಗೆ ಗೊತ್ತಾ, ಇಲ್ಲಿ ಒಂದು ಊರಿನ ಹುಡುಗಿ ಉಂಟಲ್ಲ, ರವೀಶಿಗೆ ಆಗ್ಬೋದಲ್ಲ. ಹಾಗೆ ಒಂದು ಪ್ಲಾನ್ ಅಲ್ಲಿ ದೇ ಇನ್ವೈಟೆಡ್ ಮೀ
ಟು ಮ್ಯಾರೇಜ್. ಓಕೆ. ನನಗೆ ಹುಡುಗ ಗೊತ್ತಿಲ್ಲ, ಹುಡುಗಿ ಗೊತ್ತಿಲ್ಲ, ಬಟ್ ಸುಚಿತ್ರ ಬರ್ತಾಳಂತ ಗೊತ್ತಿತ್ತು ಅಷ್ಟೇ. ಓಕೆ. ನಾಗೇಶ್ ಭಟ್ಟಿಗೆ ಹೋಗಿದ್ದು. ಹಾಗೆ ಆಗ ನಮ್ಮ ಪ್ರಥಮ ಭೇಟಿ ಆಯ್ತು. ಅವ್ರ ಮನೆ ಕೂಡ ಕರೆದ್ರು, ಮನೆಗೆ ಬನ್ನಿ ಹೇಳಿದ. ಅಲ್ಲಿ ಪಕ್ಕದಲ್ಲಿ ಆ ಮ್ಯಾರೇಜ್ ಹಾಲ್ ಪಕ್ಕದ ಒಂದು ಅರ್ಧ ಕಿಲೋಮೀಟರ್ ಅವ್ರ ಮನೆ ಇತ್ತು. ಮನೆ ಬನ್ನಿ ಅಂತ ಹೇಳಿದ್ರು. ಏನೂ ಗೊತ್ತಿಲ್ಲ, ಹೋದ್ವಿ. ಹೋಗಿ ಮತ್ತೆ ಕಡೆಗೆ ಇಷ್ಟ ಆಯ್ತು. ಮತ್ತೆ 1 ವರ್ಷ ಕಳೀತು. ಮತ್ತೆ ಬ್ಯೂಟಿಫುಲ್ ಸರ್. ಪಕ್ಕ ಲವ್ ಸ್ಟೋರಿ ಇದು ಆಗಿದ್ರೆ ಅಲ್ವಾ? ಆದ್ರೂ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅದೊಂದು ಅರೇಂಜ್ ತರ. ಬ್ಯೂಟಿಫುಲ್. ಇಲ್ಲ ಮನೆಯವರು ಆಕ್ಸೆಪ್ಟ್ ಮಾಡ್ಬೇಕಲ್ಲ, ಮಾಡ್ಬೇಕಮ್ಮ ಪಕ್ಕ. ಯಾಕಂದ್ರೆ ನಾವು ಇದು ಮದುವೆ ಅನ್ನುವಂಥದ್ದು ಬರೀ ವಿ ಶುಡ್ ನಾಟ್ ಫೀಲ್ ದಟ್ ಇನ್ಫ್ಯಾಚುಯೇಷನ್ ತರ ಮಾತ್ರ ಅಲ್ಲ, ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಬರೀ ಇಮೋಷನ್ಸ್ ಮಾತ್ರ ಸಾಲದು, ಇಮೋಷನ್ಸ್ ಬೇಕು ಎಂಜಾಯ್ ಮಾಡ್ಲಿಕ್ಕೆ. ಅದರೊಟ್ಟಿಗೆ ನಮ್ಮ ವಿವೇಕ, ವಿಸ್ಡಮ್ ತರ ನಾವು ಒಂದು ಡಿಸಿಷನ್ ಮಾಡಬೇಕು. ನಾಳೆ ಮದುವೆ ಆಗೋರು ವೆದರ್ ದೇ ಆರ್ ಆಕ್ಸೆಪ್ಟಬಲ್ ಅಟ್ ಅವರ್ ಹೋಮ್. ಕರೆಕ್ಟ್. ಹೌದು. ಮನೆಯವರೇ ಆಕ್ಸೆಪ್ಟ್ ಮಾಡದೇ ಇದ್ರೆ ಮತ್ತೆ ಕರೆಕ್ಟ್ ಹೇಗೆ ಸಪೋರ್ಟ್ ಇಲ್ಲದೆ. ಯಾಕಂದ್ರೆ ಅದು ಮದುವೆ ಅನ್ನುವಂಥದ್ದು 2 ಫ್ಯಾಮಿಲಿ, ಎರಡು ಮನಸ್ಸು. ಹೌದು, 2 ಮನಸ್ಸಿನೊಟ್ಟಿಗೆ 2 ಫ್ಯಾಮಿಲಿ ಜಾಯ್ನ್ ಆಗುತ್ತೆ. ಆ ಫ್ಯಾಮಿಲಿ ಕೂಡ ಆಕ್ಸೆಪ್ಟಬಲ್ ಆಗಿರ್ಬೇಕು ಅನ್ನುವಂಥದ್ದೊಂದು ಉದ್ದೇಶ ಇತ್ತು. ಹಾಗೆ ಮನೆಗೆ ಬಂದು ಹೇಳಿದೆ, ಹೀಗೆ ಅಲ್ಲಿ ಸುಚಿತ್ರ ಇದ್ದಾಳೆ, ನಂಗೆ ಇಷ್ಟ ಆಯ್ತು ಅಂತ ಹೇಳಿ ಅದನ್ನು ಮತ್ತೆ ಕಡೆಗೆ ಅಣ್ಣ ಇದು ಜಾತಕದ ನಾಟಕ ಇದ್ದಿರ್ಬೋದು, ಬಟ್ ಲಕ್ಕಿಲಿ ದಟ್ ವಾಸ್ ಮ್ಯಾಚಿಂಗ್. ಓಕೆ, ಮ್ಯಾಚಿಂಗ್ ಆಯ್ತು. ಮತ್ತೆಲ್ಲ ಮದುವೆ ಆಯ್ತು. ಈ ಫೋಟೋ ಇದು ನಮ್ಮ ನೆಕ್ಸ್ಟ್ ಡೇ ಬೀಗರ ಅವತರಣ ರಿಸೆಪ್ಷನ್, ಆರ್ತಕ್ಷತೆ ಅಂತ ಹೇಳ್ತಾರೆ. ಇದು ನಮ್ಮ ಮನೆ, ಊರಿನ ಸಾಸ್ತಾನದ ಐರೋಡಿ ಮನೆ, ಸರಸ್ವತಿ ನಿಲಯ ಅಂತೇಳಿ. ಅಲ್ಲಿ ಇಷ್ಟಿಲ್ಲ ಐ ರಿಮೆಂಬರ್. ಅದು ಆ ಗಿಡ ಎಲ್ಲ ಇತ್ತು, ಕೆಸುವಿನ ಗಿಡ ಅಂತ ಹೇಳ್ತಾರಲ್ಲ, ದೊಡ್ಡದಾಗಿ ಬೆಳೆದಿತ್ತು. ಅದು ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇದು ನಮ್ಮ ಅರ್ಕುಳದ ಈ ಪರಂಗಪೇಟೆಯಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ UT ಖಾದರ್ ಅವರು ಬರುವುದಿತ್ತು, ಆನರೇಬಲ್ ಸ್ಪೀಕರ್ ಅವರು, ಅವರದ್ದು ಕ್ಷೇತ್ರ ಅಲ್ಲಿ. ಹಾಗೆ ಅವರು ಪೂರ್ವಭಾವಿ ಮೀಟಿಂಗ್ ಬರುವಲ್ಲಿ ನಾವಲ್ಲಿ ಅವ್ರಿಗೆ ಕಾಯ್ತಾ ಇದ್ವಿ. ಹಾಗೆ ಒಂದು ಫೋಟೋ ತೆಕ್ಕೊಂಡು ಕ್ಯಾಪ್ಚರ್ ಆಗಿತ್ತು ಆ ಸಂದರ್ಭ ಅಲ್ವಾ ಸರ್? ಎಸ್ ಸರ್, ಬ್ಯೂಟಿಫುಲ್. ಯಾಕಂದ್ರೆ ಇದೆಲ್ಲವೂ ಕೂಡ ಬದುಕಿನ ಪ್ರಮುಖವಾಗಿರುವಂತಹ ಕ್ಷಣಗಳು ಯಾವತ್ತೂ ಕೂಡ ನೆನಪಿನಲ್ಲಿ ಇರ್ಬೇಕು. ಯಾಕಂದ್ರೆ ಬದುಕು ಭಗವಂತ ಕೊಟ್ಟಿರುವಂತಹ ಒಂದು ಗಿಫ್ಟ್ ಇದು ಅಲ್ವಾ, ಉಡುಗೊರೆ. ಅದನ್ನ ಒಂದು ಖುಷಿಯಾಗಿ ನಾವು ಕಳಿಬೇಕು. ಅದಕ್ಕೆ ಹೇಳುದು ಯೋಗ ಅಂತೇಳಿ. ಈಗ ಉದಾಹರಣೆಗೆ ನಾನು ಈಗ ಮನಸ್ವಿನಿ ಆಸ್ಪತ್ರೆ, ಡಾಕ್ಟರ್ ತುಂಗಾಸ್ ಮನಸ್ವಿನಿ ಅಲ್ಲಿ ಸ್ಟಾರ್ಟ್ ಮಾಡಿದಲ್ಲ, ಅದರ ಉದ್ಘಾಟನೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ, ಡಾಕ್ಟರ್ HV ಹಂದೆ 97 ವರ್ಷ, ಈಗ ಅವರಿಗೆ 99. ಆದ್ರೂ ಅವರು ಬ್ಲೆಸ್ ಮಾಡ್ಲಿಕ್ಕೆ ಬಂದಿದ್ರು. ಶ್ರೀಯುತ ನಮ್ಮ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಮಂತ್ರಿಗಳು, ಅವರು ಸಹ ಬಂದಿದ್ರು. ಹಾಗೆ ನಮ್ಮ ಎಲ್ಲ MLAಗಳು ಎಲ್ಲರೂ ಕೂಡ ಬಂದು ನಮ್ಗೆ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಆ ದಿವಸ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಇದು ಸರ್ ನಮ್ದು ಅರ್ಕುಳದಲ್ಲಿರುವಂತಹ, ಅಂದ್ರೆ ದಕ್ಷಿಣ ಕನ್ನಡ's ಒನ್ ಅಂಡ್ ಓನ್ಲಿ ಡೆಡಿಕೇಟೆಡ್ ಹೆಲ್ತ್ ಮೆಂಟಲ್ ಹಾಸ್ಪಿಟಲ್, ಅಂದ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾನಸಿಕ ರೋಗದ ಒಂದು ಆಸ್ಪತ್ರೆ. ಚಿಕಿತ್ಸೆಗಳು, ಆರೈಕೆಗಳು ಎಲ್ಲವೂ ಕೂಡ ಇದೆ. ಅಂದ್ರೆ ನಿಮ್ಮನ್ಸ್ ಬಗ್ಗೆ ನಾವು ಕೇಳಿದೀವಿ. ತದನಂತರ ಆಫ್ಟರ್ ದಟ್ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ, ಉಡುಪಲ್ಲೂ ಕೂಡ, ಕಾಸರಗೋಡಲ್ಲೂ ಕೂಡ, ಮಂಗಳೂರಿನಲ್ಲೂ ಕೂಡ ಎಲ್ಲೂ ಕೂಡ ಇಲ್ಲದಂತಹ ಅತ್ಯಾಧುನಿಕವಾಗಿರುವಂತಹ ಎಲ್ಲಾ ವ್ಯವಸ್ಥೆ ಇರುವಂತಹ ಅರ್ಕುಳದಲ್ಲಿರುವಂತಹ ಹಾಸ್ಪಿಟಲ್. ಎಸ್, ಇದು ಬರ್ತಾ ಇದೆ, ಮೊನ್ನೆ ತಾನೇ ಲೋಕಾರ್ಪಣೆಗೊಂಡಿದೆ. ಬಹಳಷ್ಟು ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ಯಾರೂ ಇಲ್ಲ, ನಾನು ಮಾನಸಿಕ ರೋಗದಿಂದ ಬಹಳಷ್ಟು ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ ಅಂತ ಬಂದಾಗ ಅಂತವರಿಗೆ ಒಂದು ಬಾಳಿಗೆ ಬೆಳಕಾಗಿರುವಂತಹ ಒಂದು ಸಂಸ್ಥೆ, ತಮ್ಮ ಒಂದು ಕನಸಿನ ಕೂಸು. ಏನ್ ಹೇಳ್ತೀರಾ ಸರ್? ಬರ್ತಾ ಇದು ಅದೇ ನಾನು ಹೇಳಿದ, ನನ್ನ ನಿಮಾನ್ಸ್ ಅಲ್ಲಿರುವಾಗಲೇ ನನಗೆ ಒಂದು ಆಸೆ ಇತ್ತು ಈ ತರ ಕರಾವಳಿಲಿ ಮಾಡ್ಬೇಕಂತೇಳಿ. ಅದು ಕೊರೋನಾ ಟೈಮಲ್ಲಿ, ಈಗ ಕೊರೋನಾ ನಮಗೆಲ್ಲ ಒಂದು ಶಾಪ್ ಅನ್ಸಿದ್ರು ಕೂಡ ಅದು ಆ ಒಂದು ಅವಕಾಶ ನಾನು ಬಳಸ್ಕೊಂಡು ಆ ಟೈಮಲ್ಲಿ ಕೊರೋನಾ 9-10 ತಿಂಗಳಲ್ಲಿ ಇದು ಆಯ್ತು, 1 ವರ್ಷದಲ್ಲಿ ರೆಡಿ ಆಯ್ತು. ಎಲ್ಲರೂ ಹೆಲ್ಪ್ ಮಾಡಿ ಅದಾದದ್ದು, ನಾನು ಒಬ್ಬನಿಂದ ಅಲ್ಲ. ಹಾಗೆ ಇದು ಇನಾಗ್ರೇಷನ್ ಕೂಡ ಇವರು ಸೆನೋರಿಟಾ ಮೇಡಮ್ ಅವರು ಸಹ ಬಂದಿದ್ರು. ಅವರು ಶಿ ಈಸ್ ವೆರಿ ಇಫೆಕ್ಟಿವ್ ಇನ್ ಟೇಕಿಂಗ್ ಮೀ ಟು, ಅಂದ್ರೆ ಬೇರೆ ಲ್ಯಾಟಿನ್ ಅಮೆರಿಕ ಇರ್ಬೋದು, ಜಿಂಬಾಬ್ವೆ ಇರ್ಬೋದು, ಜಿಂಬಾಬ್ವೆ ಅವಾರ್ಡ್ ಎಲ್ಲ ಗಾಟ್. ಅದೆಲ್ಲ ಒಂದು ಅದೃಷ್ಟ. ಹಾಗೆ ಎಲ್ಲದೂ ಕೂಡ ಕೂಡಿ ಬಂದು ಅದು ಮನಸ್ಸಿನ ಆಸ್ಪತ್ರೆ ಆಗಿದೆ. ಎಲ್ಲ ಫೆಸಿಲಿಟೀಸ್ಗಳು ಇದೆಯಲ್ಲ ಸರ್ ಮನಸ್ಸಿನ ಹಾಸ್ಪಿಟಲ್? ಅಡಿಕ್ಷನ್ ರಿಹ್ಯಾಬಿಲಿಟೇಷನ್ ಲ್ಯಾಬೊರೇಟರಿ
ಮತ್ತೆ ಈ ಮನೋರೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳು ಅಲ್ಲಿವೆ. ಮತ್ತೆ ಅದ್ರ ಜೊತೆಗೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ, ಆಂಫಿ ಥಿಯೇಟರ್ ಇದೆ, ಫೌಂಟೇನ್ ಇದೆ. ಅಂದ್ರೆ ನಮ್ಮ ಪೇಷಂಟ್ಸಿಗೆ ಈಗ ನಾನ್ 4 ಗೋಡೆ ಮಧ್ಯ ಟ್ರೀಟ್ ಮಾಡಿ ಸಾಕಾಯ್ತು. ಹೌದು. ಹಾಗೆ ಇಲ್ಲಿ ಅವರಿಗೆ ಓಪನ್ ಅಟ್ಮಾಸ್ಫಿಯರ್ ಬೇಕು, ಗಾರ್ಡನ್ ಬೇಕು, ವಾಕ್ ಪಾತ್ ಬೇಕು ಅಂತ ಹೇಳಿ ಒಂದೂವರೆ ಎಕರೆ ಅಷ್ಟು ಅದು ಗಾರ್ಡನ್ನೇ ಮಾಡಿದ್ದೇವೆ. ಹಾಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ. ಒಂದು 1500 ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್? ಹೌದು, ಇದು ಒಟ್ಟಿಗೆ 15 ಎಕರೆ. 15 ಎಕರೆಯಲ್ಲಿ 15 ಎಕರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆ ರೀತಿ ಎಲ್ಲ ಏನಿದೆಯಾ? ಅದು ಸ್ವಿಮ್ಮಿಂಗ್, ಅದು ಇದು ಏನ್ ಸರ್? ಫೌಂಟೇನ್. ಓಕೆ, ಫೌಂಟೇನ್. ಅದ್ರ ಪಕ್ಕದಲ್ಲಿ ಇರೋದು ಆಂಫಿ ಥಿಯೇಟರ್. ಆಂಫಿ ಥಿಯೇಟರ್. ಓಕೆ. ನಾನು ಎಲ್ಲ ಕಡೆ ಹೋದಾಗ ನೋಡುದು ಆಂಫಿ ಥಿಯೇಟರ್ ವಾಸ್ ಅಟ್ರಾಕ್ಟಿಂಗ್ ಮೀ. ಅಂದ್ರೆ ಏನಾದ್ರು ಓಪನ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದು ಒಳ್ಳೆ ಪ್ಲೇಸ್ ಅಂತೇಳಿ. ಹಾಗೆ ಇದು ಅಂದ್ರೆ ನಮ್ಮ ಪೇಷಂಟ್ಸಿಗೆ ಅಲ್ಲಿ ಬರೀ ರೋಗಕ್ಕೆ ಗುಣ ಆಗ್ಲಿಕ್ಕೆ ಮಾತ್ರ ಅಲ್ಲ, ಅವರನ್ನ ಒಂದು ಒಳ್ಳೆ ಒಂದು ಅವರ ಮನಸ್ಸು ಪರಿವರ್ತನೆಗೊಂಡು ಅವರು ಕಂಪ್ಲೀಟ್ ಹುಷಾರಾಗಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹದ್ದು. ಬರೀ ಕಾಯಿಲೆಯನ್ನು ಮದ್ದು ಕೊಟ್ಟು ಇದಲ್ಲ, ಅಲ್ಲಿ ಒಂದು ಗೋಶಾಲೆ ಕೂಡ ಉಂಟು. ಹೌದಾ? ಹೌದು, ಕೌಶೆಡ್ ಉಂಟು. ಅಲ್ಲಿ ದನಗಳು, ಕರುಗಳು. ಯಾಕಂದ್ರೆ ಇನ್ನಿನ್ನು ಬರುವಂತ ಒಂದು ಚಿಕಿತ್ಸಾ ವ್ಯವಸ್ಥೆ ಅಂತ ಹೇಳಿದ್ರೆ ಕೌ ಕಡ್ಲಿಂಗ್, ಪೆಟ್ ಥೆರಪಿ ಅಂತದ್ದೆಲ್ಲ ಇನ್ನು ಬರುವಂತಹದ್ದು. ಅದಕ್ಕೆ ಈಗಲೇ ನಾನು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ನಮ್ಗೆ ಗೊಬ್ಬರ ಬೇಕಲ್ಲ. ಆ ಗೊಬ್ಬರ ಎಲ್ಲಿಂದ ಬರುದು? ನಮ್ಮ ಹಟ್ಟಿಂದ ಬರುತ್ತೆ. ನಮ್ಮ ಕ್ಯಾಂಟೀನಿಗೆ ಅಥವಾ ನಮ್ಮ ಕಿಚನ್ನಿಗೆ ಹಾಲು ಇಲ್ಲಿಂದ ಬರುತ್ತೆ. ಹಾಗೆ ಎಲ್ಲ ಮಲ್ಟಿಪರ್ಪಸ್ ಆಗತ್ತೆ ಅಂತೇಳಿ ಗೋಶಾಲೆಯನ್ನು ಮಾಡಿದ್ದೇವೆ. ಮತ್ತೆ ಎಲ್ಲ ಈಗಾಗಲೇ ಹೇಳಿದಾಗೆ ಒಂದು 1500 ಪ್ಲಾಂಟ್ಸ್ ಅನ್ನ ನಾವಲ್ಲಿ ಅದನ್ನೆಲ್ಲ ಸುಚಿತ ನೋಡ್ಕೊಳ್ಳೋದು. ಅವಳಿಗೆ somehow she got interested in organic farming. ಅವಳು ಬೆಂಗಳೂರಲ್ಲಿ ಬೆಳೆದರೂ ಕೂಡ ಇಲ್ಲಿ ಹಟ್ಟಿ ಮಾಡುವಂತಾಯ್ತು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂತಾಯ್ತು. ಅದನ್ನೆಲ್ಲ ಜವಾಬ್ದಾರಿ ತಕೊಂಡು ಮಾಡ್ತಾ ಇದ್ದಾಳೆ. ಗೈನಕಾಲಜಿಸ್ಟ್ ಆಗಿ ಇಲ್ಲಿದ್ರು, ಅಲ್ಲಿ ಬಂದ್ರು ಅವಳು ಅಡ್ಮಿನಿಸ್ಟ್ರೇಟರ್ ಮತ್ತೆ ಕೇರ್ ಟೇಕರ್ ಆಫ್ ದ ಹೋಲ್ ಥಿಂಗ್, ಡೂಯಿಂಗ್ ಆಲ್ ದಟ್. ಹಾಗೆ ಎಲ್ಲ ನಮ್ಮ ಬೇರೆಯವರು, ಅಣ್ಣನ ಮಗ ಇರ್ಬೋದು, ಅಣ್ಣ ಇರ್ಬೋದು, ಅಣ್ಣನ ಮಗ ನಾಗರಾಜ್ ತುಂಗ ಅಂತ ಅವನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಆಯುಷ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟು ಈಗ ನನ್ಗೆ ಅದು ಒತ್ತಡ ಆಗ್ತಾ ಇಲ್ಲ, ಅವರೆಲ್ಲ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನನ್ಗೆ ಈಗ ಒಂದು ಪೇಷಂಟ್ಸ್ ಅನ್ನು ನೋಡಿ ಅವರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಟೀಮ್ ಸೇರಿ ಮುಂದರ್ಸ್ಕೊಂಡು ಹೋಗುವಂತದ್ದು ನನ್ನದೊಂದು ಉದ್ದೇಶ. ಜೊತೆಗೆ ನೀವು ಮೊದಲನೇದಾಗಿ ಇಲ್ಲಿ ಜ್ಯೋತಿಯಲ್ಲಿ ಅಲ್ವಾ, ಜ್ಯೋತಿಯಲ್ಲಿ ಮನಸ್ವಿನಿ ಕ್ಲಿನಿಕ್ ಆಗಿರುತ್ತೆ ಅದು. ತದನಂತರ ಇಲ್ಲಿ ಅರ್ಕುಳದಲ್ಲಿ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಹಾಸ್ಪಿಟಲ್ ಅಲ್ವಾ ಸರ್? ಸೊ ಈ ಎರಡರಲ್ಲೂ ಕೂಡ ಈಗ ನೋಡಿ, ಇದು ಜ್ಯೋತಿಯಲ್ಲಿರುವಂತದ್ದು ಬಹಳಷ್ಟು ಫೇಮಸ್ ಕೂಡ ಹೌದು, ನಮ್ಮ ನಗರದ ಹೃದಯ ಭಾಗದಲ್ಲಿ ಇರುವಂತದ್ದು. ವಿನಯ ಆಸ್ಪತ್ರೆ ಕೂಡ ಡಾಕ್ಟರ್ ಹಂಸರಾಜ್ ಆಳೋ ಒಟ್ಟಿಗೆ ಒಟ್ಟಿಗೆ ನೋಡ್ತಾ ಇದ್ದೀರಿ. ಓಕೆ. ಮೇಡಮ್ ಅವರು ಕೂಡ, ಡಾಕ್ಟರ್ ಸುಚಿತ್ರಾ ಮೇಡಮ್ ಅವರು ಕೂಡ ಗೈನಕಾಲಜಿಸ್ಟ್ ಹಂಸರಾಜ್ ಆಳೋ ನಿಮ್ಗೆ ಗೊತ್ತು? ಹೌದಪ್ಪ, ಫಿಸಿಷಿಯನ್. ಹೌದು. ಬಟ್ ಹೌ ಸರ್ ಮ್ಯಾನೇಜ್ ಮಾಡುವಂತದ್ದು ಹೇಗೆ ತಮ್ಗೆ ಅಂತ ಹೇಳಿ? ಯಾಕಂದ್ರೆ ಇಲ್ಲೂ ನೋಡ್ಬೇಕು, ಅಲ್ಲೂ ನೋಡ್ಬೇಕು, ಹೇಗೆ ಅನ್ನೋದು. ನಾನು ಇದನ್ನ ಯಾಕೆ ಹೇಳ್ತೇನೆ, ಮಲ್ಟಿಪರ್ಪಸ್ ಅಥವಾ ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಹೇಳ್ತೀವಿ. ಇಸ್ ಇಟ್ ನಾಟ್ ಈಸಿ ಅನ್ನುವಂಥದ್ದು. ಯಾಕಂದ್ರೆ ನಮ್ಗೆ ಬಹಳಷ್ಟು ಕಷ್ಟ. ಅಂದ್ರೆ ನನ್ಗೆ 8 hours ಅಥವಾ ನನ್ನ ಲೈಫ್ ತುಂಬಾ ಕಷ್ಟ, ಬಿಸಿ ಇದೆ. ಬಟ್ ಅಲ್ಲೂ ನೋಡ್ಬೇಕು, ಇಲ್ಲೂ ನೋಡ್ಬೇಕು. ಬಟ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಹೌ ಅನ್ನೋದು ಪಾಸಿಬಲ್? ಅದೊಂದು ಚಾಲೆಂಜ್ ಆಗಿ ತಗೊಂಡಿದ್ದೇನೆ. ಅದು ಶುರುವಿಗೆ ಕಷ್ಟ ಆಗ್ತಿತ್ತು. ಇಲ್ಲಿ ಬಲ್ಮಠದಲ್ಲಿ ಪೇಷಂಟ್ ನೋಡಿ ಅಲ್ಲಿ ಹೋಗಿ, ಈಗ ನಾನು ಅರ್ಕೋಳದಲ್ಲೇ ಇರ್ತೇನೆ. ಬಲ್ಮಠದಲ್ಲಿ ನಮ್ಮ ಕಲೀಗ್ಸ್ ಬರ್ತಾರೆ, ಡಾಕ್ಟರ್ ಸರ್ವೇಶ್ ಮತ್ತೆ ಡಾಕ್ಟರ್ ಜಾರ್ಜ್ ಅಂತ ಅವ್ರು ಬಂದು ನೋಡ್ತಾರೆ. ಮತ್ತೆ ವಿನಯದಲ್ಲಿ ಡಾಕ್ಟರ್ ಹಂಸರಾಜ್ ಅವರು, ಅವರ ನೇತೃತ್ವದಲ್ಲಿ ನಡೀತದೆ. ಮತ್ತೆ ನನ್ನ ಹೆಂಡತಿ ಹೋಗ್ತಾರೆ. ಹಾಗೆ ಅದೆಲ್ಲ ಅವ್ರು ನೋಡ್ಕೊಳ್ತಾರೆ. ನಾನೀಗ ಅರ್ಕೋಳದಲ್ಲಿ ಇದು ಎಸ್ಪೆಷಲಿ ನನ್ನ ಕಾರ್ಡಿಯಕ್ ಇವೆಂಟ್ ಆದ್ಮೇಲೆ ನನ್ನ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ನರಸಿಂಹಪೈ ಅವ್ರು ಹೇಳಿದ್ರು, ಯಾವ್ದಾದ್ರು ಒಂದು ಕಡೆ ನೀವು ಕೂತ್ಕೊಳ್ಳಿ, ಎಲ್ಲ ಕಡೆ ತುಂಬಾ ಆ ಕಡೆ ಈ ಕಡೆ ಓಡಾಡ್ಬೇಡಿ ಅಂತ ಹೇಳಿದ್ರು. ಹೇಗಿದೆ ಸರ್ ಈಗ ಆರೋಗ್ಯ? ಈಗ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಮುಂಚಿನ ಹುರುಪೆಲ್ಲ ಬಂದಿದೆ, ಆದ್ರೆ ಪಕ್ಕ ಇದೆ ಸರ್. ನೋಡೋಣ, ಯಾಕಂದ್ರೆ ಬಹಳಷ್ಟು ಜನರೊಂದು ಹಾರೈಕೆಗಳು ಯಾವತ್ತೂ ಕೂಡ ತಮ್ಮ ಮೇಲೆ ಇದೆ ಸರ್. ಅದಂತೂ 100% ಸತ್ಯ.
ಯಾಕಂತ ಹೇಳಿದ್ರೆ ನನ್ನ ಹಿರಿಯರ ಆಶೀರ್ವಾದ, ದೇವರ ಕೃಪೆ ಮತ್ತೆ ನಮ್ಮ ಪೇಷಂಟ್ಸ್ ಇದು ಬ್ಲೆಸ್ಸಿಂಗ್ಸ್ ಉಂಟಲ್ಲ, ದ್ಯಾಟ್ ಪ್ರಾಬ್ಲಿ ಹ್ಯಾಸ್ ಸರ್ವೈವ್ಡ್ ಮೀ. ಅದರ್ವೈಸ್ ಐ ಡೋಂಟ್ ನೋ. ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಅರ್ಕುಳದಲ್ಲಿದ್ದೆ. ಅಲ್ಲಿಂದ KMC ರೀಚ್ ಹೇಗೆ ಆಯ್ತಂತ ಅದೇನು ನನ್ಗೆ ಗೊತ್ತಿಲ್ಲ. ಅದು ಜಸ್ಟ್ ಅ ಮಿರಾಕಲ್. ಅದ್ರ ಮಧ್ಯದಲ್ಲಿ ರೈಲ್ವೆ ಗೇಟ್ ಬಂದಾಗಿತ್ತು, ಅಲ್ಲೊಂದು 10 ನಿಮಿಷ. ಆಮೇಲೆ ಪಂಪೆಲ್ ಸರ್ಕಲ್ ಹತ್ರ ಬರುವಾಗ ಅದು ಎದೆ ನೋವು ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಐ ಡೋಂಟ್ ನೋ ವೆದರ್ ಐ ವಿಲ್ ರೀಚ್ ಆ್ಯಂಡ್ ಮೇಕ್ ಇಟ್ ಅಂತ. ಏನೋ ಎಲ್ಲ ದೇವರ ಕೃಪೆ, ದೇವರ ಎಲ್ಲ ಹಿರಿಯರ ಆಶೀರ್ವಾದ, ಮತ್ತೆ ಎಲ್ಲ ನಮ್ಮ ಪೇಷಂಟ್ಸ್ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ that has made me to sit in front of you. ಇಲ್ಲ ಸರ್, ನನ್ನ ಭಾಗ್ಯವೂ ಕೂಡ ಹೌದು. ನಾನು ಹೇಳ್ತೀನಿ, ಒಂದು ನನ್ನ ಭಾಗ್ಯವೂ ಕೂಡ ಹೌದು. ಯಾಕಂದ್ರೆ ಬಹಳಷ್ಟು ಜನರು ಹೇಳುವಂತರಿದ್ದಾರೆ. ಯಾಕಂದ್ರೆ ಮಾನಸಿಕ ರೋಗನಂತೂ ಎಷ್ಟು ಕಷ್ಟವನ್ನ ಕೊಡುತ್ತೆ ಅನ್ನೋದು ಗೊತ್ತಿದೆ. ಅದು ನರಕ ಯಾತನೆ. ಆ ಸಂದರ್ಭದಲ್ಲಿ ಇದ್ದಾಗ ನಮ್ಗೆ ಮರುಜನ್ಮ ಕೊಟ್ಟಂತ ದೇವರು ಅಂತ ಹೇಳ್ತಾರೆ ನಿಮ್ಮನ್ನ. ಸೊ ನಿಮ್ಮ ಜೊತೆ ಮಾತಾಡೋದು ನನಗೂ ಕೂಡ ಬಹಳಷ್ಟು ಸಮಯಗಳಿಂದ ಆಸೆ, ಒಂದು ನನ್ನ ಭಾಗ್ಯ. ಸೊ ಆ ಭಾಗ್ಯ ನಮ್ಗೆ ಸಿಕ್ಕಿದೆ ಸರ್. ಬಹಳಷ್ಟು ಜನರ ಒಂದು ಹಾರೈಕೆ ತಮ್ಮ ಮೇಲೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಸರ್, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಹಾಗೆ ನೀವು ಕೂಡ ಚಂದದಲ್ಲಿ, ಐ ಸ್ಟಿಲ್ ರಿಮೆಂಬರ್ ಕೊರೋನಾ ಟೈಮಲ್ಲಿ ನನ್ನ ನೀವು ಇಂಟರ್ವ್ಯೂ ಮಾಡಿದಿರಿ. ಆವಾಗ ಇನ್ಫಾರ್ಮೇಶನ್ಗೆ ಅಥವಾ ಐ ರಿಮೆಂಬರ್ ಯು ಹ್ಯಾವ್ ಸೋ ಮಚ್ ಆಫ್ ಪ್ರಿಪರೇಷನ್ ಯಾವ ಡನ್ ಟು ಎಲ್ಲದ ನೋಡಿ ಎಲ್ಲ ಇದನ್ನೆಲ್ಲ ನೀವು, ಐ ಡೋಂಟ್ ನೋ ಹೌ ಯು ಕಲೆಕ್ಟೆಡ್ ಆಲ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿಲ್ಲ, ಬಹಳಷ್ಟು ಅವರು ಹೆಲ್ಪ್ ಮಾಡಿದ್ದಾರೆ, ಐ ನೋ, ಬಟ್ ಯು ಪ್ರೆಸೆಂಟೆಡ್ ವೆರಿ ವೆಲ್. ಥ್ಯಾಂಕ್ ಯು ಸರ್, ಗ್ರೇಟ್ಫುಲ್. ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ಗೊತ್ತಾ, ನಾವು ಮಾಧ್ಯಮದಲ್ಲಿ ಇದ್ದಾಗ ನಮ್ಗಳಿಗೆ ಸಮಾಜದ ಆಗು ಹೋಗುಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ. ಆ ಸಂದರ್ಭಗಳಲ್ಲಿ ಬಹಳಷ್ಟು ಜನರು ತಮ್ಮ ಬಗ್ಗೆ ಹೇಳಿದ್ದಿದೆ, ಯಾಕಂದ್ರೆ ನಮ್ಗೆ ಪುನರ್ಜನ್ಮ ಕೊಟ್ಟಂತಹ ದೇವರು ಅಂತ ಹೇಳಿ. ಸೊ ಆ ರೀತಿ ಇದ್ದಾಗ ಬಹಳಷ್ಟು ಖುಷಿ ಇದೆ ತಮ್ಮ ಒಂದು ಸೇವೆಯ ಬಗ್ಗೆ ಸರ್. ಭೂಮಿ ಪೂಜೆಯನ್ನ ಮಾಡುವಂತಹ ಸಂದರ್ಭ ಇದು ಯಾವುದಕ್ಕೆ ಸರ್? ಯಾಕಂದ್ರೆ ಮನೆ ಕಟ್ಟುವ ಮನೆಗೆ. ಓಕೆ ಓಕೆ. ಇದು ಇಲ್ಲಿ ಶಿವಬಾಗಲ್ಲಿ ನಮ್ಮ ಮನೆ ಪ್ರಾರಂಭ ಮಾಡುವಾಗ ಅದು ಐ ಥಿಂಕ್ 2005ನೇ ಇಸ್ವಿಯಲ್ಲಿ ನಾವು ಗುದ್ದಿಲು ಪೂಜೆ ಮಾಡಿ 2006ಕ್ಕೆ ಮನೆ ಕಟ್ಟಿದ ಸಂದರ್ಭದಲ್ಲಿ ಇದು ಅಲ್ವಾ, 20 ವರ್ಷದ ಹಿಂದಿನ ಒಂದು ಫೋಟೋ ಅಲ್ವಾ ಸರ್? ಜೊತೆಗೆ ಒಂದು ಬದುಕಿನಲ್ಲಿ ಒಂದು ನೆಲೆ ನಿಲ್ಬೇಕಂದ್ರೆ ಒಂದು ಮನೆ ಇರಬೇಕು ಅನ್ನುವಂತ ಎಲ್ಲ ಒಂದು, ಈಗ ಕೂಡ ಅದೇ ಮನೆಯಲ್ಲಿ ಇದ್ದೇವೆ ಅಲ್ವಾ. ಜೊತೆಗೆ ಸರ್ ಇದು ಬರ್ತಾ ಇದೆ ನೋಡಿ, ಇದು ನನ್ನ ಫಸ್ಟ್ ಕಾರ್. ಓಕೆ. ಇದನ್ನು ತಗೊಂಡದ್ದು 1997ರಲ್ಲಿ. ಓಕೆ ಓಕೆ. ಅದು ನಾನು ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಕೈಲಿ ಸ್ವಲ್ಪ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಾದ ಮೇಲೆ EMI ಕಟ್ಟಬೇಕಲ್ಲ. ಹೌದೌದು. ಹಾಗೆ ನಾನು ಸಂಬಳದಲ್ಲಿ ಆಗ್ತಿರ್ಲಿಲ್ಲ. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಕಾರ್ ತಗೊಂಡು, ಅಷ್ಟವರೆಗೆ ಕೈನೆಟಿಕ್. ಫಸ್ಟ್ ಗಾಡಿ ಯಾವ್ದು ಸರ್ ತಮ್ಮಲ್ಲಿ? ಕ್ಯಾನೆಟಿಕ್ ಹೋಂಡಾ ಫಸ್ಟ್ ಗಾಡಿ. ಓಕೆ. ಎಷ್ಟು ಕೊಟ್ರಿ ಯಾವಾಗ ಕ್ಯಾನೆಟಿಕ್ ಹೋಂಡಕ್ಕೆ? ಆಗ 13,000 ರೂಪಾಯಿ. 13,000. ಓಕೆ ಓಕೆ. ಫಸ್ಟ್ ಅದು ಹೊಸತಕ್ಕೆ 13,000 ಇತ್ತು ಅವಾಗ? ಅದು ಅಲ್ಲಲ್ಲ, ಸೆಕೆಂಡ್ ಹ್ಯಾಂಡ್. ಓಕೆ. ಕ್ಯಾನೆಟಿಕ್ ಹೋಂಡಾ. ಸೀನಿಯರ್ ಡಾಕ್ಟರ್ ಏಕನಾಥ್ ಪೈ ಅಂತ ಇದ್ರು, ಅವರು ಆಸ್ಟ್ರೇಲಿಯಾಕ್ಕೆ ಹೋಗುವಾಗ ಅದನ್ನ ನನಗೆ ಕೊಟ್ಟು ಹೋದ್ರು ಅವರು. 13,000ಕ್ಕೆ ಕ್ಯಾನೆಟಿಕ್ ಹೋಂಡಾ ತಗೊಂಡ್ರಿ ಫಸ್ಟ್ ಗಾಡಿ. ತದನಂತರ ಯಾವ ಗಾಡಿ ಸರ್? ಇದು ಓಕೆ. ಇದು 800 ಅಂತ, ಮಾರುತಿ 800. ಓಕೆ ಓಕೆ ಓಕೆ. ಅದು ಕೂಡ ಬ್ಯಾಂಕ್ ಲೋನ್ ತಗೊಂಡಿದ್ದು. ಆವಾಗ ಐ ಮಸ್ಟ್ ಹ್ಯಾವ್ ಪೇಡ್ ಸಮ್ 25,000 ಇರ್ಬೋದೇನೋ. ಗಾಡಿಗೆ ಅಂದ್ರೆ 25,000 ರೇಟ್ ಇತ್ತು ಸರ್? ಅಲ್ಲ, ಆವಾಗ 1 lakh ಇತ್ತು. 75% ಇಲ್ಲಿನ ಬ್ಯಾಂಕಿನ EMI. ಹಾಗೆ ಅಂದ್ರೆ EMI ಕಟ್ಲಿಕ್ಕೆ ಧೈರ್ಯ ಬಂದ ಮೇಲೆ ಕಾರ್ ತಗೊಂಡು. ಓಹೋ ಅಲ್ವಾ. ಆ ಕಾರಲ್ಲಿ ಒಂದು ಜಾಲಿ ರೈಡ್ ಸರ್. ಹೌದು ನೋಡಿ. ಆ ಕಾರಲ್ಲಿ ಶ್ರವಣಬೆಳಗೊಳ ಅಲ್ಲೆಲ್ಲ ಹೋಗಿದ್ದೀರಿ? ಬೇಲೂರು, ಹಳೆಬೀಡು ಅದೆಲ್ಲ ಹೋಗಿದ್ದೇವೆ. 9280. K19 9280 ಅಲ್ವಾ. ಫಸ್ಟ್ ಕಾರನ್ನು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸರ್? ತದನಂತರ ಯಾವ್ದು ಸರ್ ಗಾಡಿ ತಗೊಂಡ್ರಿ? ತದನಂತರ ಆಮೇಲೆ ಸುಮಾರು ಯಾವ್ದೆಲ್ಲ ಬಂತು ಸರ್? ಇದು ಮ್ಯಾಟಿಸ್ ಬಂತು, ಮಾರುತಿ 800 ಫಸ್ಟ್ ಅಲ್ವಾ. ನೀವು ಅದೇ ಹೇಳುವಂತ, ನೀವು ಮತ್ತೆ 4-5-6 ಗಾಡಿ ಬಂತು. ಈಗ ಕಿಯಾ ಉಂಟು, ಮತ್ತೆ ಬೆಲೆನೂ ಕೂಡ ನನ್ನ ಹೆಂಡತಿ ಬೆಲೆನೂ ತಗೊಂಡಿದ್ದಾಳೆ. ಈಗ ಅದೆರಡು ಸರಿ ನೆನ್ಪುಂಟು. ಮಧ್ಯದಲ್ಲಿ ಸುಮಾರು ರಿಡ್ಸ್ ಎಲ್ಲ ಬಂದಿದೆ, ಅದೆಲ್ಲ ಅಷ್ಟು ನೆನಪಿಲ್ಲ. ಯಾವಾಗ ತಕೊಂಡದಂತ ಸಹ ನೆನಪಾಗುತ್ತೆ. ಪ್ರಥಮ ಗಾಡಿ ಖಂಡಿತ ನೆನಪಿರುತ್ತೆ 100ಕ್ಕೆ 100. ಯಾಕಂದ್ರೆ ತಾವು ಎಷ್ಟೇ ಲಕ್ಸುರಿ ಕಾರ್ ತೆಗೆದುಕೊಳ್ಳಿ, ಆದ್ರೆ ಫಸ್ಟ್ ತೆಗೆದುಕೊಂಡಂತಹ ಕಾರ್ ಅದು ನಮ್ಗೆ ಯಾವತ್ತೂ ಕೂಡ ನೆನಪಿನಲ್ಲಿ. ಎಂಜಾಯ್ಮೆಂಟ್ ಆಫ್ ದ ಬೆಸ್ಟ್ ಅಲ್ವಾ. ಇದೊಂದು ಸುಂದರವಾಗಿರುವಂತಹ ಫೋಟೋ ಬರ್ತಾ ಇದೆ ಸರ್. ಎಸ್ ಸರ್, ಇದು ನೆನಪಿದ್ಯಾ? ಆಕ್ಚುಲಿ ನನ್ನ
ಹೆಂಡತಿಯ ಅಣ್ಣನ ಫ್ಯಾಮಿಲಿ ಜೊತೆಗೆ ನಾವು ಪಿಕ್ನಿಕ್ ಹೋಗಿದ್ದು. ಇಲ್ಲಿ ನಾವು ಅವರಿಗೆ ಮನೇಲೆಲ್ಲ ಕುಕಿಂಗ್ ಮಾಡಿರ್ತಾರಲ್ಲ ನಮ್ಮ ನೋಡ್ಕೊಳಿಕ್ಕೆ, ಅಲ್ಲಿ ಹೋದಾಗ ನಮ್ದು ಒಂದು ಪ್ರಯತ್ನ, ನಾವು ಕುಕಿಂಗ್ ಮಾಡಿ. ನೀವು ಕುಕಿಂಗ್. ಅದು ಸುಚಿತ್ರನ ಅಣ್ಣ ಮತ್ತೆ ಅಣ್ಣನ ಮಗ. ಓಕೆ ಓಕೆ ಓಕೆ. ಅವನೀಗ ಆಸ್ಟ್ರೇಲಿಯಾದಲ್ಲಿ ಅವನು ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದು ಆಸ್ಟ್ರೇಲಿಯಾದ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಬ್ಯಾಚುಲರ್ ಮಾಡಿ ಮತ್ತೆ ಕಡೆ ಈಗ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಈಗ ಪ್ರಜ್ವಲ್ ಅಂತ ಬಿಗ್ ನೇಮ್ ಇಂಟರ್ನ್ಯಾಷನಲಿ ಟೇಕನ್ ಅಸೈನ್ಮೆಂಟ್ಸ್, ಈಸ್ ಎನ್ ಆಡಿಟರ್ ಈಗ. ಸೊ ನಾವು ಪಿಕ್ನಿಕ್ಗೆ ಹೋದಾಗ ಇದು ಹಾಲಿಡೇಸಿಗೆ ಹೋದಾಗ ನಾವು ಮಧ್ಯಾಹ್ನ ನಾವು ಕುಕ್ ಮಾಡೋದು. ಓಕೆ, ಅಡುಗೆ ಕೋಣೆಯಲ್ಲಿ ಪುರುಷರ ಸಾಮ್ರಾಜ್ಯ. ಅದು ನೆನಪಿ ಬರ್ತದೆ. ಲಾಸ್ಟ್ ನಾನಿಂದ ಅಲ್ಲ, ಕುಕಿಂಗ್ ಮಾಡ್ತಾ ಇದ್ರೆ ಸರ್ ಅಥವಾ ಫೋಟೋಕ್ಕೆ ಪೋಸ್ಟ್ ಕೊಟ್ಟರೆ ಹೇಗೆ? ವಿ ಡಿಡ್ ಸಮ್ ಐ ಥಿಂಕ್ ಏನೋ ಆಮ್ಲೆಟ್ ಅಥವಾ ಸಮಥಿಂಗ್ ಮಾಡಿದಿರಿ? ಮಾಡಿದೆ. ಓ ಇಲ್ಲ ಸರ್, ಇದೆಲ್ಲ ಬೇಕು. ಯಾಕೆ ಗೊತ್ತಾ, ನೀವು ಡಾಕ್ಟರ್ ಆಗಿರ್ಬೋದು ವೃತ್ತಿಯಲ್ಲಿ, ಒಂದು ಖ್ಯಾತ ಅಲ್ವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಬಟ್ ಇನ್ನೊಬ್ರು ಮತ್ತೊಂದು ಸಾಧನೆ ಮಾಡಿರ್ಬೋದು. ಆದ್ರೆ ಮನೆಯಲ್ಲಿ ನಮ್ಮವ್ರ ಜೊತೆ ನಾವು ಹೇಗೆ ಇರ್ತೀವಿ ಇಷ್ಟು ಫ್ರೆಂಡ್ಲಿ ಆಗಿ ಇಂಪಾರ್ಟೆಂಟ್ ಅಲ್ವಾ ಸರ್? ಇದು ನೋಡಿದಾಗ ನಂಗೆ ಏನೋ ಅದು ಮುಖ್ಯ ಅಂತ ಅನ್ಸ್ತು ನನಗೆ, ಅಲ್ವಾ? ಹೌದು, ನಾವು ನಮ್ಮನ್ನು ಪ್ರೀತಿಸ್ಬೇಕು. ಸೆಲ್ಫ್ ಲವ್. ಎಸ್. ನಾವು ಏನೇ ಮಾಡ್ತೀವಲ್ಲ, ಇಷ್ಟೆಲ್ಲ ಮಾಡ್ತೀವಲ್ಲ, ನೀವು ಸಾಧನೆ ಅಂತ ಹೇಳ್ತೀರಿ. ಆ ಸಾಧನೆ ಯಾಕೆ ಮಾಡ್ತೀವಿ? ನಮ್ಮ ಆತ್ಮ ತೃಪ್ತಿಗೋಸ್ಕರ, ನಮ್ಗೆ ಸಂತೋಷ. ಐ ಶುಡ್ ಫೀಲ್ ಗುಡ್. ನಿಜ ನಿಜ. ಐ ಶುಡ್ ಎಂಜಾಯ್. ನಿಜ. ಆಗ ಹೇಳಿದ್ರಿ ಇಷ್ಟು ಕೆಲಸ ಹೇಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಕೆಲಸ ಮಾಡ್ಲಿಕ್ಕೆ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕೆಲಸ ಅಂತೇಳಿ ಮಾಡೋದಲ್ಲ, ಅದು ನನ್ನ ಪ್ಯಾಷನ್. ಅದರಲ್ಲಿ ಸಂತೋಷ ಕಂಡ್ಕೊಂಡ್ರೆ ನಾನು 100 ಅಲ್ಲ 200 ಪೇಷಂಟ್ ನೋಡಿದ್ರು ನನ್ನ ನಗಾಡ್ತಿರ್ಬೇಕು, ಅಲ್ವಾ? ಹೌದು. ಅಂದ್ರೆ ಯು ವಿಲ್ ಎಂಜಾಯ್ ದಟ್. ಫ್ಯಾಕ್ಟ್. ದಟ್ಸ್ ಪಾಸಿಬಲ್. ಅಂದ್ರೆ ಅದೆಲ್ಲ ಯಾಕೆ ಮಾಡ್ತೇವೆ ಸಾಧನೆ? ಅಲ್ಟಿಮೇಟ್ಲಿ ನಮ್ಮ ಸಂತೋಷಕ್ಕೋಸ್ಕರ. ಫ್ಯಾಕ್ಟ್ ಫ್ಯಾಕ್ಟ್. ನಮ್ಗೆ ಐ ಶುಡ್ ಬಿ ಹ್ಯಾಪಿ. ನಮ್ಮ ಹ್ಯಾಪಿನೆಸ್ ಮಾಡೋದಲ್ವಾ? ಪಕ್ಕ. ಹೌದು. ವೈ ಡು ವಿ ಡೂ ದಟ್? ಬಿಕಾಸ್ ವಿ ಲವ್ ಅವರ್ ಸೆಲ್ಫ್. ಎಸ್. ಐ ಲವ್ ಮೈ ಸೆಲ್ಫ್. ಫಸ್ಟ್ ಇಫ್ ಐ ಲವ್ ಮೈ ಸೆಲ್ಫ್, ಐ ಕ್ಯಾನ್ ಲವ್ ಅದರ್ಸ್. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. 100ಕ್ಕೆ 100 ಅಲ್ವಾ? ಅಂಡ್ ಇಫ್ ಯು ಲವ್ ಅದರ್ಸ್, ಅದನ್ನ ನಿಮ್ಗೆ ರಿಟರ್ನ್ ಲವೇ ಬರುತ್ತೆ. ಫ್ಯಾಕ್ಟ್. ವಾಟ್ ಯು ನಾವೇನ್ ಕೊಡ್ತೀವಿ ಅದೇ ಸಿಗುತ್ತೆ. ಯು ಗೆಟ್ ಇನ್ ಡಬಲ್. ಕರೆಕ್ಟ್ ಅಲ್ವಾ? ಅದು ವಾಪಸ್ ಅದೇ ನನ್ಗೆ ಬಹುಶಃ ಅದು ಪ್ರೇರಣೆ ಕೊಟ್ಟಿದ್ದು. ಮತ್ತೆ ಇನ್ನೊಂದು, ಯಾವಾಗ ನಗಾಡ್ತಿರ್ಬೇಕು. ಕರೆಕ್ಟ್ ಕರೆಕ್ಟ್. ಸ್ಮೈಲ್ ಇಸ್ ದ ಗ್ರೇಟೆಸ್ಟ್. ಇದನ್ನೆಲ್ಲ ನಾನು ಡಾಕ್ಟರ್ CN ಮಂಜುನಾಥ್ ಅಂತ ಕೇಳಿದ್ರು. ಹೌದಪ್ಪ. ಈಗ ನಮ್ಮ ಅವ್ರು ಜಯದೇವದಲ್ಲಿ ಡೈರೆಕ್ಟರ್ ಆಗಿದ್ರು. ಅವ್ರ ಹತ್ರ ಮಾತಾಡುವಾಗ ಅವ್ರು ಇದನ್ನೆಲ್ಲ ಹೇಳ್ತಾರೆ. ಹಾಗೆ ಅವರಿಂದ ಕೂಡ ನಾನು ಅದನ್ನೆಲ್ಲ ಕಲ್ತ್ಕೊಂಡೆ. ಅವ್ರು ಹೇಳುದು, ಸ್ಮೈಲ್ ಇಸ್ ದ ಗ್ರೇಟೆಸ್ಟ್ ಅಸೆಟ್ ವಾಟ್ ಯು ಕ್ಯಾನ್ ಹ್ಯಾವ್. ಸ್ಮೈಲಿಗೆ ದುಡ್ಡು ಕೊಡ್ಬೇಕಾ? ಐ ಸ್ಮೈಲ್ ಅಟ್ ಯು ಸ್ಮೈಲ್ ಬೇಕಲ್ಲ. ಇದಕ್ಕೆ ಲ್ಯಾಂಗ್ವೇಜ್ ಇದೆಯಾ? ನಿಜ ಇಲ್ಲ. ಲ್ಯಾಂಗ್ವೇಜ್ ಇಲ್ಲ. ಒಂದು ಪ್ರಕೃತಿ, ಮತ್ತೊಂದು ದೇವ್ರು ಅಂತ ಹೇಳ್ತೀವಿ. ತಾವು ದೇವ್ರ ನಂಬ್ತೀರಾ? ಖಂಡಿತ ಕಂಡ್ತೀರಾ? ದೇವ್ರು ಅನ್ನುವಂಥದ್ದು ಇದೆ. ಖಂಡಿತ. ಅದು ದೇವರನ್ನು ನಂಬುದು ಅದೊಂದು ಕಾನ್ಸೆಪ್ಟ್. ಅದು ದೇವಸ್ಥಾನದಲ್ಲಿಯೇ ದೇವರಿದ್ದಾರೆ ಅಂತೇಳಿ ಹೋಗಿ ನಂಬುದು ಅಂತೇಳಿ ಅಲ್ಲ. ಈಗ ನಾವು ಬೆಳೆದು ಬಂದಂತ ಒಂದು ವಾತಾವರಣದಿಂದಾಗಿ ನಮ್ಗೆ ಓಕೆ, ನಮ್ದು ಪುರೋಹಿತ ಮನೆತನ, ಮನೆ ಹತ್ರ ನಮ್ಗೆ ಮನೆದು ದೇವರು. ದೇವಸ್ಥಾನಕ್ಕೆ ಫಸ್ಟ್ ನಾವು ಇದೆಲ್ಲ ಬ್ರಷಿಂಗ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಸುತ್ತು ಬಂದೆ ಮತ್ತೆ ಕಾಫಿ ಕುಡಿಬೇಕು. ಆ ತರ ಕಲ್ಚರಲ್ಲಿ ಬೆಳೆದಾಗ ಆಟೋಮೆಟಿಕ್ಲಿ ಕಲ್ಚರಲ್ ಇನ್ಫ್ಲುಯೆನ್ಸ್ ಇರುತ್ತೆ. ಆದ್ರೆ ಈ ಫೀಲ್ಡಿಗೆ ಬಂದ್ಮೇಲೆ ಅದೊಂದು ಕಾನ್ಸೆಪ್ಟ್ ಅಂತ ಗೊತ್ತಾಯ್ತು. ಅದೊಂದು ಕಾನ್ಸೆಪ್ಟ್. ಆದ್ರೆ ಅದು ಮಾಡಿಕೊಂಡದ್ದನ್ನ ಬಿಡ್ಲಿಕ್ಕೂ ಆಗುದಿಲ್ಲ. ಕರೆಕ್ಟ್. ದಟ್ ವಿಲ್ ಫಾಲೋ. ಯಾಕೆ ಅದೊಂದು ನಮ್ಮ ಸೈಕ್ಯಾಟ್ರಿಯಲ್ಲಿ ಹೇಳಿದ ಒಂಥರ ಆಬ್ಸೆಷನ್ ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವರು ನೋಡೋದು, ಇಲ್ಲಿದೆ ದೇವ್ರಿಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ, ಅದು ಸಂಕುಚಿತ ಅಷ್ಟೇ. ಆದ್ರೆ ಐ ಬಿಲೀವ್ ನಮ್ಮ ಒಂದು ಕಾನ್ಸೆಪ್ಟನ್ನು ಇಟ್ಕೊಳ್ಲಿಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಅದೆಲ್ಲ ಮಾಡೋದು, ಅದು ಅಲ್ಟಿಮೇಟ್ಲಿ ಇಟ್ ಗಿವ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಹ್ಯಾಪಿನೆಸ್. ಕರೆಕ್ಟ್ ಅಷ್ಟೇ. ನಾನು ಮಾಡಿದ್ದೇನೆ, ದೇವ್ರ ನೊಟ್ಟಿಗಿದ್ದಾರೆ, ದೇವ್ರ ಆಶೀರ್ವಾದ ಇದೆ, ದೇವ್ರ ಕೃಪೆ ಇದೆ, ನಂಬಿಕೆ ಫೇತ್ ಅಷ್ಟೇ. ನಾಟ್ ಬಿಯಾಂಡ್ ದಟ್. ಅದು ಮಾಡದೇ ಇದ್ರೆ ಅದೆಲ್ಲ ಮಿತ್ಸ್, ಅದೆಲ್ಲ ಇಲ್ಯೂಷನ್ಸ್. ಅದೆಲ್ಲ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಏನಾದ್ರು ಅನಾಹುತ ಆಗುತ್ತೆ, ಅದೆಲ್ಲ ಕೋಇನ್ಸಿಡೆಂಟಲ್ಲಿ ಏನಾದ್ರೂ ಆದ್ರೆ ಅದನ್ನ ನಾವು ನಂಬಿ ಬಿಡ್ತೀವಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನಿಲ್ಲ. ದೇವಸ್ಥಾನಕ್ಕೆ ಹೋಗದಿದ್ರು ನೀವು ಒಳ್ಳೇದು ಮಾಡ್ತೀರಿ, ದೇವಸ್ಥಾನಕ್ಕೆ ಹೋದ್ರು
ಇನ್ನು ಹೆಚ್ಚು ಶ್ರದ್ಧೆಯಿಂದ ಒಳ್ಳೆ ಮಾಡ್ತಾರೆ. ಅಲ್ವಾ? ಮೇ ಬಿ ನಿಮ್ಗೆ ದೇವಸ್ಥಾನಕ್ಕೆ ಹೋದ್ರೆ ಅಥವಾ ಒಂದು ಮನಸ್ಸಿಗೆ ಒಂದು ಹೆಚ್ಚಿನ ಒಂದು ನೆಮ್ಮದಿ ಸಿಗತ್ತೆ, ಶಕ್ತಿ ಸಿಗತ್ತೆ, ಖುಷಿ ಸಿಗತ್ತೆ, ಮಾಡುವ ಕೆಲಸದಲ್ಲಿ ಹೆಚ್ಚು ಶ್ರದ್ಧೆ ಬರುತ್ತೆ. ಹೌದು, ದೇವ್ರು ನೋಡ್ತಾನೆ ಅಂತ ಒಂದು ಭಯ ಕೂಡ ಇರುತ್ತೆ. ಹೌದು, ಅವಾಗ ಏನಾದ್ರೂ ನಾನು ರಾಂಗ್ ಮಾಡುವಾಗ ಅಯ್ಯೋ ಸರಿಯಲ್ಲ ಅಂತ ಒಂದು ಪ್ರಜ್ಞೆಗೋಸ್ಕರ ಅದು ದಟ್ಸ್ ವಾಟ್ ಇಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಫೇತ್ ಇನ್ ಗಾಡ್. ಅದೇ ಅತಿರೇಕ ಮಾಡಿದ್ರೆ ಅಯ್ಯೋ ದೇವರು ಹೀಗೆ ಮಾಡಿದ್ರೆ ತಪ್ಪಾಗ್ತದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ರೆ ತಪ್ಪಾಗತ್ತೆ, ಹಾಗೆ ಅದು ಗಿಲ್ಟ್ ಬರುತ್ತಲ್ಲ, ದಟ್ ಈಸ್ ನಾಟ್ ಕರೆಕ್ಟ್. ಓನ್ಲಿ ಇಟ್ ಶುಡ್ ಬಿ ಟೇಕನ್ ಎಸ್ ದ ಪಾಸಿಟಿವ್ ಎನರ್ಜಿ, ಪಾಸಿಟಿವಿಟಿ. ಏನ್ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಒಳ್ಳೇದಾಗುದಿಲ್ಲ, ಖಂಡಿತ ಒಳ್ಳೇದಾಗ್ತದೆ. ಆದ್ರೆ ನಮ್ಗೆ ಅದು ಆ ಒಂದು ಕಾನ್ಸೆಪ್ಟ್ ಇರೋ ಕಾರಣ ಶ್ರದ್ಧೆ ಬರ್ಬೇಕಾದ್ರೆ ಮಾಡ್ತೇವೆ. ಈಗ ಉದಾಹರಣೆಗೆ ನಾನು ಇಷ್ಟು ನಂಬ್ತೇನಲ್ಲ, ನನ್ನ ಹೆಂಡತಿ ನಂಬುದಿಲ್ಲ. ಶಿ ವಾಂಟ್ ಬಿಲೀವ್ ಇನ್ ಗಾಡ್ ಬಟ್ ಶಿ ಫಾಲೋಸ್ ಮೀ. ನಾವು ಯಾವ ದೇವಸ್ಥಾನಕ್ಕೆ ಹೋದ್ರು ಬರ್ತಾಳೆ, ಇಲ್ಲಿಗ ನಮ್ಮ ಊರಲ್ಲಿ ಏನು ಫಂಕ್ಷನ್ ಇದ್ರೆ ಶಿ ಫಾಲೋ ಆಲ್ ದಟ್. ಬಟ್ ಶಿ ಬಿಲೀವ್ಸ್ ಇನ್ ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ. She believes in that. I too believe, but because of my upbringing, ಎರಡನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದೇನೆ. ಅದು there is something beyond our capacity ಅಂತ ನಾನು ಐ ಬಿಲೀವ್. ಯಾಕಂದ್ರೆ beyond our capacity, ಖಂಡಿತ there is some power is there. It is maybe a nature. Correct. It is the nature. Or it may be a ನೀವು ವಿಧಿ ಅಂತ ಹೇಳ್ಬೋದು, ಏನೋ ನಿಮ್ಮ ಫಾರ್ಚೂನ್ ಲಕ್ ಅಂತ ಹೇಳ್ಬೋದು, ಅಥವಾ ನಿಮ್ಮ ಗ್ರಹಗತಿ ಅಂತ ಹೇಳ್ಬೋದು. ಸಿ ದಿಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಬಿಲೀವ್ ಇನ್. ಅದಕ್ಕೆ ಫೇತ್ ಅಂತ ಹೇಳೋದು ಅಷ್ಟೇ. ಅದಕ್ಕೆ ಏನ್ ಬೇಸಿಸ್? ನೀವು ಸೈಂಟಿಫಿಕ್ ಆಗಿ ಹೋದ್ರೆ ಅದಕ್ಕೆ ಏನು ಕಾರಣ ಕಾಣೋದಿಲ್ಲ, ಅನ್ಸೈಂಟಿಫಿಕ್ ಆಗಿ ಕಾಣ್ತದೆ. ಆದ್ರೆ ದರ್ ಇಸ್ ಸಮಥಿಂಗ್ ವಿಚ್ ಈಸ್ ಪ್ರಾಬ್ಲಿ ಇನ್ ಟರ್ಮ್ಸ್ ಆಫ್ ನೇಚರ್. ಈಗ ಬೆಳಿಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ದೇರ್ ಇಸ್ ಸಮಥಿಂಗ್. ಮಳೆಗಾಲಕ್ಕೆ ಮಳೆ ಬರುತ್ತೆ, ಬೇಸಿಗೆಗಾಲಕ್ಕೆ ಬಿಸಿಲಿರುತ್ತೆ, ನದಿಯಲ್ಲಿ ನೀರು ತುಂಬಿ ಹರಿಯುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ, ಸೆಕೆಗಾಲ ಬರ್ತದೆ. ಅಂದ್ರೆ ನಮ್ಮ ಹೋಲ್ ಲೈಫ್ ಈಸ್ ಸೆಂಟರ್ಡ್ ಅರೌಂಡ್ ದಿಸ್ ನೇಚರ್, ಪ್ರಕೃತಿ. ಆ ಪ್ರಕೃತಿಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ದಾಗೆ ಅದನ್ನ ಗೌರವಿಸಿ ಅದನ್ನ ಆಕ್ಸೆಪ್ಟ್ ಮಾಡಿ, ಈಗಾಗಲೇ ಹೇಳಿದ್ನಲ್ಲ, ಲೈಟ್ ಆರ್ ಏರ್ ಆರ್ ಇದು ನೀರು, ಇದೆಲ್ಲ ಉಂಟಲ್ಲ, ಇದೆಲ್ಲ ಪ್ರಕೃತಿ ನಮಗೆ ಕೊಟ್ಟಿರುವಂತದ್ದು. ಅದನ್ನ ನಾವು ರೆಸ್ಪೆಕ್ಟ್ ಫುಲ್ಲಿ ತಕೊಂಡು ಅದರಲ್ಲಿ ನಾವು ಅದನ್ನ ಶ್ರದ್ಧೆಯಿಂದ ಬದುಕು ಮಾಡಿದ್ರೆ ದಟ್ ಇಸ್ ವಾಟ್ ಈಸ್ ಹ್ಯಾಪಿನೆಸ್ ಇದೆ. ಮತ್ತೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಈ ಹ್ಯಾಪಿನೆಸ್ ಉಂಟಲ್ಲ, ಅದು ಎಲ್ಲಿ ಹೊರಗಡೆ ಸಿಗುದಿಲ್ಲ. ನೀವು ಯಾವ ದೇಶಕ್ಕೆ ಹೋಗಿ ಎಷ್ಟೆಲ್ಲ ಸುತ್ತಿದ್ದೇನಲ್ಲ, ಮತ್ತೆ ನಮ್ಗೆ ಅನ್ಸು ನಮ್ಮನೆಲ್ಲವೇ ಬೆಸ್ಟ್ ಅನ್ನಲ್ಲ. ಇಲ್ಲಿರುವಷ್ಟು ಹ್ಯಾಪಿನೆಸ್ ಎಲ್ಲಿ ಇಲ್ಲ, ಇಲ್ಲಿರುವಷ್ಟು ಫ್ರೀಡಮ್ ಎಲ್ಲಿ ಇಲ್ಲ. ಸೊ ನಿಮ್ಮ ನಲ್ವೇ, ಯಾಕಂದ್ರೆ ನಿಮ್ಮವ್ರು ಇದ್ದಾರೆ ಇಲ್ಲಿ, ಯಾಕಂದ್ರೆ ನೀವು ಇಲ್ಲಿ ಹಂಚ್ಕೊಳ್ಬಹುದು, ಫ್ರೀಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ನಿಮ್ಮ ಅಂದ್ರೆ ಯು ಕ್ಯಾನ್ ಬಿ ಫ್ರೀ ವಿತ್ ಇದು. ಬೇರೆ ಎಷ್ಟೇ ಲಕ್ಸುರಿ ಇದ್ರೂ ಕೂಡ ಅಲ್ಟಿಮೇಟ್ಲಿ ಮನಸ್ಸಿಗೆ ಒಂದು ಹ್ಯಾಪಿನೆಸ್ ಅಂತ ಇರೋದು ನಿಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಂಡಾಗ. ಸೊ ಅಲ್ಟಿಮೇಟ್ಲಿ ನಾನು ಹೇಳುದೇನಂತ ಹೇಳಿದ್ರೆ, ಈ ಆರೋಗ್ಯ ಮತ್ತೆ ನೆಮ್ಮದಿ ಉಂಟಲ್ಲ, ಅದು ನಮ್ದು ಜವಾಬ್ದಾರಿ ಅಲ್ವಾ? ಅದನ್ನ ನಮ್ಮ ಒಂದು ಅದು ರಿಕ್ವೈರ್ಮೆಂಟ್ ಆಲ್ಸೋ. ಈಗ ಇಫ್ ಐ ಡೋಂಟ್ ಲುಕ್ ಆಫ್ಟರ್ ಮೈ ಸೆಲ್ಫ್ ಅಂಡ್ ಮೈ ಹ್ಯಾಪಿನೆಸ್, ಹೂ ಎಲ್ಸ್ ವಿಲ್ ಲುಕ್ ಆಫ್ಟರ್? 100% ಮೈ ಹೆಲ್ತ್ ಅಂಡ್ ಮೈ ಹ್ಯಾಪಿನೆಸ್ ಮೈ ರೆಸ್ಪಾನ್ಸಿಬಿಲಿಟಿ. ಪಕ್ಕ ನೋ ಡೌಟ್. ನಮ್ಮ ಮನೆ ಪರಿಸರ, ನಿಮ್ಮ ಮನೆ ಅಂದ್ರೆ ಇಲ್ಲಿ ಪ್ರಥಮವಾಗಿದ್ದದ್ದು ತಮ್ಮ ಮನೆ. ಹಾಗಾದ್ರೆ ಇದು ದೇವಸ್ಥಾನ, ಇದು ನಾವು ಕಲಿತ ಶಾಲೆ, ಈಗ ಹೊಸದಾಗಿ ಕಟ್ಟಿ ಅದೇ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ನಾವು ಕಲ್ತದ್ದು, ಸೈಂಟ್ ಆಂಟನಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ. ಅಲ್ಲಿ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಅದು ಕೋಇನ್ಸಿಡೆಂಟ್ ನೋಡಿ, ಒಂದು ರಸ್ತೆ ಆ ಕಡೆ ಚರ್ಚ್, ರಸ್ತೆ ಈ ಕಡೆ ದೇವಸ್ಥಾನ ಒಂದು ಚರ್ಚ್. ನಾವ್ ಎರಡರಲ್ಲಿಯೂ ಕೂಡ ಎರಡು ವಾತಾವರಣದಲ್ಲಿ ನೀವಾಗ ಹೇಳಿದ್ರಿ ಕೈ ಮುಗ್ದುಕೊಂಡು ಹೋದ್ವಿ ಅಂತ ಹೇಳಿ. ದಟ್ಸ್ ವಾಟ್ ಇಸ್ God has given us the gift. Correct. I was born in that area, which is so powerful.
ಸೋ ಬ್ಲೆಸ್ಡ್ ಅಲ್ವಾ? ಒಂದು ಕಡೆ ಚರ್ಚ್, ಒಂದು ಕಡೆ ದೇವಸ್ಥಾನ, ಅಲ್ವಾ? ಮೇ ಬಿ ಡಿಫ್ರೆಂಟ್ ರಿಲಿಜನ್, ಕರೆಕ್ಟ್ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಸೇ ದಟ್ ಸೇಮ್ ಮೆಸೇಜ್ ಅಲ್ವಾ? ಎಸ್ ಸರ್. ಅದರಿಂದ ಈ ಒಂದು ವಾತಾವರಣದಲ್ಲಿ ಬೆಳೆದದ್ದು ನನ್ನ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿ ಶಾಲೆ, ಆ ಶಾಲೆಯಲ್ಲಿ ಶಾಲೆ ಅಂದ್ರೆ ಮನೆ ಇದ್ದಾಗೆ ಇತ್ತು. ಯಾಕಂದ್ರೆ ನಾವು ಶನಿವಾರ ಮಧ್ಯಾಹ್ನ ಅಥವಾ ಆದಿತ್ಯವಾರ ಇರ್ಲಿ ರಜೆ ಇದ್ರು ಕೂಡ ಅಲ್ಲಿ ಹೋಗ್ತಿದ್ವಿ. ಹತ್ರ ಅಲ್ವಾ, ಇಲ್ಲೇ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಹೋಗಿ ಆ ಚರ್ಚ್ ಅಲ್ಲಿ ಅಲ್ಲಿ ಬಟ್ಲರ್ ಅಂತ ಇರ್ತಾರೆ, ಅಲ್ಲಿ ಪ್ರೀಸ್ಟ್ ಪಾದರ್ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬ ಬಟ್ಲರ್ ಇರ್ತಾರೆ. ಅವರಿಗೆ ಮಸ್ಕ ಹಾಕೊಂಡು ಅಲ್ಲಿ ಗಂಟೆ ಹೊಡೆದು ಕೂಡ ಮಾಡ್ತಿದ್ರು. ದೊಡ್ಡ ಗಂಟೆ ಇದು ಟೈಮಿಗೆ ಅದೇ ನಮ್ಗೆ ಒಂಥರ ಖುಷಿ. ಹೌದು. ಮತ್ತೆ ಅದೊಂದು ಚೇಂಜ್. ಅಲ್ಲಿ ನಮ್ಗೆ ರಿಲಿಜನ್ ಬಗ್ಗೆ ಎಂತ ಇಲ್ಲ, ಎಲ್ಲ ನಾವು ಅಲ್ಲಿ ಹೋಗಿ ಕನ್ಫೆಷನ್ ಮಾಡ್ತಾ ಇದ್ವಿ, ಅಂಚೆ ಗುರು ನಮ್ಮನೇಲಿ ಏನಾದ್ರು ಫಂಕ್ಷನ್ ಆದ್ರೆ ಅಲ್ಲಿದ್ದು ಟೀಚರ್ಸ್ ಎಲ್ಲ ನಮ್ಮನೆಗೆ ಬರ್ತಾ ಇದ್ರು. ಅಂದ್ರೆ ಅಷ್ಟೊಂದು ಸೌಹಾರ್ದ ವಾತಾವರಣ ಇತ್ತು. ಇದು ನಿಮ್ಮ ಮನೆ ಆಗಿದ್ರೆ ನೋಡಿ. ಇದು ಹೌದು, ಇದು ನಿಮ್ಮ ಮನೆ. ಹೌದು. ಇದು ಆಮೇಲೆ ಇದು ರಿನೋವೇಷನ್ ಮಾಡಿದ ಮನೆ ಇದು. ನಾವು ಒರಿಜಿನಲ್ ಮನೆ ನಾವು ಹುಟ್ಟಿ ಬೆಳೆದದ್ದೆಲ್ಲ ಅದು ಮುಂಚಿನ ಮನೆ ಇತ್ತು. ಅದನ್ನು ತೆಗೆದು ಅದನ್ನು ಅದೇ ಜಾಗದಲ್ಲಿ ನನ್ನ ನಾಲ್ಕನ ಅಣ್ಣ ಅದು ಅವರು ಹೊಸ ಮನೆ ಕಟ್ಟಿ ಅಲ್ಲಿ ಇದ್ದಾರೆ. ಈಗ ಅಣ್ಣ ಇಲ್ಲ. ಈ ಟೆಂಪಲ್ ಅಲ್ಲಿ ನಾವು ಹೋಗಿ ಕುತ್ಕೊಳ್ಳೋದು ಒಂದೊಂದು ಸಲ. ಬ್ರಹ್ಮಲಿಂಗೇಶ್ವರ ಟೆಂಪಲ್. ಓಂ ನಮಃ ಶಿವಾಯ. ಇದು ನಿಮ್ಮದೇ ಟೆಂಪಲ್ ಸರ್? ಇದು ಹೌದು, ನಮ್ಮ ಮನೆದು. ತಮ್ಮ ಮನೆದು ತುಂಗರ ಮಠ ಅಂತ ಹೇಳ್ತೀವಿ. ತುಂಗ ಅಂತ ಹೇಳಿದ್ರೆ ನಮ್ದು ಸರ್ ನೇಮ್ ಅದು. ಅಲ್ಲಿ ಎಲ್ಲರ ತುಂಗರ ಮನೆಗಳೆಲ್ಲ ಇದೆ. ಅಲ್ಲಿ ಒಂದು ಇದು ದೇವಸ್ಥಾನ. ಸೊ ತಂದೆಯವರು ಪುರೋಹಿತರಾಗಿದ್ರು ಇಲ್ಲಿ. ಹೌದು ಅಲ್ವಾ? ಜೊತೆಗೆ ತಾವು ಕೂಡ ಮಕ್ಕಳಾಗಿದ್ದಾಗ ನಾವೆಲ್ಲ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟಿದ್ದೇವೆ ಅಲ್ವಾ? ಸೋಮವಾರ ಮಂಡೆ ಈಶ್ವರನಿಗೆ ಅದು ಪ್ರಶಸ್ತ ದಿನ. ಆ ದಿವಸ ತುಂಬಾ ಜನ ಬರುವವರು. ಆಗ ಬಂದಾಗ ನಮ್ಮ ಪೂಜೆ ಅಂದ್ರೆ ಬೈ ಟರ್ನ್ ಬೇರೆ ಬೇರೆ ಮನೆಯವರದ್ದು ಪೂಜೆ ಅಧಿಕಾರ ಅಂತ ಬರುತ್ತೆ. ನಮ್ಮ ಮನೆದು ಪೂಜೆದ ಅಧಿಕಾರ ಬಂದಾಗ ನಾವಲ್ಲಿ ಎಲ್ಲ ನಾವೇ ಎಲ್ಲ ನೋಡ್ಕೊಳ್ಲಿಕ್ಕೆ, ತೀರ್ಥ ಪ್ರಸಾದ ಕೊಡ್ಲಿಕ್ಕೆ ನಾವೆಲ್ಲ. ಅಲ್ಲಿ ನಮ್ಮ ಟೀಚರ್ ಬಂದ್ರು ಅವ್ರಿಗೆ ನಾವು ಪ್ರಸಾದ ಕೊಡುದು, ನಮ್ಮ ಫ್ರೆಂಡ್ಸ್ ಬಂದ್ರು ನಾವು ಕೊಡುದು. ಕೆಲವರ ಮುಜುಗರ ಆಗ್ತಿತ್ತು, ಆದ್ರೂ ಕೂಡ ಅದೊಂದು ಪ್ರೌಡ್ ಸರ್. ಅದು ಪ್ರೌಡ್ ಫೀಲ್. ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ ಅಲ್ವಾ? ಇನ್ನು ನೆನಪಿದೆ, ನಾವಲ್ಲಿ ಈ ಸೋಣೆ ತಿಂಗಳಲ್ಲಿ ಸೋಣೆ ಆರತಿ ಎಲ್ಲ ಮಾಡುವಾಗ ನಾವೆಲ್ಲ ಅಲ್ಲಿ ಈ ಸೋಣೆ ಇದಕ್ಕೆ ಬತ್ತಿ ಹಾಕ್ಲಿಕ್ಕಿರ್ತದೆ. ಆ ಬತ್ತಿ ಹಾಕಿದ್ರೆ ಒಂದು ಹಲಗೆ ಬತ್ತಿ ಹಾಕಿದ್ರೆ 5 ಪೈಸೆ ಹಾಗೆ ಸಿಗ್ತಾ ಇತ್ತು. ಪಾಕೆಟ್ ಮನಿ ಅಲ್ವಾ? ಅದಕ್ಕೆ ಕೂಡ ಮತ್ತೆ ಅದನ್ನೆಲ್ಲ ಸೇರಿಸಿ 30 ದಿವಸ, 1 ತಿಂಗಳು ಸೋಣೆ ಆರ್ತಿ. ಅದ್ರಲ್ಲಿ 1 ದಿವಸ ಮಕ್ಕಳ ಸೋಣೆ ಆರ್ತಿ ಅಂತ ಮಾಡ್ತಾ ಇದ್ವಿ ಅದೇ ಟೆಂಪಲ್ ಅಲ್ಲಿ. ನಾವೆಲ್ಲ ಹಣ ಎಲ್ಲ ಡೊನೇಷನ್ಸ್ ಎಲ್ಲ ಕೇಳ್ಕೊಂಡು ಬಂದು ಮಾಡಿ ಆವಾಗ ಒಂದು 50 ರೂಪಾಯಿ ಎಲ್ಲ ಡೊನೇಷನ್ ಕೊಟ್ಟು 50 ರೂಪಾಯಿ ಗ್ಯಾದರ್ ಮಾಡಿದೆ ಅಂತೇಳಿ ವಿಜೃಂಭಣೆ. ನಿಜ ಸರ್ ಅಲ್ಲ? ಮತ್ತೆ ಪ್ರತಿ ಸೋಮವಾರ ಸಂಜೆ ನಾವಲ್ಲಿ ಭಜನೆ ಮಾಡ್ತಾ ಇದ್ವಿ. ಆ ಭಜನೆಗೆ ಅಲ್ಲಿನ ಅಕ್ಕಪಕ್ಕದವರೆಲ್ಲ, ಅದು ನಮ್ಮ ತುಂಗರ ಮನೆಯವರು ಮಾತ್ರ ಅಲ್ಲ, ಎಲ್ರು. ಉದಾಹರಣೆಗೆ ಈಗ ಇವರು ನರೇಂದ್ರ ನಾಯಕ್ ಎಕ್ಸ್ಪರ್ಟ್ ಅವರು ನಮ್ಮ ಮನೆ ಎದುರುಗಡೆ ಸಾಸ್ತಾನ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ರು ಸರ್. ಅವರು ನಾಯಕರು ಇರ್ಬೋದು, ನರೇಂದ್ರ ನಾಯಕ್ ಇರ್ಬೋದು, ಅವ್ರ ಅಣ್ಣಂದ್ರಲ್ಲ, ಅವ್ರ ಅಕ್ಕಂದ್ರು, ಅವರ ಮನೆಯವರೆಲ್ಲ ಅವರು ಕೂಡ ತಬಲಾ. ಹೌದು, ಅವರು ಅಲ್ಲಿ ಭಜನೆಗೆ ಅಲ್ಲಿ ಬರ್ತಾ ಇದ್ರು. ಸೋಮವಾರ ಸಂಜೆ ಭಜನೆ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಭಜನೆ ಆದ್ಮೇಲೆ ಬಾಳೆಹಣ್ಣನ್ನ ಪೀಸ್ ಮಾಡಿ ನಾವೆಲ್ಲ ಹಂಚಿಕೊಳ್ತಾ ಇದ್ವಿ. ಸಿ ದಟ್ ಇಸ್ ಸಮಥಿಂಗ್ ವಿಚ್ ಪ್ರಾಬ್ಲಿ ಓಕೆ ಕಾನ್ಸೆಪ್ಟ್ ಆಫ್ ಅದು ದೇವರು ಅಂತೇಳಿ ಅಲ್ಲ, ಅದು ಒಟ್ಟು ಒಂದು ಸಂದರ್ಭ, ಒಂದು ಅವಕಾಶ. ಆಗ ನಾವೆಲ್ಲ ಮತ್ತೆ ಬೇರೆ ದಿವಸ ಎಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ದೇವರ ಅನುಗ್ರಹ ಅಂತೇವಲ್ಲ, ಅದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ತುಂಬಾ ಅದೊಂದು ನಂಬಿಕೆ. ಅದು ಕಾನ್ಸೆಪ್ಟ್ ಆದ್ರೂ ಸಮೇತ ಅದ್ರಲ್ಲಿ ಏನೋ ಒಂದು ಶಕ್ತಿ ಇದೆ. ಸಮಥಿಂಗ್ ಬಿಯಾಂಡ್ ಅವರ್ ಇದು ನಾನೇ ಮಾಡ್ತೇನೆ ಅನ್ನೋದು ಉಂಟಲ್ಲ, ಅದು ಅಹಂಕಾರ ಆಗ್ತದೆ. ನಾನ್ ಮಾಡ್ತೇನೆ,
ಅವ್ರು ಮಾಡಿಸ್ತಾರೆ ಅಂತ ಹೇಳುದು ಓಕೆ. ಈಗ ಪ್ರಾಯ ಆದ್ಮೇಲೆ 60 ವರ್ಷ ಕಳೆದ್ಮೇಲೆಲ್ಲ ಅಯ್ಯೋ ಎಲ್ಲ ಇದು ದೇವರ ಕೃಪೆ, ದೇವರದ್ದು ಮಾಡಿಸೋದಂತ ಹೇಳ್ತೇವೆ. ಆದರೂ ಸಹ ದರ್ ಇಸ್ ಸಮಥಿಂಗ್ ಕಾಲ್ಡ್, ನಾವು ಎಲ್ಲದೂ ಕೂಡ ನಾವು ಮಾಡಿದ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದು. ಕರೆಕ್ಟ್. ಆದರೆ ನಮಗೆ ಅದು ದೇವರ ಕೃಪೆ ಇದ್ರೆ ಅದು ಶ್ರದ್ಧೆ ಜಾಸ್ತಿ ಬಂದು ನಾವು ಮಾಡುವ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಔಟ್ಕಮ್, ಅದರದ್ದು ಔಟ್ಕಮ್ ವಿಲ್ ಬಿ ಪಾಸಿಟಿವ್. ಕರೆಕ್ಟ್. ಅದು ಪ್ರೇರಣೆ ಕೊಡ್ತದೆ ಅಂತ ಹೇಳ್ಬೋದು. ಕರೆಕ್ಟ್. ಎಸ್ ಸರ್. ನಾನು ಯಾಕೆ ಈ ವಿಚಾರವನ್ನ ಕೇಳಿದೆ ಅಂತ, ದೇವರು ಅಂತೇಳಿ ಈ ದೇವರ ಸ್ವರೂಪ ನಾನು ಕಾರ್ಯಕ್ರಮ ಪ್ರಥಮ ಬಾರಿ ಹೇಳಿದ್ದೆ. ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನರು ತಮ್ಮ ಕೈಗುಣ ಅಥವಾ ದೇವರ ಕೈಗುಣ ಇದೆ ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಅವ್ರು ಮುಟ್ಟಿದ್ರೆ ಸಾಕು ಸರಿ ಆಗ್ತದೆ, ಆರು ಒಂಜಿ ತೂಂಡಾಂಡ್ ಅವರನ್ನು ನೋಡಿದ್ರೆ ಸಾಕು, ಅವ್ರನ್ನ ಮಾತಾಡಿದ್ರೆ ಸಾಕು, ನನ್ನ ರೋಗ ಗುಣ ಆಯ್ತು ಅನ್ನುವಂತಹ ಮನಸ್ಥಿತಿಗಳಿದೆ. ಮಾತ್ರ ಅಲ್ಲ, ಅದು ಸತ್ಯವೂ ಕೂಡ ಆದಂತಹದ್ದುಗಳು ಇದೆ. ಸೊ ಈ ಒಂದು ಕೈಗುಣ, ದೇವರ ಕೈಗುಣ ಅನ್ನುವಂಥದ್ದು, ಅದು ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಹಾರೈಕೆ ಇದ್ರೆ ಒಳ್ಳೇದಾಗ್ತದೆ. ಖುಷಿ ಇದೆ ಸರ್, ನಿಜವಾಗ್ಲೂ ಬಹಳಷ್ಟು ಖುಷಿ ಇದೆ. ಯಾಕಂದ್ರೆ ತಾವು ಸಾಸ್ಥಾನದಿಂದ ಬರ್ತೀರಿ, ಬಹಳಷ್ಟು ಬಡ ಕುಟುಂಬದಿಂದ ಬಂದವರು ತಾವು. ಅಷ್ಟು ಕಷ್ಟಪಟ್ಟು ಕಲಿತು ಇದೀಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನೋರೋಗ ವೈದ್ಯರಾಗಿ ಬಹಳಷ್ಟು ಜನರ ಸಮಸ್ಯೆಗಳು, ಮನೋರೋಗಿಗಳ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟಿದ್ದೀರಿ. ಎಲ್ಲಿ ತನಕ ಅಂತ ಬಂದಾಗ ಈ ಮನೋರೋಗ ಅನ್ನುವಂಥದ್ದು ನಾವು ಒಂದು ದಿನ ಮಾತಾಡಿ ಮುಗಿಸುವಂಥದ್ದಲ್ಲ. ಯಾಕಂದ್ರೆ ಅಷ್ಟು ತುಂಬಾ ವೈಡ್ ರೇಂಜ್ ಆಗಿರುವಂತಹ ಒಂದು ವಿಚಾರಧಾರೆಗಳಿವೆ, ಸಮಸ್ಯೆಗಳಿವೆ. ಅದರ ಬಗ್ಗೆ ಮಾತಾಡೋಣ. ಮತ್ತಷ್ಟು ಅವಕಾಶಗಳು ಸಿಕ್ಕಿದಾಗ ಸರ್, ಮತ್ತಷ್ಟು ಅಂತಹ ಭಾಗಿಗಳು ನಮ್ಗೆ ಸಿಗ್ಲಿ ಅನ್ನೋದು ನಾನು ಕೇಳ್ಕೊಳ್ತಾ ಇರುವಂತದ್ದು. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಶ್ ತುಂಗ ಐರೋಡಿ ಸರ್ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಅವರ ಒಂದು ಬದುಕಿನ ಜರ್ನಿ ಈಗಾಗಲೇ ಹೇಳಿದ್ದಾರೆ. ಯಾವ ರೀತಿ ಕಷ್ಟದಿಂದ ಬಂದಂತಹ ವ್ಯಕ್ತಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಮನೋರೋಗ ವೈದ್ಯರಾಗಿ, ಮನೋರೋಗ ಶಾಸ್ತ್ರಜ್ಞರಾಗಿ ಅವರು ಬೆಳೆದು ಬಂದಂತಹ ರೀತಿ ರೋಚಕವಾಗಿರುವಂತಹ ಕತೆ. ಈ ನಂಬಿಕೆಗಳ ನಡುವೆ, ಈ ಕಷ್ಟಗಳ ನಡುವೆ ಮನುಷ್ಯ ಬದುಕಬೇಕು, ಜೊತೆಗೆ ಬದುಕನ್ನ ಜೀವಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಉತ್ಸಾಹದಿಂದ, ಉಲ್ಲಾಸದಿಂದ ಬದುಕಿದಂತಹ ವ್ಯಕ್ತಿ. ಇವರ ಕೈಯಲ್ಲಿ ದೇವರ ಕೈಗುಣವನ್ನ ಕಂಡಂತಹ ನಮ್ಮ ಕರಾವಳಿ ಭಾಗದ ಜನರು. ಸಣ್ಣ ಗೌರವ ನಿಮ್ಮವರು. ಸಾಸ್ಥಾನದಿಂದ ಬಂದಂತಹ ವ್ಯಕ್ತಿ, ಬಡ ಕುಟುಂಬದಲ್ಲಿ ಹುಟ್ಟಿ ಜನಿಸಿದಂತಹ ಇವರು ಬೀದಿ ದೀಪದಲ್ಲಿ ಓದಿ ಕಷ್ಟಪಟ್ಟು ಕಲಿತು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನೋರೋಗ ವೈದ್ಯರಾಗಿ ಬಹಳಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹವರು ನಮ್ಮ ಮಂಗಳೂರಿನ, ನಮ್ಮ ತುಳುನಾಡಿನ, ನಮ್ಮ ಕರಾವಳಿ ಭಾಗದ ಹೆಮ್ಮೆ ಡಾಕ್ಟರ್ ರವೀಶ್ ತುಂಗ ಐರೋಡಿ ಅವರು. MBBS, GPM, MD, ಸೈಕ್ಯಾಟ್ರಿ, ಬಹಳಷ್ಟು ಪ್ರತಿಷ್ಠಿತ ಪ್ರಶಸ್ತಿಗಳು, 3.5 ದಶಕಗಳ ಕಾಲ ವೈದ್ಯಕೀಯ ಸೇವೆ, 3.5 ದಶಕಗಳ ಕಾಲ ಬೋಧನಾ ಅನುಭವ, ಮನೋರೋಗದಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತಹ ಅದೆಷ್ಟೋ ಜನರಿಗೆ ಬದುಕಿಗೆ ಬೆಳಕಾದಂತಹ ವ್ಯಕ್ತಿ, ಅದೆಷ್ಟೋ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ವ್ಯಕ್ತಿ. ಜೊತೆಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಇಂದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ. ಜೊತೆಗೆ ಜಿಂಬಾಬ್ವೆ ಸರ್ಕಾರದಿಂದ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಡಾಕ್ಟರ್ ರವೀಶ್ ತುಂಗ ಐರೋಡಿ ಅವರು. ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀವಿ. ತಮ್ಮ ಮುಂದೆ ಒಂದು ದೀಪ ಕಾಣ್ತಾ ಇದೆ ಸರ್. ಯಾಕಂದ್ರೆ ಆ ದೀಪದ ಮೂಲಕ ನೀವು ಬಹಳಷ್ಟು ಜನರ ಬದುಕನ್ನ ಬೆಳಗಿಸಿದಿರಿ. ಯಾವ ರೀತಿ ಅಂತ ಬಂದಾಗ ಈ ಮನೋರೋಗ ಅನ್ನೋದು ದೊಡ್ಡ ಪಿಡುಗು. ಮನಸ್ಸನ್ನ ಗೆದ್ರೆ ಇಡೀ ಜಗತ್ತನ್ನ ಗೆಲ್ತಾನಂತೆ. ಯಾವ ದೊಡ್ಡ ಸಾಧನೆಯನ್ನು ಕೂಡ ಮಾಡಬಹುದು, ಮನಸ್ಸೊಂದು ಕಂಟ್ರೋಲ್ ಇದ್ರೆ, ನಮ್ಮ ಹತೋಟಿಯಲ್ಲಿದ್ರೆ, ಆದರೆ ಅದೇ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಆ ಸಂದರ್ಭ ಅದೆಷ್ಟೋ ಜನ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ತಾವು ಅವರ ಬದುಕಿಗೆ ಪುನರ್ಜನ್ಮವನ್ನು ಕೊಟ್ಟಿದ್ದೀರಿ, ಅವರ ಬದುಕಿಗೆ ಬೆಳಕಾಗಿದ್ದೀರಿ. ಅದಕ್ಕೋಸ್ಕರ ದೀಪ ಸರ್. ಇವೆಲ್ಲರ ಜೊತೆಗೆ ಅದೆಷ್ಟೋ ಜನರು ವೈದ್ಯಕೀಯ ವಿದ್ಯಾರ್ಥಿಗಳು, ಸಹಸ್ರಾರು ವೈದ್ಯಕೀಯ ವಿದ್ಯಾರ್ಥಿಗಳ ಬದುಕಲ್ಲೂ ಕೂಡ ತಾವು ವೈದ್ಯರಾಗಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವರ ಬದುಕನ್ನು ಬೆಳಕಿಸಿದಿರಿ. ಬಹಳಷ್ಟು ಜನರು ತಾವು ಒಂದು ಮನಸ್ವಿನಿ ಅನ್ನುವಂತಹ ಒಂದು ಹಾಸ್ಪಿಟಲ್ ತುಂಬಾ ದೊಡ್ಡ ಮಟ್ಟದಲ್ಲಿ ತೆರೆಯುವ ಮೂಲಕ ಅದೆಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದಿರಿ. ಬಹಳಷ್ಟು ಜನರ ಬದುಕನ್ನ ಬೆಳಕಾಗಿಸಿದ್ರಿ. ಅದಕ್ಕೋಸ್ಕರ ದೀಪದ ಒಂದು ಬೆಳಕು ತಮಗೆ ಒಂದು ಕೊಡುಗೆಯಾಗಿ ಸರ್. ಎಷ್ಟು ಖುಷಿ ಇದೆ ಸರ್, ಎಷ್ಟು ಸಾರ್ಥಕತೆ ಇದೆ ಇದರಲ್ಲಿ. ತುಂಬ ಖುಷಿ ಇದೆ, ತುಂಬ ಸಾರ್ಥಕತೆ ಇದೆ. ಇದು ನಾನು ದೇವರು ಕೊಟ್ಟ ಅವಕಾಶ, ಹಿರಿಯರ ಆಶೀರ್ವಾದ, ಮತ್ತೆ ಇದೇನು ಅತಿಶಯೋಕ್ತಿ ಅಂತ ಹೇಳುವುದಿಲ್ಲ, ಎಲ್ಲ ಬ್ಲೆಸ್ಸಿಂಗ್ಸ್. ಎಲ್ಲಿ ಒಳ್ಳೆ ಮನಸ್ಸಿರ್ತದೆ ಅಲ್ಲಿ ಮತ್ತೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರ್ತದೆ, ಮಾಡುವ ಕೆಲಸ ನಾವು ಪ್ಯಾಷನ್ ಅಂತ ಏನು ಹೇಳ್ತೇವೆ ಅದಿರ್ತದೆ, ಅಲ್ಲಿ ಜಯ ಇರ್ತದೆ. ಆ ಒಂದು ಅವೇರ್ನೆಸ್ ಜನರಿಗೆ ಬಂದಿದೆ ಅಲ್ಲ ಅನ್ನುವಂಥದ್ದು ಒಂದು ನನ್ನ ಒಂದು ಅದು ಖುಷಿಯ ಕಾರಣ. ಮತ್ತೆ ಅಂದರೆ
ಏನ್ ಮಾನಸಿಕ ರೋಗಿ ಜಾಸ್ತಿ ಆಗ್ಬೇಕಂತ ನಾನು ಹಾರೈಸೋದಲ್ಲ, ಅದ್ರ ಬಗ್ಗೆ ಅರಿವು ಬರಬೇಕು. ಅರಿವು ಬಂದು ಅವರಿಗೆ ಇದನ್ನು ಮುಕ್ತಿ ಸಿಗಬೇಕು. ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಮಾನಸಿಕ ರೋಗ ಇದ್ದವರು ಎಲ್ಲೆಲ್ಲೋ ಹೋಗಿ ಅದು ಹೋಮ ಈ ಹೋಮ ಅಲ್ಲಿ ಕೇಳೋದು ಇಲ್ಲಿ ಕೇಳೋದು ಪ್ರಶ್ನೆ ಕೇಳೋದು, ಅದೆಲ್ಲ ಏನು ನಾನು ತಪ್ಪಂತ ಹೇಳೋದಿಲ್ಲ. ಅವರ ಬಳಲಿಕೆಯಿಂದ ಮುಕ್ತಿ ಸಿಗಬೇಕಂತೇಳಿ ಅವರ ಅಥವಾ ಅವರ ಮನೆಯವರ ಏನೆಲ್ಲ ಹುಡ್ಕೊಂಡು ಹೋಗ್ತಾರೆ. ಅದು ನಾನು ಚಿಕ್ಕಂದ್ರಿಂದಲೇ ನೋಡಿದವನು ಸಣ್ಣದಿಂದ. ಇದರ ಬಗ್ಗೆ ನಾನು ಬೇರೆಯವ್ರಿಗೆ ತಿಳಿದವ್ರ ಹತ್ರ ಅದನ್ನು ಡಿಸ್ಕಸ್ ಕೂಡ ಮಾಡಿದೆ. ಉದಾಹರಣೆಗೆ ಅಮರ್ಪಾಡಿ ಕೇಳಿರ್ಬೋದು. ಹೌದು, ಅಮರ್ಪಾಡಿಯಲ್ಲಿ ಮಹಾಕಾಳಿ ಜನಾರ್ದನ ಟೆಂಪಲ್ ಅಲ್ಲಿ ಅವರು ಬಳ್ಳಾಳ್ರು ಅಣ್ಣಾಜಿ ಬಳ್ಳಾಳ್ರು ಅವರು ಹಿರಿಯರು. ಶುಕ್ರವಾರ ಅಲ್ಲಿ ಸಾಯಂಕಾಲ ಅಲ್ಲಿ ಮಹಾಕಾಳಿ ಪ್ರಶ್ನೆಗಳು ಅಂತ ಬರುತ್ತೆ. ಐ ವಾಸ್ ಕ್ಯೂರಿಯಸ್, ಯಾಕಂದ್ರೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಅಣ್ಣನ ಮನೆ ಇರೋದು, ಸ್ವಲ್ಪ 1 ಕಿಲೋಮೀಟರ್ ಅಲ್ಲಿ. ನಾನು ಪ್ರತಿ ಶುಕ್ರವಾರಲ್ಲಿ ಹೋಗಿ ಅಲ್ಲಿ ನೋಡ್ತಿದ್ದೆ ಏನಾಗ್ತದೆ ಏನು. ಅದು ಅಲ್ಟಿಮೇಟ್ಲಿ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅದು ಉತ್ತರ ಅಂದರೆ ಅವರ ಒಂದು ಸಂಜೆ ಮೂಲಕ ಉತ್ತರ ಬರ್ತದೆ. ಅದನ್ನ ಅಣ್ಣಾಜಿ ಬಳ್ಳಾರವರು ಅದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ನನಗೆ ಅದು ಒಂದು ಕುತೂಹಲ ಆಯಿತು, ಅವರು ಹೇಗೆ ಆ ಥರ ಹೇಳ್ತಾರೆ ಅಂತ. ಮತ್ತೆ ಆಮೇಲೆ ಒಂದೊಂದು ಸಲ ಆದಿತ್ಯವಾರ ಸಾಯಂಕಾಲ ನಾನು ಹೀಗೆ ದೇವಸ್ಥಾನಕ್ಕೆ ಹೋಗುವಾಗ ಅವರು ಸಿಗ್ತಿದ್ರು. ಅವರು ಆಗ ಸುಮಾರು ಸಮಯ ನನ್ನ ನೋಡಿ ಅವರು ಕೇಳಿದ್ರು, ಇಲ್ಲಿ ಏನು ಮಾಡ್ತಾ ಇದ್ದಿ ಎಂಥದಂತ. ನಾನು ಹೀಗೆ ಹೇಳಿದೆ, ನಾನು ಸೈಕ್ಯಾಟ್ರಿ MD ಮಾಡ್ತಾ ಇದ್ದೇನೆ ಇಲ್ಲಿ. ಆಗ ಹಾಗೆ ಅವ್ರ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದರು, ಅಲ್ಟಿಮೇಟ್ಲಿ ಇಟ್ ದ ಸೈಕಾಲಜಿ ಡಾಕ್ಟ್ರೆ, ಇಟ್ ದ ವಿ ರೀಡ್ ದೇರ್ ಪ್ರಾಬ್ಲಮ್ ಆ್ಯಂಡ್ ವಿ ಟ್ರೈ ಟು ಫೈಂಡ್ ಸಮ್ ಸೊಲ್ಯೂಷನ್ ಫಾರ್ ದ್ಯಾಟ್. ಕರೆಕ್ಟ್. ಎಲ್ಲರ ಪ್ರಶ್ನೆಗಳಿಗೂ ಏನು ಸಿದ್ಧ ಉತ್ತರ ಅಂತ ಇರುವುದಿಲ್ಲ. ಅವರ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ನಾವು ಮಾಡೋದು ಇದು. ಅದು ಅಲ್ಟಿಮೇಟ್ಲಿ ಇಟ್ ದ ಸೈಕಾಲಜಿ. ಕರೆಕ್ಟ್. ನಿಮ್ಮ ಫೀಲ್ಡನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೇ ಅಂತೇಳಿ ಅವರು ಹೇಳ್ತಾ ಇದ್ರು. ಪಾಪ ಅವರಿಗೆ ಇಲ್ಲ, ಬಟ್ ಅವರ ತತ್ವಗಳು ಉಂಟಲ್ಲ ಅದೆಲ್ಲ ಪ್ರಭಾವ ಬೀರಿತ್ತು ನಮ್ಮ ಮನಸ್ಸಲ್ಲಿ. ಈಗ ಹಿರಿಯಡ್ಕಕ್ಕೆ ಹೋದಾಗ ಅಲ್ಲಿ ಮೈ ಮೇಲೆಲ್ಲ ಬರ್ತದಲ್ಲ, ಅದು ಹಿರಿಯಡ್ಕೆ ಜಾತ್ರೆಯಲ್ಲಿ, ಅದು ಇಡೀ ವರ್ಷದಲ್ಲಿ ಅವರು ಹಿಸ್ಟೀರಿಯಾ ಅಂತ ಹೇಳ್ತಾರೆ, ಮಾಸ್ ಹಿಸ್ಟೀರಿಯಾ, ಎಲ್ಲರೂ ಮೈ ಮೇಲೆ ಬಂದಾಗ ಮಾಡ್ತಾರೆ. ಅದೆಲ್ಲ ಏನದು ನಂಬಿಕೆಯಲ್ಲಿ ಆ ಒಂದು ದಿವಸ ಅವರ ಮನಸ್ಸಿನಲ್ಲಿರುವಂಥದ್ದೆಲ್ಲ ಹೊರಗೆ ಹಾಕಿ ಅವರು ಫ್ರೀ ಆಗುವಂಥ. ಹಾಗೆ ಅದು ಎಲ್ಲ ಸೈಕಲಾಜಿಕಲ್. ಹಾಗೆ ಅದನ್ನೆಲ್ಲ ನೋಡಿ ನನಗೆ ಎನಿಸಿತು, ಮನಸ್ಸನ್ನುವಂಥದ್ದು ಎಷ್ಟು ರೀತಿ ತೊಂದರೆಗೊಳಗಾಗ್ತದೆ, ಎಷ್ಟು ಜನರು ಬಳಲ್ತಾರೆ. ಅವರಿಗೆಲ್ಲ ಸೈಕ್ಯಾಟ್ರಿ ಅಂತೇಳಿ ಟ್ರೀಟ್ಮೆಂಟ್ ಸಿಕ್ಕುದಿಲ್ಲ, ಅವರಿಗೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಎಲ್ಲ ಸಿಕ್ಕುದಿಲ್ಲ. ಅದೇ ಇದು ಬೇರೆ 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 ಥರದಲ್ಲಿ ಹೋಗಿ ಎಲ್ಲರೂ ಒಳ್ಳೇದು ಮಾಡ್ತಾರೆ, ಆದರೆ ಕೆಲವರು ಅದರದ್ದು ಈ ಪರಿಸ್ಥಿತಿಯ ದುರುಪಯೋಗ ಮಾಡ್ಕೊಳ್ತಾರೆ, ಏನು ಖರ್ಚು ಮಾಡ್ತಾರೆ, ಅದನ್ನೇನು ಸಿಕ್ಕುವುದಿಲ್ಲ, ಅಥವಾ ಏನೋ ಬೇರೆ ಥರದಲ್ಲಿ ಅವರು ಬಳಲಿಕ್ಕೆ ಇನ್ನೂ ಜಾಸ್ತಿ ಆಗ್ತದೆ. ಕೆಲವು ಕಡೆ ನಾನು ನೋಡಿದ್ದೇನೆ, ಅವರಿಗೆ ನಮ್ಮ ಮಾನಸಿಕ ರೋಗಿಗಳಿಗೆ ಹೊಡೆಯುವುದು, ಆ ಹೊಡೆತದ ಒಂದು ಹೆದರಿಕೆಯಿಂದ ಅವರು ಸುಮ್ಮನೆ ಆಗ್ತಾರೆ. ಜನರೆನಿಸಿದ ಅವರು ಈಗ ಸರಿಯಾಗಿದ್ದೇನಂತ. ಅದು ಅಲ್ಲ, 4-5 ದಿವಸ 1 ವಾರ ಆದ್ಮೇಲೆ ಮತ್ತೆ ಪುನಃ ಶುರು ಆಗ್ತದೆ. ಅಂದರೆ ಮೆದುಳಿನಲ್ಲಿ ಕೆಮಿಕಲ್ ಚೇಂಜ್ ಆಗಿ ಅವರಿಗೆ ಸೈಕೋಸಿಸ್ ಅಥವಾ ಒಂದು ಕಾಯಿಲೆ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ಹೇಗೆ ಗುಣ ಆಗ್ತದೆ. ಅದನ್ನೆಲ್ಲ ನೋಡಿ ನನ್ಗನ್ಸಿದ್ದು, ಈ ಥರ ಅವೇರ್ನೆಸ್ ಮಾಡಬೇಕು, ಜನರಿಗೆ ಗೊತ್ತಾಗಬೇಕು ಮಾನಸಿಕ ಕಾಯಿಲೆ ಅಂದರೆ ಏನು, ಅದಕ್ಕೆ ಏನು ಪರಿಹಾರ ಯಾವ ಥರದಲ್ಲಿ ಇರ್ತದೆ. ಅದಕ್ಕೆ ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಸಾಂತ್ವನವೂ ಸಾಕಾಗ್ಬೋದು, ಅಥವಾ ಕೌನ್ಸಿಲಿಂಗು ಸಾಕಾಗ್ಬೋದು. ಅಂದರೆ ಅವರ ಮನಸ್ಸಿನಲ್ಲಿರುವಂಥ ಒಂದು ದುಃಖ ಏನಿರುತ್ತೆ ಅದನ್ನು ಹೊರಗೆ ಹಾಕೊಳ್ಬೇಕು. ಹೇಳ್ತಾರಲ್ಲ, ದುಃಖ ಹಂಚಿಕೊಂಡ್ರೆ ಕಮ್ಮಿ ಆಗ್ತದೆ, ಸುಖ ಹಂಚಿಕೊಂಡ್ರೆ ಜಾಸ್ತಿ ಆಗ್ತದೆ ಅಲ್ವಾ? ಹೌದಪ್ಪ, ಖಂಡಿತ. ಅದರಿಂದ ಈ ವೆಂಟಿಲೇಷನ್, ಇದೆಲ್ಲ ಒಂದು ವೆಂಟಿಲೇಷನ್. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ನಾವು ನೋಡ್ತೇವಲ್ಲ, ಮೈ ಮೇಲೆ ಬರುದು, ಅದೆಲ್ಲ ಏನು ಇದು ಪ್ರೇತ ಬರುದು, ನಮ್ಮ ಊರ್ ಕಡೆ ಜಕಣಿ ಬರುದು ಅಂತ ಹೇಳ್ತಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಏನೋ ಒಂದು ಎಲ್ಲ ಅನ್ಫುಲ್ಫಿಲ್ಡ್ ಆಶೆಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ಅದು ಈಡೇರದೇ ಇದ್ದಾಗ ಏನಾಗುತ್ತೆ, ಅವರು ಖಿನ್ನತೆಗೆ ಹೋಗ್ತಾರೆ. ಆ ಖಿನ್ನತೆ ಜಾಸ್ತಿ ಆಗಿ ಅದು ಮತ್ತೆ ಬರ್ಸ್ಟ್ ಆಗುತ್ತೆ. ಈಗ ಒಂದು ಈ ಬ್ಯಾಂಬೂ ಸ್ಟಿಕ್ ಹಿಡಿಕಡ್ಡಿನ ಬೆಂಡ್ ಮಾಡಿ ಒಂದು ಎಷ್ಟು ಮಾಡ್ತೀರಿ, ಆಮೇಲೆ ಹೊಡಿತದೆ ಅಲ್ವಾ? ಹಾಗೆ
ಅದನ್ನು ತುಂಬಿಕೊಂಡು ಟೆನ್ಷನ್, ಅದು ಒತ್ತಡ, ಅದನ್ನು ತುಂಬಿಕೊಂಡು ಜಾಸ್ತಿ ಆಗಿ ಅದು ಖಿನ್ನತೆ ಮೂಲಕವ, ಉದ್ವೇಗದ ಮೂಲಕವ ಏನೋ ಬರ್ಸ್ಟ್ ಆಗಿ ಅದು ಮಾನಸಿಕವಾಗಿ ನಮಗೆ ಕಾಣಿಸುವಂಥದ್ದು ನಾವು ನೋಡೋದು. ಅದೆಲ್ಲ ಅವೇರ್ನೆಸ್ ಜನರಿಗೆ ತಲುಪಬೇಕು. ಹಾಗೆ ನಾನು ಎಷ್ಟೋ ಒಂದು ಕಾರ್ಯಕ್ರಮಗಳು, ಕೆಲವುದು ಡಾಕ್ಟರ್ ಮಾಧವರಾವ್ ಅಂತ ಸೀನಿಯರ್ಸ್ ಮೂಲಕ ಅವರ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದಿದೆ, ಅಥವಾ ಸಿ ಆರ್ ಚಂದ್ರಶೇಖರ್ ಅವರನ್ನು ಕರೆಸಿ ಅವೇರ್ನೆಸ್ ಮಾಡಿದ್ದುಂಟು. ಮತ್ತೆ ಹೆಚ್ಚಿನ ಕಡೆ ನಾನೇ ಹೋಗಿ ನಮ್ಮ ಟೀಮ್ ಒಟ್ಟಿಗೆ ಹೋಗಿ ಅವೇರ್ನೆಸ್, ಅದು ಚರ್ಚಲ್ಲಿ ಇರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು ಅಥವಾ ಜೊತೆಗೆ ಧರ್ಮಸ್ಥಳದಲ್ಲಿ. ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಜನಜಾಗೃತಿ ವೇದಿಕೆ ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಅವರಲ್ಲಿ ನಮ್ಮ ಫ್ರೆಂಡ್ ವಿನ್ಸೆಂಟ್ ಪಾಯಸ್ ಅಂತಿದ್ದಾರೆ, ವಿವೇಕ್ ಪಾಯಸ್ ಅಂತಿದ್ದಾರೆ, ಅವರು ಅದ್ರದ್ದು ಈಗ ಜವಾಬ್ದಾರಿ ತಗೊಳ್ತಾರೆ. ಅವರೊಟ್ಟಿಗೆ ಅವರು ಮುಂಚೆ ಲಿಂಕಲ್ಲಿದ್ದರು, ಲಿಂಕ್ ಡಿ ಅಡಿಕ್ಷನ್, ಅದರ ಮೂಲಕ ನಾವು ಎಷ್ಟೋ ಒಂದು ಜನಜಾಗೃತಿ ಅಂದರೆ ಇದು ವೇದಿಕೆ ಮೂಲಕ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ದೇವೆ. ಅದು ಕೂಡ ನನ್ನ ಪುಣ್ಯ ಅಂತ ಹೇಳ್ಬೋದು. ಆದರೆ ಮನೆಯಲ್ಲಿ 2 ಆದಿತ್ಯವಾರ, ತಿಂಗಳಲ್ಲಿ 2 ಆದಿತ್ಯವಾರ ಅದಕ್ಕೆ ಹೋಗ್ತದೆ. ಒಂದು ಆದಿತ್ಯವಾರ ಕ್ಯಾಂಪ್ ಸ್ಟಾರ್ಟ್ ಮಾಡೋದು, ಮಧ್ಯವರ್ಜನ ಶಿಬಿರ, ಇನ್ನೊಂದು ಆದಿತ್ಯವಾರ ಎಂಡ್ ಮಾಡೋದು. ಸೊ ಒಂದು ವಾರದ ಕಾರ್ಯಕ್ರಮ ಅಲ್ಲಿ ಶುರು ಮಾಡಿ ಮತ್ತೆ ಎಂಡ್ ಮಾಡುವಾಗ ನಾನು ಹೋಗ್ತಿದ್ದೆ. ಅದೆರಡು ಭಾನುವಾರಗಳು ಇಡೀ. ಮತ್ತೆ ಬೇರೆ ದಿವಸ ಎಲ್ಲ ಅಲ್ಲಿನ ಲೋಕಲ್ ಡಾಕ್ಟರ್ ನೋಡ್ಕೊಳ್ತಾ ಇದ್ರು. ಅವರಿಗೆಲ್ಲ ನಾವೆಲ್ಲ ತರಬೇತಿ ಕೊಟ್ಟು ಅವ್ರನ್ನ ತಯಾರು ಮಾಡಿ, ಹೀಗೆ ನಾನು ಸಾಧಾರಣ ಒಂದು 40-42 ಕ್ಯಾಂಪ್ಗಳಿಗೆ ನಾನು ಹೋಗ್ತೇನೆ. ಈಗ ಅವರದ್ದೊಂದು ಸುಮಾರು ಒಂದು 300ಕ್ಕಿಂತ ಜಾಸ್ತಿ ಕ್ಯಾಂಪ್ಗಳು ಆಗಿದ್ದಾವೆ. ಹಾಗಾಗಿ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಅಷ್ಟು ನಮಗೆ ಗೌರವ, ಅಷ್ಟು ಇದು ರೆಸ್ಪೆಕ್ಟ್. ಈ ಒಂದು ಸೈಕ್ಯಾಟ್ರಿ ಫೀಲ್ಡಲ್ಲಿ ಅಂದರೆ ಮನೋವೈದ್ಯಕೀಯ ಫೀಲ್ಡಲ್ಲಿ ಅವೇರ್ನೆಸ್ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ. ಅದನ್ನು ಮಾಡುವಂಥ ಒಂದು ಕೆಲಸ ಒಂದು ಸ್ವಲ್ಪ ಮಟ್ಟಿಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿ ಮಾಡಿದ್ದೇನೆ. ಅದು ವೆನ್ಲಾಕಲ್ಲಿ ಇರ್ಬೋದು, ಅಥವಾ ಈ ನನ್ನ ಪ್ರಾಕ್ಟೀಸಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ಹೋಗಿ ಆರ್ಗನೈಸೇಷನ್ NGO ಒಟ್ಟಿಗೆ ಸೇರ್ಕೊಂಡು ಮಾಡಿರ್ಬೋದು. ಹಾಗೆ ಇದೆಲ್ಲ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಅವೇರ್ನೆಸ್ ಬರಲಿ, ಹೇಳಿ ಅವರಿಗೆ ಮಾನಸಿಕ ರೋಗಗಳ ಬಗ್ಗೆ ಗೊತ್ತಾಗಬೇಕು. ಇದಕ್ಕೆ ಒಂದು ಟ್ರೀಟ್ಮೆಂಟ್ ಉಂಟು, ಪರಿಹಾರ ಉಂಟು. ಅದಕ್ಕೆ ಮದ್ದಿನ ಮೂಲಕ, ಮಾತಿನ ಮೂಲಕ, ಸಾಂತ್ವನದ ಮೂಲಕ ಅದು ಅವರಿಗೆ ನಾವು ಸಮಾಧಾನ ಕೊಡ್ಲಿಕ್ಕೆ ಆಗ್ತದೆ. ಅವರ ಮನಸ್ಸು ಅಂದರೆ ಅವರ ಯೋಚನೆ, ಭಾವನೆ, ವರ್ತನೆ ಏನುಂಟು ಅದನ್ನೆಲ್ಲ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡುವಂಥದ್ದು, ಅವರ ಮನಸ್ಸು ಗಟ್ಟಿ ಮಾಡುವಂಥ ನಮ್ಮದು ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಜನರು ಕೂಡ ಈಗಲೂ ಕೂಡ ನಿಮ್ಮಲ್ಲಿ ದೇವರ ಸ್ವರೂಪವನ್ನು ಯಾಕೆ ಕಾಣ್ತಾರೆ ಅಂತ ಬಿಕಾಸ್ ಆಫ್ ತಮ್ಮ ಒಂದು ನಿಸ್ವಾರ್ಥ ಸೇವೆಗೆ. ಸರ್, ಧರ್ಮಸ್ಥಳದಲ್ಲೂ ಕೂಡ ಮಧ್ಯವರ್ಜನ ಶಿಬಿರ ಅನ್ನೋದು, ಅದೆಷ್ಟೋ ಜನರು ಡಿ ಅಡಿಕ್ಷನ್ ಸೆಂಟರ್, ಕುಡಿತದ ಚಟವನ್ನು ಬಿಡಬೇಕು, ಸಮಸ್ಯೆಗಳನ್ನು ಸಿಗಬೇಕು ಅಂತ ಬಂದಾಗ ನರಳ್ತಾ ಇದ್ದಂಥ ವ್ಯಕ್ತಿಗಳು ಹೊಸ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸೊ ತಾವು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ, ಪುಣ್ಯದ ಕೆಲಸವನ್ನು ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಒಂದು ನಮಗೆ ಅವಕಾಶವನ್ನು ನಾವು ಬಳಸ್ಕೊಂಡಿದ್ದೇವೆ ಅಂತ ಹೇಳ್ತೇವೆ ಅಷ್ಟು ನಾವು ಎಲ್ಲ ದೇವರ ಇಚ್ಛೆ ಅಷ್ಟೇ. ಅಲ್ಟಿಮೇಟ್ಲಿ ಇವತ್ತಿನ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಶ್ ತುಂಗ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಿದ್ದಾಗ ಅವ್ರ ಜೊತೆ ನಾನು ಈಗ ಒನ್ ವರ್ಡ್ ಅಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ಅವಕಾಶ ಸಿಕ್ಕಿದೆ. ಸೊ ಹಾಗಿದ್ದಾಗ ನಾನು ಒನ್ ವರ್ಡ್ ಅಲ್ಲಿ ಪ್ರಶ್ನೆನೇ ಕೇಳ್ತೀನಿ ಸರ್, ನೀವು ಒನ್ ವರ್ಡ್ ಅಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಫಟಾಫಟ್ ಆಗಿ. ಓಕೆ ಅಲ್ಲ ಸರ್? ಮಾಡ್ತೇನೆ. ಓಕೆ, ರೆಡಿ ಅಲ್ಲ ಸರ್? ಓಕೆ, ಎಸ್ ಸರ್. ತಮ್ಮ ರೋಲ್ ಮಾಡೆಲ್ ಸರ್? ರೋಲ್ ಮಾಡೆಲ್ ಜನರು ನನ್ನ ರೋಲ್ ಮಾಡೆಲ್. ತಮ್ಮ ಪ್ಲಸ್ ಪಾಯಿಂಟ್ ಸರ್? ತಾಳ್ಮೆ. ತಮ್ಮ ಮೈನಸ್ ಪಾಯಿಂಟ್? ಮರೆಯೋದಿರ್ಬೋದು. ಓಕೆ, ತಮ್ಮಲ್ಲಿರುವಂತಹ ಒಳ್ಳೆ ಗುಣ? ಒಳ್ಳೆ ಗುಣ ಅಂತ ನಾನು ಏನು ಹೇಳಲಿಕ್ಕೆ, ನನಗೆ ಮೇ ಬಿ ಇದು ಇನ್ನೊಬ್ಬರನ್ನ ಗೌರವಿಸುವುದು, ಇನ್ನೊಬ್ಬರ ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ತಮ್ಮಲ್ಲಿರುವಂತಹ ಒಂದು ಕೆಟ್ಟ ಗುಣ ಅಥವಾ ತಮ್ಮಲ್ಲಿರುವಂತಹ ಈ ಒಂದು ಗುಣವನ್ನ ತಾವು ಈ ಬಾರಿ ಚೇಂಜ್ ಮಾಡ್ಬೇಕಂತ ಅನ್ಕೊಳ್ತೀರಿ, ಯಾವುದು? ಎಲ್ಲದಕ್ಕೂ ನೋ ಹೇಳಲಿಕ್ಕೆ ಬರ್ದೇ ಇರೋದು. ಓಕೆ. ಬಡತನ ಅಂತ ಹೇಳಿದ್ರೆ? ಬಡತನ ಅಂತ ಹೇಳಿದ್ರೆ ಅದು ದುಡ್ಡಿನ ಬಡತನ ಅಲ್ಲ, ಜ್ಞಾನದ ಬಡತನ. ಸಿರಿತನ ಅಂತ ಹೇಳಿದ್ರೆ? ಏನು ನಾವು ಪಡ್ಕೊಳ್ತೇವೆ ಅದು ನಮ್ಮ ಓಕೆ ಸಿರಿತನ ಅಂತ ಹೇಳಿದ್ರೆ ಶ್ರೀಮಂತಿಕೆ. ದೇವರು ಅಂತ ಹೇಳಿದ್ರೆ? ದೇವರಂದ್ರೆ ಒಂದು ಕಾನ್ಸೆಪ್ಟ್, ಅದು ನಮ್ಮ ಒಂದು ನಂಬಿಕೆ, ವಿಶ್ವಾಸ. ದೇವರು ಪ್ರತ್ಯಕ್ಷ ಆಗಿ ಬಂದ್ರೆ ಈಗ ನಿಮ್ಮ ಮುಂದೆ 3 ವರ ಕೇಳಿ ಅಂತ ಹೇಳಿದ್ರೆ ಏನ್ ಕೇಳ್ತೀರಾ ಸರ್? ಅದು ಪ್ರತ್ಯಕ್ಷ ಆಗಿ ಬರೋದನ್ನ ನಾನು ನಂಬುದಿಲ್ಲ. ಬಟ್ ಒಂದ್ ವೇಳೆ ಬಂದ್ರೆ 3 ವರ ಕೇಳಿ ಅಂತ ಹೇಳಿದ್ರೆ ಸಡನ್ ಆಗಿ ಬಂದ್ರು ಅಂತ ಅನ್ಕೊಳ್ಳಿ, ಒಂದು ಕೇಳಿದ್ರೆ ಅವಾಗ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುದು. ಓಕೆ, 3 ಅದೇ. ನನಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಇದು ಈ ಜೀವನ
ದೇವರ ಸೃಷ್ಟಿ. ಓಕೆ ಸರ್, ಈಗ ತಾವು ಲಾಂಗ್ ಡ್ರೈವ್ ಹೋಗ್ತೀರಿ, ಬಹಳಷ್ಟು 35 ಕಂಟ್ರೀಸ್ಗೆ ಹೋಗಿದ್ದೀರಿ ಆಲ್ರೆಡಿ, ಲಾಂಗ್ ಡ್ರೈವ್ ಹೋಗ್ತೀರಿ ಕಾರಲ್ಲಿ. ಸೊ ಆ ಸಂದರ್ಭ ನಿಮ್ ಜೊತೆ ಒಂದು ಕಂಪನಿ ಯಾರಾದ್ರೂ ಇರ್ಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ ಜೊತೆ ಒಂದು ವಸ್ತು ಏನಾದ್ರೂ ಇರ್ಬೇಕಂತ ಹೇಳಿದ್ರೆ ಏನ್ ಪ್ರಿಫರ್ ಮಾಡ್ತೀರಿ? ನನ್ನ ಹೆಂಡತಿ. ಓಕೆ, ವಸ್ತು ಹೆಂಡತಿ ವಸ್ತು ಅಲ್ಲ. ಅಲ್ಲಲ್ಲ, ಕಂಪನಿ ಹೆಂಡತಿ. ಓಕೆ, ವಸ್ತು ಏನು ಪ್ರಿಫರ್ ಮಾಡ್ತೀರಿ? ಕಾರಲ್ಲಿ ಹೋದಾಗ ಏನಾದ್ರೂ ಒಂದು ಇರ್ಬೇಕು ನಿಮ್ ಜೊತೆ ಒಂದು ವಸ್ತು. ನಮ್ಗೆ ಕ್ಲಾಕ್ ಇರ್ಬೇಕು. ಓಕೆ, ನಿಮ್ಮ ವಾಲೆಟ್ ಅಲ್ಲಿ ಈಗ ನೋಡಿದ್ರೆ ಏನೆಲ್ಲ ಇದೆ ಸರ್? ಏನೆಲ್ಲ ಇರ್ಬೋದು? ಮುಂಚೆ ಎಲ್ಲ ಹಣ ಇರ್ತಿತ್ತು, ಈಗ ಹಣ ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲ ಡಿಜಿಟಲ್ ಇದು. ಓಕೆ, ಕೀ ಉಂಟು, ಓಕೆ ಓಕೆ, ಕೀ ಉಂಟು, ಹ್ಯಾಂಡ್ ಕರ್ಚಿಪ್ ಉಂಟು, ಮತ್ತೆ ಕಾರ್ಡ್ಸ್ ಉಂಟು. ಓಕೆ, ಕಾರ್ಡ್ ಅಂದ್ರೆ ಕ್ರೆಡಿಟ್ ಕಾರ್ಡ್. ಓಕೆ, ನಿಮ್ಮ ಇಷ್ಟದ ಮೂವಿ ಸರ್? ಇದು ಹಳೇ ಕನ್ನಡ ಸಿನಿಮಾಗಳಲ್ಲಿ ಗೆಜ್ಜೆ ಪೂಜೆ ಅಂತ ಬಂದಿತ್ತು, ಮತ್ತೆ ಮಾನಸ ಸರೋವರ, ಅದೆಲ್ಲ ನನ್ಗೆ ತುಂಬಾ ಇಷ್ಟ ಆದಂತ. ಓಕೆ ಓಕೆ, ಒಲವೇ ಜೀವನ, ಸಾಕ್ಷಾತ್ಕಾರ, ಅದೆಲ್ಲ ಇಷ್ಟ. ಸಾಕ್ಷಾತ್ಕಾರ ತುಂಬಾ ಇಷ್ಟ ಆದಂತ. ತಮ್ಮ ನೆಚ್ಚಿನ ಹೀರೋ ಅನಂತನಾಗ್, ಹೀರೋಯಿನ್ ಜೂಹಿ ಚಾವ್ಲಾ. ಓಕೆ, ತಮ್ಮ ಇಷ್ಟದ ಫುಡ್ ಯಾವುದು? ಉಪ್ಪಿಟ್ಟು ಅಂತ ಹೇಳಿ. ಉಪ್ಪಿಟ್ಟು ಅಂದ್ರೆ ಇಷ್ಟ. ಓಕೆ, ಫ್ರೀ ಇದ್ದ ಟೈಮಲ್ಲಿ ಏನ್ ಮಾಡ್ತೀರಾ ಸರ್? ಸುಮ್ಮನೆ ಕೂತ್ಕೊಂಡು ಫ್ರೀ ಫ್ಲೋಟಿಂಗ್. ಓಕೆ ಓಕೆ, ಡಾಕ್ಟರ್ ಸುಚಿತ್ರಾ ಮೇಡಮ್ ಅವರು ನನಗೆ ತುಂಬಾ ಒಂದು ಜೀವನ ಸಂಗಾತಿ, ನನ್ನ ಫ್ರೆಂಡ್ ಹಾಗೆ. ನಾಗಪ್ಪಯ್ಯ ಸರ್ ಜೊತೆಗೆ ಸರಸ್ವತಿ ಮೇಡಮ್ ನನ್ನ ಆರಾಧ್ಯ ದೇವರು. ಓಕೆ, ಮನಸ್ವಿನಿ ಮನಸ್ಸಿನ ನನ್ನ ಕನಸಿನ ಕೂಸು. ಓಕೆ, ಡಾಕ್ಟರ್ ರವೀಶ್ ತುಂಗ ಅವರು. ಐ ಆಮ್ ಪ್ರೌಡ್. ಓಕೆ, ಬ್ಯೂಟಿಫುಲ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಒನ್ ವರ್ಡ್ ಪ್ರಶ್ನೆಗಳು, ಅಷ್ಟೇ ಸೂಪರ್ ಆಗಿ ಉತ್ತರವನ್ನು ಕೊಟ್ರಿ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಒಂದು 2 ಗಂಟೆಗಳ ಕಾಲ ನಮ್ಮ ಜೊತೆ ತಾವುಗಳು ಕೊಟ್ಟಿದ್ದೀರಿ. ಯಾಕಂದ್ರೆ ಬಹಳಷ್ಟು ಜನರು ತಮ್ಮ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ತಾವು ಒಂದು ನೋಡಬೇಕು, ನೀವು ನೋಡಿದ್ರೆ ಮುಟ್ಟಿದ್ರೆ ನಮ್ಮ ರೋಗ ಗುಣ ಆಗುತ್ತೆ, ಅಥವಾ ನಮ್ಮ ಸಮಸ್ಯೆಗಳು ಗುಣ ಆಗುತ್ತೆ, ಏನೋ ಒಂದು ಧೈರ್ಯ ಸಿಗುತ್ತೆ ಬದುಕಿನಲ್ಲಿ, ನಾವು ಬದುಕ್ತೀವಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ನಮಗೆ 2 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ವೀಕ್ಷಕರಲ್ಲೂ ಕೂಡ ಕ್ಷಮೆ ಕೇಳ್ತೀನಿ, ಯಾಕಂತ ಬಂದಾಗ ನಾನು ರವೀಶ್ ಸರ್ ಬಂದಾಗ ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳ್ತೀನಿ, ಅವ್ರಿಗೆ ಕೂಡ ಯೂಸ್ ಆಗ್ಬಹುದು ಅನ್ನುವಂಥದ್ದು. ಬಿಫೋರ್ ದಟ್ ತಮ್ಮ ಒಂದು ಜರ್ನಿ ಇದೆಯಲ್ಲ, ಅದ್ಭುತವಾಗಿರುವಂಥ ಜರ್ನಿ, ವೆರಿ ಚಾಲೆಂಜಿಂಗ್ ಆಗಿರುವಂಥದ್ದು, ಬಹಳಷ್ಟು ಕಷ್ಟಪಟ್ಟು ಹಠದಿಂದ ಮಾಡಿದಂಥ ಸಾಧನೆ, ಇದು ಕೂಡ ಅವರಿಗೆ ಸ್ಫೂರ್ತಿ ಯಾವತ್ತೂ ಕೂಡ. ಸೊ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಚಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನ ಮನಸ್ಸಿನ ಒಳಗಿರುವಂಥ ಎಲ್ಲ ಭಾವನೆಗಳಿರ್ಬೋದು, ಯೋಚನೆಗಳಿರ್ಬೋದು, ಅದನ್ನು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ನಮ್ಮ ಕುಡ್ಲಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ. ಹಾಗೆ ನಿತಿನ್ ಅವರೇ ತುಂಬ ಚಂದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾಗ್ಯ ಸರ್, ಯಾಕಂದ್ರೆ ನಾನು ಬಹಳಷ್ಟು ಬಾರಿ ಹೇಳುವಂಥದ್ದು, ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂಥ ಅದೆಷ್ಟೋ ಜನರು ಸಾಧಕರಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಸಮಾಜದ ಆಸ್ತಿ. ಯಾಕಂದ್ರೆ ಇವರು ಬೆಳೆದಂತಹ ರೀತಿ ಅಂತದ್ದು, ಕಷ್ಟಪಟ್ಟು ಕಲಿತಾರೆ, ಜೊತೆಗೆ ತದನಂತರ ಸಮಾಜದಲ್ಲಿ ಬೆಳೆಯುವುದರ ಜೊತೆಗೆ ಸಮಾಜವನ್ನು ಕೂಡ ಬಹಳ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ. ಹಾಗಿದ್ದಾಗ ಇವರೆಲ್ಲರೂ ಕೂಡ ನಮ್ಮ ಕರಾವಳಿ ಭಾಗದ ರತ್ನಗಳು, ನಮ್ಮ ಕರಾವಳಿ ಭಾಗದ ಲೆಜೆಂಡ್ಗಳು. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಶ್ ತುಂಗ ಸರ್, ಬಹಳಷ್ಟು ಜನರು ಕೇಳ್ತಾ ಇದ್ರು, ಯಾಕಂದ್ರೆ ಇವರ ಒಂದು ಸಂದರ್ಶನ ಬೇಕು, ಇವರ ಜೊತೆ ಮಾತಾಡಬೇಕು, ಇವರ ಒಂದು ಬದುಕು ಕೂಡ ರೋಚಕವಾಗಿರುವಂತ. ಯಾಕಂದ್ರೆ ಇವರು ಟ್ರೆಂಡ್ ಫಾಲೋವರ್ ಅಲ್ಲ, ಟ್ರೆಂಡ್ ಸೆಟ್ಟರ್. ಮನೋರೋಗ ಅನ್ನುವಂತಹ ವಿಚಾರದಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನ ತಂದು ಕೊಟ್ಟಿರುವಂತಹ ಹೆಮ್ಮೆಯ ಸಾಧಕರು. ಅವರ ಮಾತುಗಳು ಬಹಳಷ್ಟು ಮುಂದಿನ ದಿನದಲ್ಲಿ ಮಾನಸಿಕ ರೋಗದ ಸಮಸ್ಯೆಗಳ ಬಗ್ಗೆಯೂ ಕೂಡ ನಿಮ್ಮ ಜೊತೆ ನಾನು ಇದೇ ಕಾರ್ಯಕ್ರಮದಲ್ಲಿ ಮಾತಾಡುವಂಥದ್ದು ಯೋಗ ಭಾಗ್ಯ ಸಿಗಲಿ ಅಂತ ಹೇಳ್ತಾ, ಆ್ಯಂಡ್ ಒನ್ಸ್ ಅಗೇನ್ ಸರ್, ತಮ್ಮ ಆರೋಗ್ಯದ ಕಡೆ ಕೂಡ ಗಮನ ಇರಲಿ. ಯಾಕಂದರೆ ಮೊನ್ನೆ ತಾನೇ ಒಂದು ಸಮಸ್ಯೆಗಳಾಯಿತು. ಸೊ ಆಗಿದ್ದಾಗ ತಮ್ಮ ಆರೋಗ್ಯದ ಕಡೆ ಕೂಡ ಗಮನ ಇರಲಿ. ಆ್ಯಂಡ್ ದೇವರು ಒಳ್ಳೆಯದನ್ನು ಮಾಡಲಿ, ಮತ್ತಷ್ಟು ಆಯುರಾರೋಗ್ಯ ಭಾಗ್ಯ ತಮಗೆ ಕೊಡಲಿ, ತಮ್ಮ ಇಡೀ ಕುಟುಂಬಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. This program sponsored by New Mangalore Port Authority. Co-sponsored by Hotel Trishna Multi-Cuisine Family Restaurant, Airport Road, Padavinangadi. Prestige Enterprises, RJR Herbal Hospital, Rohan Corporation.